ಕೃಷ್ಣ ಮಾತಾಡಿ. ಹೇಳುವ. ಹರೇ ಕೃಷ್ಣ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸೊ ಇದು ನೀವು ಉಪದೇಶಾಮೃತವನ್ನ ನೀವು ತಿಳ್ಕೊಂಡಿದ್ದೀರಾ. ಸೊ ಈಗ ಇನ್ನೊಂದು ಪುಸ್ತಕವನ್ನ ನೀವು ತಿಳ್ಕೊಳ್ತಾ ಇದ್ದೀರಾ ಇವತ್ತಿಂದ. ಸೊ ಇದನ್ನ ಭಕ್ತಿ ರಸಾಮೃತ ಸಿಂಧು ಅಂತ ಕರೀತಾರೆ. ಸೊ ಇದನ್ನು ಸಹ ರೂಪ ಗೋಸ್ವಾಮಿ ಅವರು ನಮ್ಗೆ ಬರೆದು ತಿಳಿಸ್ಕೊಡ್ತಾ ಇರೋದು ಈ ಜ್ಞಾನವನ್ನ. ಸೊ ಇಲ್ಲಿ ಷಡ್ಗೋಸ್ವಾಮಿ ಅಷ್ಟಕ ಅಂತ ಇದೆ. ಇದನ್ನ ಶ್ರೀನಿವಾಸ ಆಚಾರ್ಯರು ಬರೆದಿದ್ದಾರೆ. ಸೊ ಇದರಲ್ಲಿ 6 ಗೋಸ್ವಾಮಿಗಳು, ಚೈತನ್ಯ ಮಹಾಪ್ರಭುಗಳ ನೇರ ಶಿಷ್ಯರು ಯಾರಿದ್ದಾರೆ, ಈ 6 ಗೋಸ್ವಾಮಿಗಳ ಕುರಿತಾಗಿ ಇದೆ. ಸೊ ಇದನ್ನ ನಾನು ಇವಾಗ ಭಜನನ್ನ ಮಾಡ್ತಾ ಇದ್ದೀನಿ. ಶ್ರೀ ಶ್ರೀ ಷಡ್ಗೋಸ್ವಾಮಿ ಅಷ್ಟಕ, ಶ್ರೀ ಶ್ರೀನಿವಾಸ ಆಚಾರ್ಯ ವಿರಚಿತ. ಕೃಷ್ಣೋ ಕೀರ್ತನ ಗಾನ ನರ್ತನ ಪರೋ ಪ್ರೇಮಾಮೃತಾಂಭೋ ನಿಧಿ ಧೀರಾಧೀರ ಜನಪ್ರಿಯೋ ಪ್ರಿಯಕರೋ ನಿರ್ಮತ್ಸರೌ ಪೂಜಿತೌ ಶ್ರೀ ಚೈತನ್ಯ ಕೃಪಾಭರೌ ಭುವಿ ಭುವೋ ಭಾರಾವಹಂತಾರಕೌ ವಂದೇ ರೂಪ ಸನಾತನೌ ರಘುಯುಗೌ ಶ್ರೀ ಜೀವ ಗೋಪಾಲಕೌ ನಾನಾ ಶಾಸ್ತ್ರ ವಿಚಾರಣೈಕ ನಿಪುಣೌ ಸದ್ಧರ್ಮ ಸಂಸ್ಥಾಪಕೌ ಲೋಕಾನಾಂ ಹಿತಕಾರಿಣೌ ತ್ರಿಭುವನೇ ಮಾನ್ಯೌ ಶರಣ್ಯಾಕರೌ ರಾಧಾ ಕೃಷ್ಣ ಪದಾರವಿಂದ ಭಜನಾ ಆನಂದೇನ ಮತ್ತಾಲಿಕೌ ವಂದೇ ರೂಪ ಸನಾತನೌ ರಘುಯುಗೌ ಶ್ರೀ ಜೀವ ಗೋಪಾಲಕೌ ಶ್ರೀ ಗೌರಾಂಗ ಗುಣಾನುವರ್ಣನ ವಿಧೌ ಶ್ರದ್ಧಾ ಸಮೃದ್ಧ್ಯಾನ್ವಿತೌ ಪಾಪೋತ್ತಾಪ ನಿಕೃಂತನೌ ತನುಭೃತಾಂ ಗೋವಿಂದ ಗಾನಾಮೃತೈ ಆನಂದಾಂಬುಧಿವರ್ಧನೈಕ ನಿಪುಣೌ ಕೈವಲ್ಯ ನಿಸ್ತಾರಕೌ ವಂದೇ ರೂಪ ಸನಾತನೌ ರಘುಯುಗೌ ಶ್ರೀ ಜೀವ ಗೋಪಾಲಕೌ ತ್ಯಕ್ತ್ವಾ ತೂರ್ಣಮಶೇಷ ಮಂಡಲಪತಿ ಶ್ರೇಣಿಂ ಸದಾ ತುಚ್ಛವತ್ ಭೂತ್ವಾ ದೀನ ಗಣೇಶಕೌ ಕರುಣೆಯಾ ಕೌಪೀನ ಕಾಂಟಾಶ್ರಿತೌ ಗೋಪೀ ಭಾವರಸಾಮೃತಾಬ್ಧಿ ಲಹರಿ ಕಲ್ಲೋಲಮಗ್ನೌ ಮುಹುರ್ ವಂದೇ ರೂಪ ಸನಾತನೌ ರಘುಯುಗೌ ಶ್ರೀ ಜೀವ ಗೋಪಾಲಕೌ ಕೂಜತ್ ಕೋಕಿಲ ಹಂಸ ಸಾರಸಗಣಾ ಕೀರ್ಣೆ ಮಯೂರಾಕುಲೆ ನಾನಾ ರತ್ನ ನಿಬದ್ಧ ಮೂಲ ವಿಟಪಾ ಶ್ರೀಯುಕ್ತ ವೃಂದಾವನೇ ರಾಧಾಕೃಷ್ಣ ಅಹರ್ನಿಶಂ ಪ್ರಭಜತೌ ಜೀವಾರ್ತದೌ ಯೌ ಮುಧಾ ವಂದೇ ರೂಪ ಸನಾತನೌ ರಘುಯುಗೌ ಶ್ರೀ ಜೀವ ಗೋಪಾಲಕೌ ಸಂಖ್ಯಾಪೂರ್ವಕ ನಾಮಗಾನನತಿಭಿಃ ಕಾಲಾವಸಾನೀಕೃತೌ ನಿದ್ರಾಹಾರ ವಿಹಾರಕಾದಿ ವಿಜಿತೌ
चात्यन्तदीनौ च यौ राधाकृष्णगुणास्मृतेर्मधुरिमा आनन्देन सम्मोहितौ वन्दे रूपसनातनौ रघुयुगौ श्रीजीवगोपालकौ राधाकुण्डतटे कलिन्दतनया तीरे च वंशीवटे प्रेमोन्मादवशादशेषदशया ग्रस्तौ प्रमत्तौ सदा गायन्तौ च कदा हरेर्गुणवरम् भावाभिभूतौ मुधा वन्दे रूपसनातनौ रघुयुगौ श्रीजीवगोपालकौ हे राधे व्रज देविके च ललिते हे नन्दसूनो कुतः श्रीगोवर्धनकल्पपादपतले कालिन्दीवने कुतः गोशन्ताविति सर्वतो रजपुरे केदैर्महाविह्वलौ वन्दे रूपसनातनौ रघुयुगौ श्रीजीवगोपालकौ वन्दे रूपसनातनौ रघुयुगौ श्रीजीवगोपालकौ वन्दे रूपसनातनौ रघुयुगौ श्रीजीवगोपालकौ। श्री षड्गोस्वामी अष्टकम की जय, श्री प्रभुपाद की जय, षड्गोस्वामी की जय, गुरु परंपरा की जय। हरे कृष्ण। ಸೊ 6 ಗೋಸ್ವಾಮಿಗಳು ಯಾರು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿರ್ಬೇಕು ಅವ್ರ ಹೆಸರುಗಳನ್ನ. ಸೊ ಎಲ್ಲರೂ ಸಹ 6 ಗೋಸ್ವಾಮಿಗಳನ್ನ ಹೆಸರನ್ನ ನೀವು ಕಲ್ತ್ಕೊಳ್ಳಿ. 6 ಗೋಸ್ವಾಮಿಗಳಾದ ಶ್ರೀ ಸನಾತನ ಗೋಸ್ವಾಮಿ, ಶ್ರೀ ರೂಪ ಗೋಸ್ವಾಮಿ, ಶ್ರೀ ರಘುನಾಥ ಭಟ್ಟ ಗೋಸ್ವಾಮಿ, ಶ್ರೀ ರಘುನಾಥ ದಾಸ ಗೋಸ್ವಾಮಿ, ಶ್ರೀ ಜೀವ ಗೋಸ್ವಾಮಿ ಮತ್ತು ಶ್ರೀ ಗೋಪಾಲ ಭಟ್ಟ ಗೋಸ್ವಾಮಿ ಅವರಿಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುವೆ. ಸೊ ಇಲ್ಲಿ 6 ಗೋಸ್ವಾಮಿಗಳು ಯಾರು ಅಂತಂದ್ರೆ ಇಲ್ಲಿ ನೋಡಿ, ರೂಪ ಸನಾತನ, ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ರಘು ಯುಗೋ ಅಂತ ಹೇಳ್ತಿದ್ದಾರೆ. ರಘು ಯುಗೋ ಅಂತಂದ್ರೆ ಇಬ್ರು ರಘು ಅಂತ ಸ್ಟಾರ್ಟ್ ಆಗುವಂತಹ ಗೋಸ್ವಾಮಿಗಳಿದ್ದಾರೆ. ಒಬ್ರು ರಘುನಾಥ ದಾಸ ಗೋಸ್ವಾಮಿ, ಇನ್ನೊಬ್ರು ರಘುನಾಥ ಭಟ್ಟ ಗೋಸ್ವಾಮಿ. ಸೊ ಅದಕ್ಕೆ ಇವರಿಬ್ಬರನ್ನು ಸೇರಿಸಿ ಇಲ್ಲಿ ರಘು ಯುಗೋ ಅಂತ ಹೇಳ್ತಿದ್ದಾರೆ. ಮತ್ತೆ ಶ್ರೀ ಜೀವ ಅಂದ್ರೆ ಜೀವ ಗೋಸ್ವಾಮಿ ಅಂತ ಅವರು, ಮತ್ತೆ ಗೋಪಾಲ ಭಟ್ಟ ಗೋಸ್ವಾಮಿ. ಸೊ ಈ 6 ಗೋಸ್ವಾಮಿಗಳಿಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುವೆ. ಇವರೆಲ್ಲರೂ ಎಲ್ಲ ಮಾನವ ಜೀವಿಗಳ ಅನುಕೂಲಕ್ಕಾಗಿ ಶಾಶ್ವತ ಧಾರ್ಮಿಕ ತತ್ವಗಳನ್ನು ಸ್ಥಾಪಿಸುವ ಉದ್ದೇಶದಿಂದ ಎಲ್ಲ ಅಪೌರುಷೇಯ ಧಾರ್ಮಿಕ ಗ್ರಂಥಗಳನ್ನು ವಿಮರ್ಶಕ ದೃಷ್ಟಿಯಿಂದ ಅಧ್ಯಯನ ಮಾಡೋದ್ರಲ್ಲಿ ನಿಪುಣರು. ಸೊ ನಾವಿವಾಗ ಏನೆಲ್ಲ ಈ ಜ್ಞಾನವನ್ನ ಪಡ್ಕೋತಾ ಇದ್ದೀವಿ. ಸೊ ನಾವು ಇಲ್ಲಿ ತನಕ ನಾವು ಭಗವದ್ಗೀತೆನ ನಾವು ತಿಳ್ಕೊಂಡಿದೀವಿ, ಭಾಗವತಂ ಕ್ಲಾಸಸ್ ಅನ್ನ ನೀವು ಮಾರ್ನಿಂಗ್ ಅಟೆಂಡ್ ಮಾಡ್ತಾ ಇದ್ದೀರಾ, ಮತ್ತೆ ಕೃಷ್ಣ ಬುಕ್ಕನ್ನ ನೀವು ತಿಳ್ಕೊತಾ ಇದ್ದೀರಾ, ಈಶೋಪನಿಷತ್ತು, ಮತ್ತೆ ಉಪದೇಶಾಮೃತ, ಇದೆಲ್ಲ ಪುಸ್ತಕಗಳನ್ನ ನಮ್ಗೆ ಕೊಟ್ಟಿರೋದು ಗೋಸ್ವಾಮಿಗಳೇ. ಅವ್ರು ಗೋಸ್ವಾಮಿಗಳು ನಮ್ಗೆ ಸಂಸ್ಕೃತದಲ್ಲಿರೋದನ್ನ ಅವರು ಅಂದ್ರೆ ಇದೆಲ್ಲನೂ ಸಹ ಸಂಸ್ಕೃತದಲ್ಲಿ ಅವರು ಬರೆದಿದ್ದಾರೆ. ಅದನ್ನ ನಮ್ಗೆ ಪ್ರಭುಪಾದರು ಇಂಗ್ಲಿಷ್ ಭಾಷೆಗೆ ಅವರು ತರ್ಜುಮೆ ಮಾಡಿದ್ದಾರೆ. ಇಲ್ಲಾಂದ್ರೆ ನಮ್ಗೆ ಈ ಜ್ಞಾನ ಸಿಗ್ತಾನೆ ಇರ್ಲಿಲ್ಲ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಮತ್ತೆ ಈ ಗೋಸ್ವಾಮಿಗಳೆಲ್ಲನೂ ಸಹ ಏನೋ ಬಡತನದಲ್ಲಿ ಹುಟ್ಟಿ ಮತ್ತೆ ಅವ್ರಿಗೆ ಏನೂ ಜ್ಞಾನ ಇಲ್ಲ ಅಂತ ಅವ್ರಲ್ಲ. ಅವರೆಲ್ಲರನ್ನೂ ಸಹ ಆಗರ್ಭ ಸಿರಿವಂತರು. ಅವರು ನೋಡಿ, ನಮಗೋಸ್ಕರ ಅವರು ಅದೆಲ್ಲವನ್ನ ತ್ಯಾಗ ಮಾಡಿ ಒಂದು ಕೌಪಿನ ಅಲ್ವಾ ತುಂಡು ಬಟ್ಟೆಯನ್ನ ಅವರು ಉಟ್ಕೊಂಡು ಆ ವೃಂದಾವನದಲ್ಲಿ, ಮನೆನೂ ಅವ್ರಿಗಿಲ್ಲ, ಆ ಗಿಡ ಮರಗಳ ಕೆಳಗಡೆ ಇದ್ಕೊಂಡು ಅವರು ಜೀವನ ಮಾಡ್ತಾ ಈ ಎಲ್ಲ ಗ್ರಂಥಗಳನ್ನ ನಮಗೋಸ್ಕರ ಅವರು ಕೊಟ್ಟಿದ್ದಾರೆ. ಸೊ ಅದನ್ನ ಇಲ್ಲಿ ಹೇಳ್ತಾರೆ. ಮತ್ತೆ ಅವರಿಗೆ ಒಂದು ಭಾಷೆ ಅಲ್ಲ, ಹಲವಾರು ಭಾಷೆಗಳು ಬರ್ತಾ ಇತ್ತು ಅವರಿಗೆ. ನಾನಾ ಶಾಸ್ತ್ರ ವಿಚಾರಣೈಕ ನಿಪುಣವು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಅಷ್ಟೊಂದು ಶಾಸ್ತ್ರಗಳನ್ನು ಸಹ ಬಲ್ಲವರು ಅಂತವ್ರು ಅವರು. ಸೊ ಅವರು ನಮಗೋಸ್ಕರ ಅವರು ಈ ಎಲ್ಲ ಜ್ಞಾನವನ್ನ ಅವ್ರು ನಮ್ಗೆ ಕೊಟ್ಟಿದ್ದಾರೆ. ಈ ಅಪೌರುಷೇಯ ಧಾರ್ಮಿಕ ಗ್ರಂಥಗಳಂದ್ರೆ ಭಗವಂತರಿಂದ ನೇರವಾಗಿ ಬಂದಿರುವಂತಹ ಈ ಜ್ಞಾನ ಇರುವಂತಹ ಗ್ರಂಥಗಳನ್ನ ಅವರು ನಮ್ಗೆ ಕೊಟ್ಟಿದ್ದಾರೆ. ಸೊ ಅವರು ಅಧ್ಯಯನ ಮಾಡೋದ್ರಲ್ಲಿ ನಿಪುಣರು. ಹೀಗಾಗಿ ಅವರು ತ್ರಿಲೋಕದಲ್ಲಿ ಅವರು ಗೌರವಾನ್ವಿತರು. ಗೋಪಿಯರ ಮನೋಭಾವದಲ್ಲಿ ಮತ್ತು ರಾಧಾಕೃಷ್ಣರ ಅಲೌಕಿಕ ಪ್ರೀತಿಯ ಸೇವೆಯಲ್ಲಿ ತೊಡಗಿರುವ ಈ ಗೋಸ್ವಾಮಿಗಳಲ್ಲಿ ಆಶ್ರಯ ಪಡೆಯುವುದು ಯೋಗ್ಯ ಅಂತ ಹೇಳ್ತಾ ಇದ್ದಾರೆ. ಸೊ ಗೋಪಿ ಮನೋಭಾವ ಅಂತಂದ್ರೆ ಅವ್ರಿಗೆ ಕೃಷ್ಣ ಬಿಟ್ರೆ ಬೇರೆ ಏನೂ ಅವ್ರಿಗೆ ಗೊತ್ತಿಲ್ಲ ಅಲ್ವಾ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ್ಜ ಅಂತ ಕೃಷ್ಣ ಏನನ್ನ ಅವರು ನಮ್ಗೆ ಆದೇಶ ಕೊಟ್ಟಿದ್ರು ಅದನ್ನ ಆಚರಿಸೋರು ಆಚರಿಸಿದ್ದವರು ಗೋಪಿಕಾ ಸ್ತ್ರೀಯರೇ ಅಲ್ವಾ. ಆ ಗೋಪಿ ಭಾವ, ಕೃಷ್ಣನ ಸಂತೋಷ ಬಿಟ್ರೆ ಬೇರೆ ಏನೂ ಇಲ್ಲ ಅವ್ರದ್ದು ಅಂತ ಏನು ಸಂತೋಷನೇ ಇಲ್ಲ ಅವ್ರಿಗೆ. ಸೊ ಆ ಒಂದು ಗೋಪಿ ಭಾವದಲ್ಲಿ ಇರುವಂತಹ
ಮತ್ತೆ ರಾಧಾಕೃಷ್ಣರ ಅಲೌಕಿಕ ಪ್ರೀತಿಯ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿರುವಂತಹ ಈ ಗೋಸ್ವಾಮಿಗಳಲ್ಲಿ ನಾವು ಆಶ್ರಯವನ್ನ ಪಡೆಯುವುದು ಅಂತಂದ್ರೆ ಅವ್ರು ನಮ್ಗೆ ಏನು ಈ ಜ್ಞಾನವನ್ನ ಕೊಟ್ಟಿದ್ದಾರೆ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅವಾಗ ನಮ್ಗೆ ಏನಾಗುತ್ತೆ, ನಮ್ಮ ಜೀವನ ಸಾರ್ಥಕ ಆಗುತ್ತೆ. ನಾವಿವಾಗ ಉಪದೇಶಾಮೃತದಲ್ಲಿ ನಾವು ನೋಡಿದ್ವಿ ಅಲ್ವಾ. ಸೊ ಮೊದಲ ಆ 3 ಶ್ಲೋಕದಲ್ಲಿ ಸೊ ನಮ್ಗೆ 18 ತತ್ವಗಳನ್ನ ನಮ್ಗೆ ಕೊಟ್ಟಿದ್ದಾರೆ, ವಿಚಾರಗಳನ್ನ ಕೊಟ್ಟಿದ್ದಾರೆ. ಇದನ್ನೆಲ್ಲ ನಾವು 18 ಏನು ನಮ್ಗೆ ವಿಚಾರಗಳನ್ನ ಕೊಟ್ಟಿದ್ರು ಅದನ್ನ ಫಾಲೋ ಮಾಡ್ಬಿಟ್ರೆ ಖಂಡಿತ ನಾವು ಭಕ್ತಿ ಮಾರ್ಗದಲ್ಲಿ ನಾವು ಮುಂದುವರಿತೀವಿ ಅಲ್ವಾ. 6 ವೇಗಗಳನ್ನ, ವಾಚೋ ವೇಗಂ, ಮನಸ ಕ್ರೋಧ ವೇಗಂ, ಜಿಹ್ವಾ ವೇಗಂ, ಉದರೋಪಸ್ಥ ವೇಗಂ, ಈ 6 ವೇಗಗಳನ್ನ ನಾವು ನಿಯಂತ್ರಿಸ್ಬಿಟ್ರೆ ಮತ್ತೆ ಆ ಭಕ್ತಿ ಮಾರ್ಗದಲ್ಲಿ ಮುಂದುವರಿಬೇಕು ಅಂತಂದ್ರೆ 6 ಅನಾನುಕೂಲಕರ ಚಟುವಟಿಕೆಗಳನ್ನ ನಾವು ನಿಲ್ಲಿಸ್ಬೇಕು ಅಲ್ವಾ. ಯಾವ್ದ್ಯಾವ್ದು? ಅತ್ಯಾಹಾರ ಪ್ರಯಾಸಶ್ಚ ಪ್ರಜಲ್ಪೋ ನಿಯಮಾಗ್ರಹ, ಜನಸಂಘಶ್ಚ ಲೌಲ್ಯಂಚ. ಈ 6 ನಾವು ಮಾಡ್ಕೂಡ್ದು. ಅದಾದ್ಮೇಲೆ ಇನ್ನು 6 ನಾವು ಮಾಡ್ಬೇಕು. ಯಾವ್ದ್ಯಾವ್ದು? ಉತ್ಸಾಹ, ನಿಶ್ಚಯ, ಧೈರ್ಯ, ತತ್ತತ್ ಕರ್ಮ ಪ್ರವರ್ತನಾತ್, ಸಂಗತ್ಯಾಗೋ ಸತೋವೃತ್ತೆ ಅಲ್ವಾ. ಈ 6 ನಾವು ಮಾಡ್ಬೇಕು. ಸೊ ಇಷ್ಟನ್ನ ನಾವು ಕಲ್ತ್ಕೊಂಡ್ಬಿಟ್ರು ಸಹ ನಾವು ಭಕ್ತಿ ಮಾರ್ಗದಲ್ಲಿ ನಾವು ಮುಂದುವರಿತೀವಿ. ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ ಅವ್ರನ್ನ ಆಶ್ರಯಿಸಿ. ನೀವು ಅವರನ್ನ ಆಶ್ರಯಿಸೋದು ಅಂದ್ರೆ ಅವ್ರು ಹೇಳಿರುವಂತಹ ಆ ಜ್ಞಾನ ಏನ್ ಕೊಟ್ಟಿದಾರೋ ಅದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ಸೊ ನಾವು ಏನು ನಮ್ಮ ಮಾನವ ಜನ್ಮವನ್ನ ನಾವು ಪರಿಪೂರ್ಣಗೊಳಿಸ್ಕೋತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಇವತ್ತಿನ ದಿವಸ ನಾವು ಭಕ್ತಿ ರಸಾಮೃತ ಸಿಂಧು. ಸೊ ಭಕ್ತಿ ರಸಾಮೃತ ಸಿಂಧುವನ್ನ ಬರ್ದಿರೋದು ರೂಪ ಗೋಸ್ವಾಮಿ ಅವರು. ಸೊ ಅವರು ಅದನ್ನ ಸಂಸ್ಕೃತದಲ್ಲಿ ಬರ್ದಿದ್ದಾರೆ. ಪ್ರಭುಪಾದರು ನಮಗೋಸ್ಕರ ಈ ಭಕ್ತಿ ರಸಾಮೃತ ಸಿಂಧುವನ್ನ ಅವರು ಇಂಗ್ಲಿಷ್ಗೆ ಅವರು ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಇವಾಗ ಕನ್ನಡದಲ್ಲಿ ನಾವು ಇದನ್ನ ತಿಳ್ಕೊತಾ ಇದ್ದೀವಿ. ಪ್ರಭುಪಾದರು ಅವರು ದೀಕ್ಷೆನ ತಗೋತಾರೆ. ಸೊ ದೀಕ್ಷೆ ತಗೊಂಡಾಗ ಯೂಶಲಿ ಗುರುಗಳು ಫಸ್ಟ್ ಹರಿನಾಮ ದೀಕ್ಷೆ ಕೊಡ್ತಾರೆ. ಅದಾದ್ಮೇಲೆ ಹರಿನಾಮ ದೀಕ್ಷೆಯಲ್ಲಿ ಅವರು ಏನೆಲ್ಲ ಫಾಲೋ ಮಾಡ್ಬೇಕೋ ಅದನ್ನೆಲ್ಲ ಕಟ್ಟುನಿಟ್ಟಾಗಿ ಫಾಲೋ ಮಾಡ್ತಿದ್ರೆ ಆಗ ಅವ್ರಿಗೆ ಬ್ರಾಹ್ಮಣ ದೀಕ್ಷೆ ಕೊಡ್ತಾರೆ. ಆದ್ರೆ ಪ್ರಭುಪಾದರಿಗೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಮೊದಲ ಬಾರಿಗೆನೆ ಅವರು 2 ದೀಕ್ಷೆಗಳನ್ನು ಅವ್ರು ಕೊಟ್ಬಿಡ್ತಾರೆ. ಹರಿನಾಮ ದೀಕ್ಷೆಯನ್ನು ಕೊಡ್ತಾರೆ, ಬ್ರಾಹ್ಮಣ ದೀಕ್ಷೆಯನ್ನು ಅವ್ರಿಗೆ ಕೊಡ್ತಾರೆ. ಸೊ ಅದಾದ್ಮೇಲೆ ಅವ್ರಿಗೆ ಒಂದು ಆದೇಶವನ್ನ ಕೊಡ್ತಾರೆ. ಸೊ ನೀನು ಭಕ್ತಿ ರಸಾಮೃತ ಸಿಂಧುವನ್ನ ನೀನು ಅಧ್ಯಯನ ಮಾಡು ಅಂತ ಹೇಳ್ಬಿಟ್ಟು ಅವ್ರಿಗೆ ಆದೇಶ ಮಾಡ್ತಾರೆ. ಅಂದ್ರೆ ಈ ಭಕ್ತಿ ರಸಾಮೃತ ಸಿಂಧುವಲ್ಲಿ ಈ ಭಕ್ತಿ ಯೋಗದ ಅಥವಾ ಡಿವೋಷನಲ್ ಸರ್ವಿಸ್ ಅಂತ ನಾವೇನ್ ಕರಿತೀವಿ, ಈ ಭಕ್ತಿ ಸೇವೆಯ ವಿಚಾರಗಳಿದೆ, ಅದನ್ನ ಸೈನ್ಸ್ ಅಂತ ಕರಿತೀವಿ, ವಿಜ್ಞಾನ. ಈ ಭಕ್ತಿ ರಸಾಮೃತ ಸಿಂಧು ಅನ್ನೋದು ಈ ಭಕ್ತಿ ಸೇವೆಯ ವಿಜ್ಞಾನ. ಸೊ ನಮ್ಗೆ ಈ ಒಂದು ಜ್ಞಾನವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಇಟ್ ವರ್ಕ್ಸ್. ಸೊ ಪ್ರಭುಪಾದ್ರ ಏನ್ ಹೇಳ್ತಾರೆ, ಸೈನ್ಸ್, ಕೃಷ್ಣ ಕಾನ್ಶಿಯಸ್ನೆಸ್ ಇಸ್ ಸೈನ್ಸ್. ಅದ್ ಬರೇ ಏನೋ ಒಂದು ಭಾವ ಇರುವಂತಹ ಒಂದು ವಿಚಾರ ಅಲ್ಲ, ಅದು ಏನೋ ಒಂದು ಸೆಂಟಿಮೆಂಟಲ್ ವಿಚಾರ ಅಲ್ಲ, ಅದು ಸೈನ್ಸ್, ಅದು ವಿಜ್ಞಾನ, ಅದು ವರ್ಕ್ಸ್, ಇಟ್ ವರ್ಕ್ಸ್. ಇವಾಗ ನಮ್ಮ ವಿದ್ಯಾರ್ಥಿಗಳು ಹೇಗೆ ಆ ಒಂದು ವಿಜ್ಞಾನ ಸೈನ್ಸ್ ಕ್ಲಾಸ್ ಅಲ್ಲಿ ಕಲ್ತ್ಕೊಂಡಿರೋದನ್ನ ಅವರು ಲ್ಯಾಬಿಗೆ ಹೋಗಿ ಅದನ್ನ ಪ್ರಯೋಗ ಮಾಡಿದ್ರೆ ಅಲ್ಲಿ ಅವ್ರು ಅದನ್ನ ಸಾಕ್ಷಾತ್ಕಾರವಾಗಿ ನೋಡ್ತಾರೆ ಅವರು ಅಲ್ವಾ. ಇಟ್ ವರ್ಕ್ಸ್. ಅದೇ ತರ ನಮ್ಗೆ ಇಲ್ಲಿ ಏನನ್ನ ಹೇಳಿದರೆ ಷಡ್ಗೋಸ್ವಾಮಿಗಳೇ ಆಗ್ಲಿ, ರೂಪ ಗೋಸ್ವಾಮಿಗಳಾಗ್ಲಿ, ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಇಟ್ ವರ್ಕ್ಸ್, ಅದು ಕೆಲಸ ಮಾಡುತ್ತೆ. ಅದನ್ನೇ ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಿರೋದು. ಅದಕ್ಕೋಸ್ಕರನೇ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಸಹ ಪ್ರಭುಪಾದರಿಗೆ ಈ ಒಂದು ಆದೇಶವನ್ನ ಕೊಡ್ತಾರೆ, ನೀನು ಭಕ್ತಿ ರಸಾಮೃತ ಸಿಂಧುವನ್ನ ನೀನು ಅಧ್ಯಯನ ಮಾಡು ಅಂತ ಹೇಳ್ಬಿಟ್ಟು ಅಲ್ವಾ. ಓದೋದಕ್ಕೂ ಅಧ್ಯಯನಕ್ಕೂ ತುಂಬಾ ವ್ಯತ್ಯಾಸ ಇದೆ. ಓದೋದು ಅಂದ್ರೆ ನಾವು ಇವಾಗ ನ್ಯೂಸ್ ಪೇಪರ್ ಓದ್ತೀವಿ, ಸುಮ್ಮನೆ ಹಿಂಗ್ ಓದ್ತೀವಿ, ಅದಾದ್ಮೇಲೆ ಅದನ್ನ ರದ್ದಿಗೆ ಆಗ್ಬಿಡ್ತೀವಿ. ಅದರಲ್ಲಿ ಇರೋದನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾವೇನು ಪ್ರಯತ್ನ ಪಡೋದಿಲ್ಲ. ಆದ್ರೆ ಇಲ್ಲಿ ನಮ್ಮ ಈ ವೈದಿಕ ಗ್ರಂಥಗಳು ಏನಿದೆ, ಈ ಅಪೌರುಷೇಯ ಗ್ರಂಥಗಳನ್ನ ನಾವು ಓದೋದಲ್ಲ, ನಾವು ಅದನ್ನ ಅಧ್ಯಯನ ಮಾಡಬೇಕು. ಆ ಜ್ಞಾನವನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ವಿಜ್ಞಾನ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಮಾಡ್ಕೋಬೇಕು. ಆಮೇಲೆ ರಿಯಲೈಸೇಷನ್, ಮನನ ಮಾಡ್ಕೋಬೇಕು ಅಲ್ವಾ. ನಾವು ನೋಡಿದ್ವಲ್ಲ 4 ದಶೆಗಳು, ಸಂಪತ್ತಿ ದಶೆ, ಅಲ್ಲಿ ತನಕನೂ ನಾವು ಹೋಗ್ಬೇಕು. ಶ್ರವಣ ದಶೆ, ಏನು ವರ್ಣ ದಶೆ, ಅದಾದ್ಮೇಲೆ ಸ್ಮರಣಾವಸ್ಥೆ, ಅದಾದ್ಮೇಲೆ ಸಂಪತ್ತಿ ದಶೆ, ಅಲ್ಲಿ ಅಂತ ತನಕ ನಾವು ಕರ್ಕೊಂಡು ಹೋಗ್ಬೇಕು. ಯಾವುದೇ ಒಂದು ಜ್ಞಾನವನ್ನ ನಾವು ಪಡ್ಕೊಂಡಾಗ್ಲೂ ಆವಾಗ್ಲೇನೆ ಅದಕ್ಕೆ ಪರಿಪೂರ್ಣತೆ ಬರೋದು. ಸೊ ಅಂತಹ ಒಂದು ಗ್ರಂಥ ಈ ಭಕ್ತಿ ರಸಾಮೃತ ಸಿಂಧು. ಸೊ ಇಲ್ಲಿ ನಾವು ಪ್ರಸ್ತಾವನೆ, ಸೊ ಈ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಆಕ್ಚುಲಿ ಇಲ್ಲಿ ತುಂಬಾನೇ ಏನು ಚಾಪ್ಟರ್ಸ್ ಇದೆ. ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ನೆಕ್ಟರ್ ಆಫ್ ಡಿವೋಷನ್ ಅಂತ ಕರೀತಾರೆ. ಇದು ಭಕ್ತಿ ಯೋಗದ ಸಂಪೂರ್ಣ ವಿಜ್ಞಾನ ಅಂತಾನೆ ಕರೀತಾರೆ. ಸೊ ಸೈನ್ಸ್ ಆಫ್ ಡಿವೋಷನಲ್ ಸರ್ವಿಸ್, ಪರಿಪೂರ್ಣವಾದಂತಹ ವಿಜ್ಞಾನ. ಸೊ ನಮ್ಗೆ ಯಾಕಂದ್ರೆ ಕೃಷ್ಣ ನಮ್ಗೆ ಭಗವದ್ಗೀತೆಯಲ್ಲಿ ಏನೇ ಹೇಳಿದ್ರು, ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇಶ್ ವೈಶ್ಯಸಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿಮೆ ಅಂತ ಹೇಳಿದ್ರು ಅಲ್ವಾ. 4 ಮಾಡ್ಲಿಕ್ಕೆ ಹೇಳ್ಬಿಟ್ರು.
ಅಲ್ವಾ. ಅದನ್ನ ಹೇಗೆ ಮಾಡ್ಬೇಕು ಅಂತ ಅವರು ಪರಿಪೂರ್ಣವಾಗಿ ಅಲ್ಲಿ ಚರ್ಚೆ ಮಾಡ್ಲಿಲ್ಲ ಅಲ್ವಾ. ಸೊ ಅವರು ಚೈತನ್ಯ ಮಹಾಪ್ರಭುವಾಗಿ ಬಂದು ನಮ್ಗೆ ಭಕ್ತಿಯನ್ನ ಹೇಗೆ ಮಾಡ್ಬೇಕು ಅಂತ ತೋರಿಸಿದ್ರು. ಅದೇ ಆ ಜ್ಞಾನವನ್ನ ನಮ್ಗೆ ಚೈತನ್ಯ ಮಹಾಪ್ರಭುಗಳು ಈ ಷಡ್ ಗೋಸ್ವಾಮಿಗಳಿಗೆ ಕೊಡ್ತಾರೆ. ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಅವರಿಗೆ ಕೊಡ್ತಾರೆ. ರೂಪ ಗೋಸ್ವಾಮಿ ಅವರು ಅದನ್ನ ನಮ್ಗೆ ಬರವಣಿಗೆಯ ಮೂಲಕ ಈ ಪುಸ್ತಕದಲ್ಲಿ ನಮ್ಗೆ ಕೊಟ್ಟಿದ್ದಾರೆ, ಹೇಗೆ ನಾವು ಭಕ್ತಿಯನ್ನ ಮಾಡ್ಬೇಕು ಅಂತ. ಇದು ಬೇರೆ ಯಾರಿಂದನೂ ಬಂದಿಲ್ಲ, ನೇರವಾಗಿ ದೇವೋತ್ತಮ ಪರಮ ಪುರುಷನಿಂದ ಬಂದಿರೋ ಅಂಥದ್ದು. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಇದರಲ್ಲಿ 51 ಚಾಪ್ಟರ್ಸ್ ಇದೆ. ಅದನ್ನ 4 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಭಾಗ 1, ಭಾಗ 2, ಭಾಗ 3, ಭಾಗ 4 ಅಂತ. ಆದ್ರೆ ನಮ್ಗೆ ಭಾಗ 1 ಮಾತ್ರ ಓದ್ಲಿಕ್ಕೆ ಹೇಳಿದ್ದಾರೆ. ಸೊ ಭಾಗ 1ರಲ್ಲಿ 19 ಅಧ್ಯಾಯಗಳಿದೆ. ಆ 19 ಅಧ್ಯಾಯಗಳನ್ನ ಮಾತ್ರ ನಾವು ಓದ್ಬೇಕು. ಸೊ ನಾವು ಈ 2ನೇ ಭಾಗದಿಂದ ಇರುವಂತಹ ಅಧ್ಯಾಯಗಳನ್ನ ಓದುವಂತಹ ಯೋಗ್ಯತೆ ನಮ್ಗೆ ಇಲ್ಲ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಭಕ್ತಿ ರಸಾಮೃತ ಸಿಂಧು ನಾವು ಕಲ್ತ್ಕೊಂಡಿದೀವಿ ಅಂತಂದ್ರೆ ಏನ್ ಅರ್ಥ? ಯಾರಾದ್ರೂ ಹೇಳಿದ್ರೆ ಅವರು 19 ಅಧ್ಯಾಯಗಳನ್ನ ಮಾತ್ರ ಓದಿದ್ದಾರೆ ಅಂತ. ಇದು ಭಾಗ 1. ಇಲ್ಲಿ 4 ಅಲೆಗಳು ಅಂತ ಹೇಳ್ತೀವಿ. ಅಂದ್ರೆ 4 ಭಾಗಗಳಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ ಹೇಳ್ತೀವಿ. ಈ ಪೂರ್ವ ಭಾಗ ಮಾತ್ರ ನಾವು ಓದ್ತೀವಿ. ಈ ಪೂರ್ವ ಭಾಗದಲ್ಲಿ 4 ಅಲೆಗಳಿದೆ. ಪ್ರಥಮ ಅಲೆ, ಇವಾಗ ನಾವಿಲ್ಲಿ ಭಕ್ತಿ ರಸಾಮೃತ ಸಿಂಧು. ಸಿಂಧು ಅಂದ್ರೆ ಸಾಗರ ಅಲ್ವಾ. ಸಾಗರದಲ್ಲಿ ಏನಿರುತ್ತೆ? ಅಲೆಗಳಿರುತ್ತೆ ಅಲ್ವಾ. ಇಲ್ಲಿ 4 ಅಲೆಗಳು ಹೇಳ್ತಾ ಇದ್ದಾರೆ. ಪ್ರಥಮ ಅಲೆ, ದ್ವಿತೀಯ ಅಲೆ, ತೃತೀಯ ಅಲೆ ಮತ್ತೆ 4ನೇ ಅಲೆ. ಸೊ ಪ್ರಥಮ ಅಲೆಯಲ್ಲಿ ನಮ್ಗೆ ಸಾಮಾನ್ಯ ಭಕ್ತಿ ಬಗ್ಗೆ ನಮ್ಗೆ ತಿಳಿಸಿಕೊಡ್ತಾರೆ. ದ್ವಿತೀಯ ಅಲೆಯಲ್ಲಿ ಸಾಧನಾ ಭಕ್ತಿ ಬಗ್ಗೆ, ತೃತೀಯ ಅಲೆಯಲ್ಲಿ ಭಾವಭಕ್ತಿ ಬಗ್ಗೆ, 4ನೇ ಅಲೆ ಕೊನೆಯ ಅಲೆ, ಅದರಲ್ಲಿ ಪ್ರೇಮ ಭಕ್ತಿ. ಸೊ ಈ 4 ಭಕ್ತಿಗಳನ್ನ ನಮ್ಗೆ ಈ 19 ಅಧ್ಯಾಯಗಳಲ್ಲಿ ನಮ್ಗೆ ತಿಳಿಸಿಕೊಡ್ತಾರೆ. ಇಷ್ಟನ್ನ ಮಾತ್ರ ನಾವು ಈ ಭಕ್ತಿ ರಸಾಮೃತ ಸಿಂಧುವಲ್ಲಿ ನಾವು ತಿಳ್ಕೊತಾ ಇದ್ದೀವಿ. ಭಕ್ತಿ ರಸ ಅಮೃತ ಸಿಂಧು, ಈ 4 ಪದಗಳು ಏನು ಅನ್ನೋದನ್ನ ನಿಮ್ಗೆ ಪೀಠಿಕೆಯಲ್ಲಿ ನೀವು ತಿಳ್ಕೊತೀರಾ. ಸೊ ಈಗ ನಾನು ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂತಂದ್ರೆ ಭಕ್ತಿ ರಸ. ಸೊ ಈ ಭಕ್ತಿ ಅನ್ನೋದು ಒಂದು ರಸ. ಸೊ ಭಕ್ತಿ ರಸ ಅಮೃತ, ಇದು ಶಾಶ್ವತವಾದದ್ದು, ಮತ್ತೆ ಇದಕ್ಕೆ ಲಿಮಿಟ್ ಇಲ್ಲ ಅಲ್ವಾ. ಸಿಂಧು ಅಂದ್ರೆ ಸಾಗರ, ಸಾಗರಕ್ಕೆ ಏನಾದ್ರೂ ಲಿಮಿಟ್ ಇದೆಯಾ? ಇಲ್ಲ. ಸೊ ಅದಕ್ಕೆ ಇದನ್ನ ಭಕ್ತಿ ರಸ ಅಮೃತ ಸಿಂಧು ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ. ಸೊ ಇಲ್ಲಿ ಆ ಭಕ್ತಿಗೆ ಎಷ್ಟು ಒತ್ತನ್ನ ಕೊಡ್ತಾ ಇದ್ದಾರೆ, ಮತ್ತೆ ಭಕ್ತಿಯನ್ನ ಹೇಗೆ ನಾವು ಮಾಡಬೇಕು ಅನ್ನೋದನ್ನೆಲ್ಲನೂ ಸಹ ನಮ್ಗೆ ಇಲ್ಲಿ ರೂಪ ಗೋಸ್ವಾಮಿರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಸೊ ನಮ್ಗೆ ನಾವು ಮನೆಯಲ್ಲಿ ನೋಡಿದ್ರೆ ನಮ್ಗೆ ಎಷ್ಟೊಂದು ಸ್ವಿಚಸ್ ಇದೆ ಅಲ್ವಾ. ಸೊ ಇವಾಗ ಒಂದು ಸ್ವಿಚ್ ಆನ್ ಮಾಡಿದ್ರೆ ಒಂದ್ ಕಡೆ ಮಾತ್ರನೇ ಬೆಳಕು ಬರುತ್ತೆ ಅಲ್ವಾ. ಆದ್ರೆ ಇಲ್ಲಿ ಭಕ್ತಿ ರಸಾಮೃತ ಸಿಂಧು ಆ ತರ ಅಲ್ಲ. ಒಂದೇ ಬಟನ್ ಒತ್ತಿದ್ರೆ ಸಾಕು, ಎಲ್ಲ ಕಡೆನೂ ಸಹ ಅಲ್ಲಿ ಜ್ಞಾನ ಅಥವಾ ಬೆಳಕು ಅನ್ನೋದು ಸಿಗುತ್ತೆ. ಸೊ ಅದನ್ನ ನಮ್ಗೆ ಇಲ್ಲಿ ರೂಪ ಗೋಸ್ವಾಮಿಯವರು ನಮಗೆ ಅರ್ಥ ಮಾಡಿಸ್ತಿದ್ದಾರೆ. ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಾಕು, ನಾವು ಖಂಡಿತ ನಾವು ಭಕ್ತಿಯಲ್ಲಿ ನಾವು ಮುಂದುವರಿತೀವಿ ನಾವು. ಸೊ ಇವತ್ತಿನ ಕ್ಲಾಸ್ನ ನಾನು ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ 3ನೇ ಹಂತದ ತರಗತಿಗಳಿಗೆ ನಿಮಗೆ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮಿಶದಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನು ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ
नामिने नामस्ते सरस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंदा श्री अद्वैता गदाधरा श्रीवासादि गौर भक्तवृंदा हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे हरे ತೆಗೆದುಕೊಡು ಹಂಗೆ ನೀಟಾಗಿ. ಹರೆ ರಾಮ ರಾಮ ಆ, ರಾಮ ಇದಕ್ಕೆ ಹಾಕಕ್ಕಾಗುತ್ತೆ. ಹರೆ ಹರೆ ಕೃಷ್ಣ ಕೃಷ್ಣ ನೀಟಾಗಿ ತಗೊಳ್ಳ, ಕೃಷ್ಣ ಇದಕ್ಕೆ ಹಾಕಕ್ಕಾಗುತ್ತೆ. ಹರೆ 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 ರಾಮ 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 ಹರೆ ಹರೆ. ಹರೇ ಕೃಷ್ಣ. ಮಾತಾಜಿಗೆ ಪ್ರಭುಜಿಗಳು ಎಲ್ಲರೂ ಶ್ರೀ ಶ್ರೀ ರಾಧಾಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಈ ಭಕ್ತಿ ರಸಾಮೃತ ಸಿಂಧುವಿನ ಜ್ಞಾನ ನಿಮಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ಶ್ರೀ ಶ್ರೀ ರಾಧಾಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತೀನಿ. ಈ ಜ್ಞಾನವನ್ನ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತ ಶಕ್ತಿನ ನನಗೆ ಈ ಗುರು ಪರಂಪರೆಯ ಮುಖಾಂತರ ದೊರಕಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇದು ಮೊದಲನೇ ಅಧ್ಯಾಯಕ್ಕೆ ಹೋಗಿನ ಮುಂಚೆ ನಮ್ಗೆ ಇಲ್ಲಿ ಪ್ರಸ್ತಾವನೆ ಮತ್ತೆ ಪೀಠಿಕೆ ಅಂತ ಹೇಳ್ಬಿಟ್ಟು ಪ್ರಭುಪಾದರು ಕೊಟ್ಟಿದ್ದಾರೆ. ಈ ಪ್ರಸ್ತಾವನೆಯಲ್ಲಿ ನಮ್ಗೆ ರೂಪ ಗೋಸ್ವಾಮಿ ಅವರು ಯಾರು ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಿ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಯಾವುದೇ ಒಂದು ಗ್ರಂಥವನ್ನ ನಾವು ತಿಳ್ಕೊಳ್ಲಿಕ್ಕಿಂತ ಮುಂಚೆ ಅದರ ಲೇಖಕರ ಬಗ್ಗೆ ನಾವು ತಿಳ್ಕೊಬೇಕು, ಅವ್ರು ಯಾರು ಅಂತ. ಅವಾಗಲೇ ನಮ್ಗೆ ಆ ಒಂದು ಅವ್ರು ಏನ್ ಹೇಳ್ತಾರೋ ಅಂತ ವಿಷಯದ ಬಗ್ಗೆ ನಮ್ಗೆ ಗೌರವ ಬರೋದು, ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ನಮ್ಗೆ ಅನ್ಸೋದು. ಸೊ ಅದಕ್ಕೆ ಈ ರೂಪ ಗೋಸ್ವಾಮಿಯವರ ಬಗ್ಗೆ ತುಂಬಾ ಸಂಕ್ಷಿಪ್ತವಾಗಿ ತಿಳಿಸಿ ಕೊಡ್ತಾ ಇದ್ದಾರೆ. ಸೊ ಅದಾದ್ಮೇಲೆ ನಮ್ಗೆ ಇಲ್ಲಿ ಭಕ್ತಿ ರಸಾಮೃತ ಸಿಂಧುವನ್ನ ಅವ್ರು ಯಾಕೆ ಬರೆದ್ರು ರೂಪ ಗೋಸ್ವಾಮಿಯವರು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ಪ್ರಭುಪಾದರು. ಸೊ ಇಲ್ಲಿ ನಮ್ಗೆ ರೂಪ ಗೋಸ್ವಾಮಿಯವರು ಯಾರು ಅಂತಂದ್ರೆ ಅಂದ್ರೆ 500 ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭುಗಳು ಈ ಕಲಿಯುಗದಲ್ಲಿ ಅವರು ಭಕ್ತನ ರೂಪದಲ್ಲಿ ಬರ್ತಾರೆ ಅಲ್ವಾ. ಚೈತನ್ಯ ಮಹಾಪ್ರಭುಗಳು ಬೇರೆ ಯಾರು ಅಲ್ಲ, ಅವರು ಕೃಷ್ಣನೇ. ಅವರು ಭಕ್ತನ ರೂಪದಲ್ಲಿ ಬಂದು ಭಕ್ತಿಯನ್ನ ಹೇಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ತೋರಿಸ್ತಾ ಇದ್ದಾರೆ. ಮತ್ತೆ ಅವರ ಉದ್ದೇಶ ಏನಿತ್ತು, ಎಲ್ಲ ಈ ಪ್ರಪಂಚದ ಮೂಲೆ ಮೂಲೆಗಳಲ್ಲೂ ಸಹ ಆ ಕೃಷ್ಣ ನಾಮ ಹರಿನಾಮ ಸಂಕೀರ್ತನೆ ಹರಡಬೇಕು ಅನ್ನೋದು ಅವರ ಇಚ್ಛೆ ಇತ್ತು ಅಲ್ವಾ. ಮತ್ತೆ ಅವರು ಸಹ ಚೈತನ್ಯ ಮಹಾಪ್ರಭುಗಳು ಸಹ ಸನ್ಯಾಸತ್ವವನ್ನ ತಗೊಂಡು ಅವರು ಭಾರತದ ಉದ್ದಗಲ ಅವರು ಸಂಚಾರ ಮಾಡಿ ಈ ಒಂದು ಹರಿನಾಮವನ್ನ ಎಲ್ಲರಿಗೂ ಸಹ ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಸೊ ಈ ತರ ಅವರು ಪ್ರಚಾರ ಮಾಡ್ತಾ ಇದ್ದಾಗ ಇಲ್ಲಿ ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ ಅನ್ನೋರು ಅವರು ಸಾರಸ್ವತ ಬ್ರಾಹ್ಮಣರು. ಅವರು ಜನ್ಮತಃ ಅಂತಹ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ರು ಸಹ ಅವ್ರು ತುಂಬಾ ಬುದ್ಧಿವಂತರು ಇರ್ತಾರೆ. ಆದ್ರೂ ಸಹ ಅವ್ರು ಇವಾಗ ನವಾಬ್ ಹುಸೇನ್ ಶಾ ಅವರ ಆಸ್ಥಾನದಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡೋ ತರ ಆಗೋಗ್ಬಿಡುತ್ತೆ ಅವ್ರಿಗೆ. ಸೊ ಅವ್ರು ಇವಾಗ ಅಲ್ಲಿ ನವಾಬ್ ಹುಸೇನ್ ಶಾ ಮುಸ್ಲಿಂ ಆಡಳಿತ ಅವರ ಕೆಳಗಡೆ ಈಗ ಅವರು ಮಂತ್ರಿಗಳಾಗಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಯಾವ ತರ ಇತ್ತು ಅಂತಂದ್ರೆ, ಯಾರಾದ್ರೂ ಸಹ ಈ ಮುಸಲ್ಮಾನರ ಕೆಳಗಡೆ ಅವರು ಕೆಲಸವನ್ನ ಮಾಡ್ತಾ ಇದ್ರೆ ಅಂದ್ರೆ ಅವರ ಅಧೀನದಲ್ಲಿದ್ರೆ ಆ ಒಂದು ಅವರ ಒಂದು ಬ್ರಾಹ್ಮಣ ಕುಲ ಏನಿದೆ ಅವ್ರನ್ನ ಬಹಿಷ್ಕಾರ ಮಾಡ್ಬಿಡ್ತಾರೆ. ಇವಾಗ ಈ ತರ ರೂಪ ಗೋಸ್ವಾಮಿ ಸನಾತನ ಗೋಸ್ವಾಮಿ ಅವ್ರನ್ನ ಈಗ ಅವರ ಒಂದು ಸಾರಸ್ವತ ಬ್ರಾಹ್ಮಣ ಒಂದು ಸಮುದಾಯ ಏನಿತ್ತೋ ಅವ್ರನ್ನ ಬಹಿಷ್ಕಾರ ಮಾಡ್ಬಿಟ್ಟಿದ್ರು. ಇವರು ತುಂಬಾ ಬುದ್ಧಿವಂತರು. ಆ ನವಾಬ್ ಹುಸೇನ್ ಶಾ ಇವರ ಒಂದು ಸಲಹೆ ಇಲ್ದಲೆ ಅವ್ರಿಗೆ ಆಡಳಿತ ಮಾಡ್ಲಿಕ್ಕೇನೆ ಆಗ್ತಾ ಇರೋದಿಲ್ಲ, ಅಷ್ಟು ಬುದ್ಧಿವಂತರಾಗಿರ್ತಾರೆ ಇವರಿಬ್ರು ಸಹ. ಅವ್ರಿಗೆ ಹೆಸರನ್ನು ಸಹ ಚೇಂಜ್ ಮಾಡ್ಬಿಟ್ಟಿರ್ತಾರೆ. ಸೊ ರೂಪ ಗೋಸ್ವಾಮಿ ಅವರ ಹೆಸರು ಡಬೀರಾ ಕಾಸಾ ಅಂತ ಹೇಳ್ಬಿಟ್ಟು, ಮತ್ತೆ ಸನಾತನ ಗೋಸ್ವಾಮಿ ಅವರ ಹೆಸರು ಶಾಕಾರ ಮಲ್ಲಿಕ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೆಸರನ್ನ ಕೊಟ್ಟಿರ್ತಾರೆ ಆ ನವಾಬ್ ಹುಸೇನ್ ಶಾ. ಸೊ ಈ ತರ ಇದ್ದಾಗ ಏನಾಗುತ್ತೆ ಅಂತಂದ್ರೆ, ಇವ್ರಿಗೆ ಇವಾಗ ನಾನು ಇದಕ್ಕಿಂತ ಮುಂಚೆ ಹೇಳಿರೋ ಹಾಗೇನೆ ಚೈತನ್ಯ ಮಹಾಪ್ರಭುಗಳು ಸನ್ಯಾಸತ್ವವನ್ನ ತಗೊಂಡು ಈ ಸಂಕೀರ್ತನ ಯಜ್ಞವನ್ನ ಇಡೀ ಭಾರತದ ಉದ್ದಗಲಕ್ಕೂ ಅವ್ರು ಇವಾಗ ಪ್ರಚಾರ ಮಾಡ್ತಿದ್ದಾರೆ. ಮಾಡ್ತಾ ಮಾಡ್ತಾ ಅವರು ಎಲ್ಲಿಗೆ ಬರ್ತಾರೆ ಅಂತಂದ್ರೆ, ಅವರು ಮಾಲ್ಡಾ ಜಿಲ್ಲೆಯ ರಾಮಕೇಲಿ ಅನ್ನೋ ಒಂದು ಗ್ರಾಮಕ್ಕೆ ಅವರು ಬರ್ತಾರೆ. ಆವಾಗ ಆ ಗ್ರಾಮದಲ್ಲೇನೆ ಇಲ್ಲಿ ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ ಅವರು ಇಬ್ರು ಇದ್ದಿದ್ದು. ಅವ್ರಿಗೆ ಚೈತನ್ಯ ಮಹಾಪ್ರಭುಗಳನ್ನ ಭೇಟಿ ಆಗ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ
ಅವರು ಆಸೆಯಿಂದ ಅವರು ಹೋಗ್ತಾರೆ. ಚೈತನ್ಯ ಮಹಾಪ್ರಭುಗಳನ್ನ ನೋಡಿದ್ಮೇಲೆ ಅವರಿಗೆ ಅನ್ಸುತ್ತೆ ನಮ್ಮ ಜೀವನವನ್ನ ಇವ್ರಿಗೋಸ್ಕರ ನಾವು ಅರ್ಪಿಸ್ಬೇಕು. ಇವರ ಆಂದೋಲನ ಏನಿದೆ, ಈ ಒಂದು ಕೃಷ್ಣ ಪ್ರಜ್ಞಾ ಆಂದೋಲನ ಏನಿದೆಯೋ ಅದಕ್ಕೋಸ್ಕರ ನಾವು ನಮ್ಮ ಜೀವನವನ್ನೇ ಮುಡಿಪಾಗಿ ಇಟ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಯೋಚನೆ ಮಾಡ್ತಾರೆ. ಸೊ ಯೋಚನೆ ಮಾಡಿದಾಗ ರೂಪ ಗೋಸ್ವಾಮಿ ಅವ್ರು ಏನ್ ಮಾಡ್ತಾರೆ, ಅವರು ನವಾಬ್ ಹುಸೇನ್ ಶಾ ಹತ್ರ ಹೋಗ್ಬಿಟ್ಟು ನಾನು ನಿಮ್ಗೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವರು ರಾಜೀನಾಮೆ ಕೊಡ್ತಾರೆ. ಸೊ ರಾಜೀನಾಮೆ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಎಷ್ಟು ಹಣ ಸಿಗುತ್ತೆ ಅಂತಂದ್ರೆ ಆ ಕೊಟ್ಟಿರುವಂತಹ ಗೋಲ್ಡ್ ಕಾಯಿನ್ಸ್ ನ ಅವರು ಒಂದು ದೊಡ್ಡ ಬೋಟ್ ಅಲ್ಲಿ ಅದನ್ನು ತುಂಬಿಸ್ಕೊಂಡು ಬರ್ತಾರೆ. ಅಷ್ಟೊಂದು ಹಣ ಅವರಿಗೆ ಸಿಗುತ್ತೆ. ಮತ್ತೆ ಈ ಹಣವನ್ನ ರೂಪ ಗೋಸ್ವಾಮಿ ಅವರು ಹೇಗೆ ಸದ್ವಿನಿಯೋಗ ಮಾಡ್ತಾರೋ ಅದೇ ಈಗ ನಮ್ಮ ಒಂದು ಪರಂಪರೆಯಲ್ಲಿ ಬಂದಿರೋದು. ಅದನ್ನೇ ನಮ್ಗೆ ಇವಾಗ ಶೀಲ ಪ್ರಭುಪಾದರು ಹೇಳೋದು. ನಮ್ಗೆ ಇವಾಗ ಒಬ್ಬ ಗೃಹಸ್ಥ ಇದ್ದಾನೆ ಅಂತಂದ್ರೆ ಅವರು ಹಣವನ್ನ ಅವರು ದುಡ್ದಿದ್ದಾರೆ ಅಂದ್ರೆ ಅದನ್ನ ಹೇಗೆ ಸದ್ವಿನಿಯೋಗ ಸರಿಯಾದ ರೀತಿಯಲ್ಲಿ ವಿನಿಯೋಗ ಮಾಡೋದು ಅಂತಂದ್ರೆ ಈ ರೂಪ ಗೋಸ್ವಾಮಿ ಅವರೇ ಅದಕ್ಕೆ ಆದರ್ಶ. ಸೊ ಇವಾಗ ರೂಪ ಗೋಸ್ವಾಮಿ ಅವ್ರಿಗೆ ಬಂದಿರುವಂತಹ ಹಡಗಿನ ತುಂಬಾ ಬಂದಿರುವಂತಹ ಆ ಒಂದು ಬಂಗಾರದ ನಾಣ್ಯಗಳನ್ನ ಅವ್ರು ಹೇಗೆ ವಿಂಗಡಿಸ್ತಾರೆ ಅಂತಂದ್ರೆ 50% ಅಷ್ಟನ್ನ ಅವರು ಯಾರಿಗೆ ಕೊಡ್ತಾರೆ ಅಂತಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿರುವಂತಹ ಬ್ರಾಹ್ಮಣರಿಗೆ ಕೊಡ್ತಾರೆ, ಮತ್ತೆ ವೈಷ್ಣವರಿಗೆ ಅವ್ರು ಕೊಡ್ತಾರೆ. 50% ಅನ್ನ ಕೊಟ್ಬಿಡ್ತಾರೆ. ಇನ್ 25% ಅನ್ನ ಅವ್ರನ್ನ ನಂಬ್ಕೊಂಡಿರುವಂತಹ ಬಂಧು ಬಾಂಧವರಿಗೆ ಅವ್ರು ಕೊಡ್ತಾರೆ. ಇನ್ 25% ಅನ್ನ ಅವರು ಮುಂದೆ ಕಷ್ಟ ಸುಖಕ್ಕೆ ಅಂತ ಹೇಳ್ಬಿಟ್ಟು ಅವರು ಆ ಊರಿನ ಒಬ್ಬ ಅದೇ ಏನು ಅದೇ ಆ ತರದೆಲ್ಲ ಡಿಪಾಸಿಟ್ ಇಟ್ಕೋತಾರಲ್ಲ ಅಂತಹ ಅವ್ರ ಕೈಯಲ್ಲಿ ಅವ್ರಿಗೆ 25% ಅಷ್ಟು ಹಣವನ್ನ ಅವರು ಕೊಡ್ತಾರೆ. ಸೊ ಇದನ್ನೇ 50-25-25% ಆಗಿ ನಾವು ನಮಗೆ ಬಂದಿರುವಂತಹ ಒಂದು ಆದಾಯವನ್ನ ನಾವು ಡಿವೈಡ್ ಮಾಡ್ಬೇಕು. ಅದೇ ತರ ನಾವು ಜೀವನವನ್ನ ಮಾಡ್ಬೇಕು. ಇದು ನಮ್ಮ ಶಾಸ್ತ್ರದಲ್ಲಿ ಸಹ ಹೇಳಿದೆ. ಅದನ್ನ ರೂಪ ಗೋಸ್ವಾಮಿ ಅವರು ಫಾಲೋ ಮಾಡಿದ್ದಾರೆ. ಇದನ್ನೇ ನಮ್ಗೆ ಪ್ರಭುಪಾದರನ್ನು ಸಹ ನೀವು ಫಾಲೋ ಮಾಡ್ಬೇಕು ಅಂತ ನಮ್ಗೆ ಹೇಳಿರೋದು. ಮತ್ತೆ ನಮಗೆ ಭಯ ಆಗ್ಬಿಡ್ತಿದ್ದೀನಿ, ಇದು 50% ಅನ್ನ ನಾವು ಕೃಷ್ಣ ಪ್ರಜ್ಞೆಗೆ ಈ ತರ ನಾವು ದಾನ ಕೊಟ್ಬಿಟ್ರೆ ಹೇಗೆ ಅಂತಂದ್ರೆ ನಮ್ಗೆ ಹೇಗೆ ಅರ್ಥ ಮಾಡಿಸ್ತಾರೆ ಅಂತಂದ್ರೆ ಆ 50% ಅಲ್ಲಿ ಏನೆಲ್ಲ ಅಂತಂದ್ರೆ ನಾವು ಡೈರೆಕ್ಟ್ ಆಗಿ ಡೊನೇಷನ್ ಅಂತ ಕೊಡೋದು ಸ್ವಲ್ಪ ಭಾಗ, ನಮ್ಗೆ ಎಷ್ಟಾಗುತ್ತೋ ಅಷ್ಟು 1% 2% ನಾವು ಇಟ್ಕೊಂಡು ನಾವು ದಾನ ಕೊಡ್ಬೋದು. ಇನ್ನು ಮಿಕ್ಕಿದ್ದ ಹಣವನ್ನೆಲ್ಲ ನಾವು ಕೃಷ್ಣ ಸೇವೆಗೆ, ನಾವು ಮನೆಯಲ್ಲಿ ನಾವು ಇವಾಗ ಕೃಷ್ಣನ ಪೂಜೆ ಮಾಡ್ತೀವಿ, ನೈವೇದ್ಯಕ್ಕೆ ನಾವು ಉಪಯೋಗಿಸ್ಕೋಬಹುದು. ಮತ್ತೆ ನಾವು ಎಲ್ಲ ಭಕ್ತರನ್ನ ಕರೆಸಿದಾಗ ನಾವು ಎಷ್ಟೊಂದು ಹಣ ವ್ಯಯಿಸ್ಬೇಕಾಗತ್ತೆ, ಅದಕ್ಕೆಲ್ಲ ನಾವು ಕನ್ಸಿಡರ್ ಮಾಡ್ಬೋದು ಈ 50% ಅಲ್ಲಿ. ಮತ್ತೆ ನಾವ್ ಇವಾಗ ಧಾಮ ಯಾತ್ರೆಗೆ ಹೋಗ್ಲೇಬೇಕು ಅಲ್ವಾ, ಯಾಕಂದ್ರೆ ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ ಅದು ಆ 5 ಪ್ರಬಲ ಭಕ್ತಿ ಸೇವೆಯಲ್ಲಿ ಬರೋದ್ರಲ್ಲಿ ಆ ಮಥುರಾ ವಾಸ ಅಂದ್ರೆ ನಾವು ಧಾಮ ಕೃಷ್ಣ ಲೀಲೆ ಮಾಡಿರುವಂತಹ ಜಾಗಗಳಿಗೆ ನಾವು ಹೋಗ್ಲೇಬೇಕು. ಅವಾಗ್ಲೇ ನಾವು ಪುನೀತರಾಗ್ತೀವಿ, ನಾವು ಪ್ಯೂರಿಫೈ ಆಗ್ತಾ ಬರ್ತೀವಿ ಅಂತ ಹೇಳ್ತಾರೆ. ಸೊ ಅದಕ್ಕೂ ಸಹ ನಾವು ಬೇಯಿಸ್ಬೋದು. ಇದೆಲ್ಲವೂ ಸಹ 50% ಅಲ್ಲಿ ಬರುತ್ತೆ. ಸೊ ಈ ತರ ಅವರು ನಮ್ಗೆ ಆದರ್ಶಪ್ರಾಯರಾಗಿದ್ದಾರೆ ರೂಪ ಗೋಸ್ವಾಮಿ ಅವರು. ಸೊ ಇವಾಗ ರೂಪ ಗೋಸ್ವಾಮಿ ಅವರು ರಾಜೀನಾಮೆ ಕೊಟ್ಬಿಟ್ಟು ಅವರು ಬಂದು ಚೈತನ್ಯ ಮಹಾಪ್ರಭುಗಳು ಆ ಸಮಯದಲ್ಲಿ ಅವರು ದಶಾಶ್ವಮೇಧ ಘಾಟ್ ಅಲಹಾಬಾದ್ ಇದೆಯಲ್ಲ ಅಲ್ಲಿ ಅವ್ರು ಇರ್ತಾರೆ. ಸೊ ಅವ್ರು ಅಲ್ಲಿದ್ದಾರೆ ಅಂತ ಗೊತ್ತಾಗಿ ರೂಪ ಗೋಸ್ವಾಮಿ ಅವರು ಆ ಒಂದು ಜಾಗಕ್ಕೆ ಹೋಗಿ ಚೈತನ್ಯ ಮಹಾಪ್ರಭುಗಳನ್ನ ಅವರು ಭೇಟಿ ಮಾಡಿ ಅವ್ರಿಗೆ ಶರಣಾಗಿ ಅವರು ಅಂದ್ರೆ ನನ್ನನ್ನು ನಿಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿ ನಾನು ನಿಮ್ಮ ಈ ಒಂದು ಆಂದೋಲನದಲ್ಲಿ ನಾನು ನನ್ನ ಜೀವನವನ್ನ ನಾನು ತೊಡಗಿಸ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿದಾಗ ಚೈತನ್ಯ ಮಹಾಪ್ರಭುಗಳು ಅವರನ್ನ ಒಪ್ಕೋತಾರೆ. ನೋಡಿ ಅವ್ರಿವಾಗ ಬಹಿಷ್ಕರಿಸಿದ್ದಾರೆ ಅಲ್ವಾ. ನಮ್ಗೆ ಗೊತ್ತಿರೋ ಹಾಗೇನೆ ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ ಇಬ್ಬರನ್ನು ಸಹ ಅವರ ಸಮುದಾಯ ಬಹಿಷ್ಕರಿಸಿದೆ. ಆದ್ರೆ ಚೈತನ್ಯ ಮಹಾಪ್ರಭುಗಳು ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೋತಾ ಇದ್ದಾರೆ. ಅಂದ್ರೆ ಏನರ್ಥ, ಈ ಭಕ್ತಿ ಮಾರ್ಗಕ್ಕೆ ಯಾವುದೇ ಒಂದು ಜಾತಿ ಮತ ಕುಲ ಅದ್ ಯಾವುದೇ ಒಂದು ಭೇದ ಭಾವ ಇಲ್ಲ, ಯಾರು ಬೇಕಾದ್ರೂ ಕೃಷ್ಣ ಪ್ರಜ್ಞೆಗೆ ಬರ್ಬೋದು. ಸೊ ಇವ್ರಿಬ್ಬರನ್ನು ಸಹ ಚೈತನ್ಯ ಮಹಾಪ್ರಭುಗಳು ಅಕ್ಸೆಪ್ಟ್ ಮಾಡ್ತಾರೆ. ಅಕ್ಸೆಪ್ಟ್ ಮಾಡಿ ನೋಡಿ ಈಗ ಈ ಕೃಷ್ಣ ಪ್ರಜ್ಞೆಯಲ್ಲಿ ಇರೋರ್ನ ರೂಪಾನುಗಾಸ್ ಅಂತ ಕರೀತಾರೆ. ಯಾಕಂದ್ರೆ ರೂಪ ಗೋಸ್ವಾಮಿ ಅವರು ಏನನ್ನ ಹೇಳಿದಾರೋ, ಉಪದೇಶವನ್ನ ಕೊಟ್ಟಿದಾರೋ ಅದನ್ನೇ ಫಾಲೋ ಮಾಡ್ತಾ ಇರೋದು ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ. ಅದಕ್ಕೆ ನಮ್ಮನ್ನೆಲ್ಲ ಯಾರೆಲ್ಲ ಈಗ ಕೃಷ್ಣ ಪ್ರಜ್ಞೆಯಲ್ಲಿ ಇದಾರೋ ಅವ್ರನ್ನ ರೂಪಾನುಗರು, ಸೊ ಅವ್ರನ್ನ ಅನುಸರಿಸ್ತಾ ಇರೋದು, ರೂಪ ಗೋಸ್ವಾಮಿ ಅವ್ರನ್ನ ಅನುಸರಿಸ್ತಾ ಇರೋದು ಅಂತ ಹೇಳ್ಬಿಟ್ಟು ಕರೀತಾರೆ. ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಅವ್ರಿಗೆ ಅಂತಹ ಒಂದು ಸ್ಥಾನವನ್ನ ಕೊಡ್ತಾರೆ. ಅವ್ರಿಗೆ ಘನವೆತ್ತ ಗೋಸ್ವಾಮಿಗಳಾಗೋ ತರ ಅವ್ರಿಗೆ ಮಾರ್ಗದರ್ಶನವನ್ನ ಕೊಡ್ತಾರೆ. ಸೊ ಇವಾಗ ಅದೇ ತರನೇ ಸನಾತನ ಗೋಸ್ವಾಮಿ ಅವ್ರಿಗೂ ಸಹ ತಮ್ಮನ್ನ ಅವರು ಈ ಒಂದು ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ತೊಡಗಿಸ್ಕೋಬೇಕು ಅಂತ ಅವ್ರಿಗೂ ಇಚ್ಛೆ ಇದೆ. ಅವ್ರೂ ಸಹ ಹೋಗಿ ನವಾಬ್ ಹುಸೇನ್ ಶಾಗೆ ಹೇಳ್ತಾರೆ, ನಾನು ಸಹ ರಾಜೀನಾಮೆ ಕೊಡ್ತೀನಿ ಅಂದ್ರೆ ಅವ್ರಿಗೆ ಕೋಪ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಇಲ್ಲ ನಾನು ನಿನಗೆ ರಾಜೀನಾಮೆ ಕೊಡ್ಲಿಕ್ಕೆ ನಿನ್ನ ರಾಜೀನಾಮೆನ ನಾನು ಒಪ್ಕೋತಾ ಇಲ್ಲ ಅಂತ ಹೇಳ್ತಾರೆ. ಸನಾತನ ಗೋಸ್ವಾಮಿ ಅವರು ಅವ್ರಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನಾಟಕ ಆಡ್ತಾರೆ. ಆದ್ರೂ ಸಹ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನವಾಬ್ ಹುಸೇನ್ ಶಾಗೆ ಅವ್ನ ನಾಟಕ ಆಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಕೊನೆಗೆ ಅವ್ರನ್ನ ಜೈಲಿಗೆ ಹಾಕ್ತಾರೆ. ಸೊ ಮತ್ತೆ ಆ ಜೈಲಿನಿಂದ ತಪ್ಪಿಸ್ಕೊಂಡ್ ಬರ್ಲಿಕ್ಕೆ ಆ ಜೈಲ ಅಧಿಕಾರಿ ಇರ್ತಾರಲ್ಲ ಅವ್ರಿಗೆ ಈ ರೂಪ ಗೋಸ್ವಾಮಿ 25% ಹಣವನ್ನ ಒಬ್ಬ ಹಳ್ಳಿಯ ಒಬ್ಬ ವ್ಯಕ್ತಿ ಹತ್ರ ಇಟ್ಟಿರ್ತಾರಲ್ಲ ಆ ಹಣದ ಸಹಾಯದಿಂದ ಸನಾತನ ಗೋಸ್ವಾಮಿ ಆ ಜೈಲಿನಿಂದ ಪಾರಾಗೋ ತರ ಅವರು ಸಹಾಯ ಮಾಡ್ತಾರೆ.
ಸೊ ಕೊನೆಗೆ ಸನಾತನ ಗೋಸ್ವಾಮಿಯು ಸಹ ಆ ಜೈಲಿನಿಂದ ಅವರು ಆ ಜೈಲಿನ ಅಧಿಕಾರಿಗೆ ಆ ಹಣದ ಆಮಿಷ ತೋರಿಸ್ಬಿಟ್ಟು ಅವರು ಜೈಲಿನಿಂದ ತಪ್ಪಿಸ್ಕೊಂಡು ಅವರು ಬಂದು ಚೈತನ್ಯ ಮಹಾಪ್ರಭುಗೆ ಅವರು ಮತ್ತೆ ಅವರಿಗೆ ಶರಣಾಗಿ ಅವ್ರನ್ನ ಭೇಟಿಯಾಗಿ ಅವರ ಶಿಷ್ಯರಾಗ್ತಾರೆ. ಸೊ ನೋಡಿ, ಸನಾತನ ಗೋಸ್ವಾಮಿಯನ್ನು ಸಹ ಚೈತನ್ಯ ಮಹಾಪ್ರಭುಗಳು ಸ್ವೀಕಾರ ಮಾಡ್ತಾ ಇದ್ದಾರೆ. ಸೊ ಅಂದ್ರೆ ಏನರ್ಥ? ಸೊ ಯಾರನ್ನೇ ಸಹ ಈ ಭಕ್ತಿ ಮಾರ್ಗ ಅಥವಾ ಈ ಕೃಷ್ಣ ಪ್ರಜ್ಞೆ ಅವ್ರನ್ನ ಸ್ವೀಕಾರ ಮಾಡುತ್ತೆ. ಯಾರು ಬೇಕಾದ್ರೂ, ಸ್ತ್ರೀ ಶೂದ್ರ ಯಾರು ಬೇಕಾದ್ರೂ ಸಹ ಈ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಬಹುದು. ನಮ್ಗೆ ಗೊತ್ತಿರೋ ಹಾಗೇನೆ ನಾವು ನಾಮಾಚಾರ್ಯ ಹರಿದಾಸ ಠಾಕೂರ್ ಅಂತ ಹೇಳ್ತೀವಿ. ಹರಿದಾಸ ಠಾಕೂರ್ ಅವರು ಸಹ ಮುಸ್ಲಿಂ ಕುಟುಂಬದಲ್ಲೇನೆ ಹುಟ್ಟಿರೋದು. ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟಿದ್ರು ಸಹ ಅವರನ್ನು ಸಹ ಚೈತನ್ಯ ಮಹಾಪ್ರಭುಗಳು ಅವ್ರನ್ನ ಒಪ್ಕೊಂಡು ಅವ್ರಿಗೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳ್ಬಿಟ್ಟು ಏನು ಈ ಕಲಿಯುಗದ ಮಂತ್ರ ಇದೆಯೋ ಅದರ ಆಚಾರ್ಯರನ್ನಾಗಿ ಅವ್ರನ್ನ ನೇಮಿಸ್ತಾರೆ. ಅಂದ್ರೆ ನಾಮಾಚಾರ್ಯ ಹರಿದಾಸ ಠಾಕೂರ್ ಅಂತ ಹೇಳ್ಬಿಟ್ಟು ಹೆಸರನ್ನ ಕೊಡ್ತಾರೆ ಅಲ್ವಾ. ಸೊ ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಎಲ್ಲರನ್ನ ಒಪ್ಕೋತಾ ಇದ್ದಾರೆ. ಅಂದ್ರೆ ಇವಾಗ ಕೃಷ್ಣ ಪ್ರಜ್ಞಾ ಸಂಸ್ಥೆ ಏನಿದೆ, ಸೊ ಅದರ ಒಂದು ಶ್ರೇಷ್ಠತೆ ಏನು ಅಂತಂದ್ರೆ ಅದು ಸರ್ವಕಾಲಿಕ ಮೌಲ್ಯ ಉಳ್ಳದ್ದು. ನೋಡಿ, 500 ವರ್ಷಗಳ ಹಿಂದೆ ಅವ್ರು ಹೇಳಿದ್ದಾರೆ ಈ ತತ್ವಗಳನ್ನೆಲ್ಲ. ಈಗ್ಲೂ ಸಹ ಅದು ಪ್ರಸ್ತುತ. ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಗೆ ಯಶಸ್ಸು ಖಂಡಿತ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಕೃಷ್ಣ ವಿಜ್ಞಾನವನ್ನ ಬಲ್ಲವನಾಗಿದ್ದು ಪ್ರಭು ಸೇವೆಯನ್ನ ಒಪ್ಪಿಕೊಳ್ಳುವ ಯಾವನೇ ಆದರೂ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವನೊಬ್ಬನಿಗಿಂತ ಮೇಲಿನ ಮಟ್ಟದವನು ಎಂದು ಎಣಿಸಲಾಗುತ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನೋಡಿ, ಯಾರು ಕೃಷ್ಣ ಪ್ರಜ್ಞೆಗೆ ಬರ್ತಾರೋ ನಾವಿವಾಗ ಬ್ರಾಹ್ಮಣ ಕುಟುಂಬದಲ್ಲೇ ಹುಟ್ಟಬೇಕಾಗಿಲ್ಲ. ಸೊ ಅದಕ್ಕಿನ್ನ ಹೆಚ್ಚು ಸ್ಥಾನ ಅಂತಂದ್ರೆ ಬ್ರಾಹ್ಮಣನಿಗಿನ ಹೆಚ್ಚು ಸ್ಥಾನ ವೈಷ್ಣವ. ನೋಡಿ, ವೈಷ್ಣವರಾಗ್ಬೋದು. ಮತ್ತೆ ಅದರಲ್ಲೇನೆ ಇನ್ನ ಶ್ರೇಷ್ಠ ಘನವೆತ್ತ ಸ್ಥಾನ ಅಂತಂದ್ರೆ ಗೋಸ್ವಾಮಿ. ಸೊ ಗೋಸ್ವಾಮಿ ಅಂತಂದ್ರೆ ಯಾರು ಇಂದ್ರಿಯಗಳಿಗೆ ಒಡೆಯರಾಗಿರ್ತಾರೋ ಅವ್ರನ್ನ ಗೋಸ್ವಾಮಿ ಅಂತ ಕರೀತಾರೆ ಅಲ್ವಾ. ನೋಡಿ, ಇಂತಹ ಸಾಕಾರ ಮಲ್ಲಿಕ್ ಮತ್ತೆ ಡಬೀರ ಕಾಸ ಅವ್ರನ್ನ ಗೋಸ್ವಾಮಿಗಳ ಮಟ್ಟಕ್ಕೆ ಚೈತನ್ಯ ಮಹಾಪ್ರಭುಗಳು ಕರ್ಕೊಂಡು ಹೋಗ್ತಾರೆ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಎಲ್ಲ ವೈದಿಕ ಸಾಹಿತ್ಯ ಕೃತಿಗಳು, ವಿಶೇಷವಾಗಿ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತ ಗ್ರಂಥಗಳು ಈ ಮೂಲ ತತ್ವವನ್ನೇ ಹೇಳುತ್ತವೆ. ಪ್ರತಿಯೊಬ್ಬ ವ್ಯಕ್ತಿಗೂ ಶಿಕ್ಷಣ ನೀಡಿ ಅವನನ್ನು ಗೋಸ್ವಾಮಿಯ ಘನವೆತ್ತ ಸ್ಥಾನಕ್ಕೆ ಏರಿಸಲು ಶ್ರೀ ಚೈತನ್ಯರು ಪ್ರತಿಪಾದಿಸಿದ ತತ್ವವನ್ನ ಭಕ್ತಿ ರಸಾಮೃತ ಸಿಂಧು ಬೋಧಿಸುತ್ತದೆ. ನೋಡಿ, ಇದು ಸಾಮಾನ್ಯ ಜ್ಞಾನ ಅಲ್ಲ. ಎಂಥವ್ರನ್ನು ಸಹ ಸೊ ಅವ್ರನ್ನ ನೋಡಿ ನಾವು ತೂ ಚಿ ಅಂತ ನಾವು ಕರಿಬಹುದು. ಇದೇನು ಸ್ತ್ರೀ ಶೂದ್ರ ಅಂತ ನಾವು ಕರಿಬಹುದು ಅಲ್ವಾ. ಇದೇನಿದು ಮುಸ್ಲಿಂ ಧರ್ಮವನ್ನ ಫಾಲೋ ಮಾಡ್ತಿದ್ದಾರೆ ಇವರು ಅಂತ ಹೇಳ್ಬೋದು. ನಾವು ತುರುಕರು ಅಂತ ನಾವು ಕರಿತೀವಿ. ಅಂತವ್ರು ಇರ್ಬೋದು. ಯಾರನ್ನೇ ಆಗ್ಲಿ ಈ ಭಕ್ತಿ ರಸಾಮೃತ ಸಿಂಧು ಅವ್ರನ್ನ ಘನವೆತ್ತಂತಹ ಆ ಒಂದು ಹಂತ ಅಂದ್ರೆ ಆ ಗೋಸ್ವಾಮಿ ಹಂತಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಈ ಭಕ್ತಿ ರಸಾಮೃತ ಸಿಂಧುವಿನ ಶ್ರೇಷ್ಠತೆನ ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಇವಾಗ ಕೊನೆಗೆ ನಾವಿಲ್ಲಿ ಏನನ್ನ ತಿಳ್ಕೊಂಡ್ವಿ, ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ ಇಬ್ರು ಸಹ ಅವರ ಅಂತಹ ಅಷ್ಟು ಹಣ ಸಿಗ್ತಾ ಇರುವಂತಹ ಒಂದು ಕೆಲಸಕ್ಕೆ ಅವರು ರಾಜೀನಾಮೆಯನ್ನ ಕೊಟ್ಟು ಅವರು ಚೈತನ್ಯ ಮಹಾಪ್ರಭುಗಳ ಆಶ್ರಯವನ್ನ, ಅವರ ಪಾದ ಕಮಲದಲ್ಲಿ ಅವರ ಆಶ್ರಯವನ್ನ ಪಡಿತಾರೆ. ಸೊ ಇವಾಗ ರೂಪ ಗೋಸ್ವಾಮಿ ಅವರಿಗೆ ಚೈತನ್ಯ ಮಹಾಪ್ರಭುಗಳನ್ನ ಅಲಹಾಬಾದಿನ ದಶಾಶ್ವಮೇಧ ಘಾಟಲ್ಲಿ ಅವರು ಭೇಟಿಯಾದಾಗ 10 ದಿನಗಳ ಕಾಲ ಅವರು ಕೃಷ್ಣ ಪ್ರಜ್ಞೆಯ ಬಗ್ಗೆ ಅವರಿಗೆ ಬೋಧನೆಯನ್ನ ಮಾಡ್ತಾರೆ. ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ, ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರೋರು. ಸೊ ಇವಾಗ ಅಲ್ಲಿ ನಮ್ಗೆ ಅದಕ್ಕೆ ಏನನ್ನ ಹೇಳ್ತಾರೆ ಅಂತಂದ್ರೆ, ರೂಪ ಗೋಸ್ವಾಮಿ ಅವರಿಗೆ ಅವರು ಏನ್ರ ಬಗ್ಗೆ ಅವರು ಉಪದೇಶ ಮಾಡ್ತಾರೆ ಅಂತಂದ್ರೆ ಈ ಕೃಷ್ಣ ಪ್ರಜ್ಞೆಯ ಬಗ್ಗೆ, ಈ ಭಕ್ತಿ ಸೇವೆಯ ಬಗ್ಗೆ ಅವರು ಉಪದೇಶ ಮಾಡ್ತಾರೆ. ಮತ್ತೆ ಸನಾತನ ಗೋಸ್ವಾಮಿ ಅವರಿಗೆ ಚೈತನ್ಯ ಮಹಾಪ್ರಭುಗಳು ಏನು ಉಪದೇಶ ಮಾಡ್ತಾರೆ ಅಂತಂದ್ರೆ ಅವರು ನಮಗೂ ಮತ್ತೆ ಕೃಷ್ಣನಿಗೂ ಏನು ಸಂಬಂಧ ಇದೆ, ಆ ಸಂಬಂಧ ಜ್ಞಾನ ಅಂತ ನಾವ್ ಏನ್ ಕರಿತೀವೋ ಅದನ್ನ ಅವರು ಉಪದೇಶ ಮಾಡ್ತಾರೆ ಸನಾತನ ಗೋಸ್ವಾಮಿ ಅವರಿಗೆ. ಸೊ ಅದಕ್ಕೇನೆ ಅವ್ರನ್ನ ಏನು ಸಂಬಂಧ ಆಚಾರ್ಯ ಅಂತ ಹೇಳ್ಬಿಟ್ಟು ಕರೀತಾರೆ ಸನಾತನ ಗೋಸ್ವಾಮಿ ಅವ್ರನ್ನ. ಮತ್ತೆ ಅಭಿಧೇಯ ಆಚಾರ್ಯ ಅಂತ ಹೇಳ್ಬಿಟ್ಟು ರೂಪ ಗೋಸ್ವಾಮಿ ಅವ್ರನ್ನ ಕರೀತಾರೆ. ಅಂದ್ರೆ ನಮಗೂ ಭಗವಂತನಿಗಿರುವಂತಹ ಸಂಬಂಧ ಒಡೆಯ ಮತ್ತೆ ಸೇವಕರ ಸಂಬಂಧ. ಇವಾಗ ಅದು ಕಳ್ದೋಗಿದೆ ಅಲ್ವಾ. ಅದನ್ನ ನಾವಿವಾಗ ಕೃಷ್ಣನನ್ನ ತೊರೆದು ಕೃಷ್ಣನ ಒಡೆತನವನ್ನ ನಾವು ಒಪ್ಕೊಂಡಲೇ ನಾವಿಲ್ಲಿ ಬಂದಿದ್ವಿ, ನಾವು ಒಡೆಯರಾಗ್ಬೇಕು ಅಂತ. ಆ ಕಳೆದು ಹೋದ ಸಂಬಂಧವನ್ನ ಪುನರ್ ಸ್ಥಾಪನೆ ಮಾಡ್ಬೇಕಂತಂದ್ರೆ ಒಂದೇ ಮಾರ್ಗ ಇರೋದು, ಏಕೈಕ ಮಾರ್ಗ ಭಕ್ತಿ ಯೋಗ. ಸೊ ಆ ಭಕ್ತಿ ಯೋಗದ ವಿಷಯವನ್ನ, ಆ ಜ್ಞಾನವನ್ನ ತಿಳಿಸ್ಕೊಡ್ತಾ ಇರೋದೇ ನಮ್ಗೆ ಈಗ ರೂಪ ಗೋಸ್ವಾಮಿಗಳು. ಅದಕ್ಕೆ ಅವ್ರನ್ನ ಅಭಿಧೇಯ ಆಚಾರ್ಯರು ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಸಂಬಂಧ ಆಚಾರ್ಯರು ಸನಾತನ ಗೋಸ್ವಾಮಿಗಳು. ನಮಗೂ ಕೃಷ್ಣನಿಗೂ ಏನು ಸಂಬಂಧ, ಕೃಷ್ಣನ ವಿಭಿನ್ನಾಂಶ ನಾವೆಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಅವರು ತಿಳಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ಅವ್ರನ್ನ ಸಂಬಂಧ ಆಚಾರ್ಯರು, ಮತ್ತೆ ರೂಪ ಗೋಸ್ವಾಮಿ ಅವರನ್ನ ಅಭಿಧೇಯ ಆಚಾರ್ಯರು. ಅಂದ್ರೆ ಭಕ್ತಿ ಸೇವೆಯ ಮೂಲಕವೇ ನಾವು ಆ ಕಳೆದು ಹೋದ ಸಂಬಂಧವನ್ನ ನಾವು ಪುನರ್ ಸ್ಥಾಪನೆ ಮಾಡ್ಲಿಕ್ಕೆ ಸಾಧ್ಯ ಅಂತ. ಮತ್ತೆ ಇದನ್ನೆಲ್ಲ ಮಾಡಿದ್ರೆ, ನಾವು ಭಕ್ತಿ ಯೋಗವನ್ನ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಪ್ರಯೋಜನ ಏನು?
ಆ ಪ್ರಯೋಜನ ಆಚಾರ್ಯರು ಯಾರು ಅಂದ್ರೆ ರಘುನಾಥ ದಾಸ ಗೋಸ್ವಾಮಿಯವರು. ನಮ್ಗೆ ಆ ಕೃಷ್ಣ ಪ್ರೇಮ ನಮಗೆ ಸಿಗುತ್ತೆ. ಈ ಭಕ್ತಿ ಸೇವೆಯನ್ನ ಮಾಡಿದ್ರೆ ಆ ಉತ್ಕೃಷ್ಟವಾದದ್ದಂತಹ ಪ್ರೇಮ, ಆ ಕೃಷ್ಣ ಪ್ರೇಮ ನಮಗೆ ಸಿಗುತ್ತೆ. ಸೊ ಅದನ್ನೇ ನಮ್ಗೆ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ ನೋಡಿ. ಆ ದಶಾಶ್ವಮೇಧ ಸ್ನಾನ ಘಟ್ಟದಲ್ಲಿ ಚೈತನ್ಯರು ರೂಪ ಗೋಸ್ವಾಮಿಯವರಿಗೆ ಸತತವಾಗಿ 10 ದಿನಗಳ ಕಾಲ ಉಪದೇಶ ಕೊಡ್ತಾ ಇದ್ದಾರೆ ಅವರು. ಸೊ ವಿಶೇಷತಃ ಪ್ರಭುವರಿಯರು ರೂಪ ಗೋಸ್ವಾಮಿಯವರಿಗೆ ಕೃಷ್ಣ ಪ್ರಜ್ಞೆಯ ವಿಜ್ಞಾನವನ್ನ ಬೋಧಿಸ್ತಾರೆ. ಕೃಷ್ಣ ಪ್ರಜ್ಞೆಯ ಆ ಜ್ಞಾನವನ್ನ ಕೊಟ್ಟಿರೋದೇ ರೂಪ ಗೋಸ್ವಾಮಿಯವರಿಗೆ. ಆ ಭಕ್ತಿ ಸೇವೆನ ನಾವು ಹೇಗೆ ಮಾಡಬೇಕು, ಆ ಭಕ್ತಿಯನ್ನ ಮಾಡಿ ನಾವು ಹೇಗೆ ಆ ಕಳೆದು ಹೋದ ಸಂಬಂಧವನ್ನ ಸ್ಥಾಪನೆ ಮಾಡಬೇಕು, ಪುನರ್ ಸ್ಥಾಪನೆ ಮಾಡ್ಕೋಬೇಕು ಅನ್ನೋದನ್ನ ಬೋಧಿಸ್ತಾರೆ. ಸೊ ಭಗವಾನ್ ಚೈತನ್ಯರು ರೂಪ ಗೋಸ್ವಾಮಿ ಅವರಿಗೆ ನೀಡಿದ ಉಪದೇಶ ವಿವರಣೆಗಳನ್ನು ನಮ್ಮ ಪ್ರಕಟಣೆಯಾದ ವೇದಾಂತ ದರ್ಶನ ಎನ್ನುವ ಗ್ರಂಥದಲ್ಲಿ ವಿಶದವಾಗಿ ವರ್ಣಿಸಲಾಗಿದೆ ಅಂತ ಹೇಳಿ ಪ್ರಭುಪಾದ್ರೆ ಹೇಳ್ತಾ ಇದ್ದಾರೆ. ಸೊ ನಾವು ಇವಾಗ ವೇದಾಂತ ದರ್ಶನವನ್ನ ನಾವು ಓದಿದ್ರೆ ಅಥವಾ ಚೈತನ್ಯ ಚರಿತಾಮೃತದಲ್ಲೂ ಸಹ ಹೇಳಿದ್ದಾರೆ. ಸೊ ಅದರಲ್ಲಿ ಈ 10 ದಿನಗಳ ಕಾಲ ಸತತವಾಗಿ ಚೈತನ್ಯ ಮಹಾಪ್ರಭುಗಳು ರೂಪ ಗೋಸ್ವಾಮಿ ಅವರಿಗೆ ಏನನ್ನ ಉಪದೇಶ ಮಾಡಿದರೆ ಅದನ್ನ ನಾವಿಲ್ಲಿ ಕಲ್ತ್ಕೋಬಹುದು ವೇದಾಂತ ದರ್ಶನವನ್ನ ನಾವು ಓದಿದ್ರೆ. ಸೊ ನಮ್ಗೆ ಈಗ ರೂಪ ಗೋಸ್ವಾಮಿ ಅವ್ರು ಎಷ್ಟು ವಿದ್ಯಾವಂತರು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾನು ಇವಾಗ ಷಡ್ಗೋಸ್ವಾಮಿ ಅಷ್ಟಕದಲ್ಲಿ ಹೇಳಿರೋ ತರನೇ ನಾನಾ ಶಾಸ್ತ್ರ ವಿಚಾರಣೈಕ ನಿಪುಣವು ಅಂದ್ರೆ ಅವರು ಒಂದಲ್ಲ ಎರಡಲ್ಲ, ಅವರು ನಾನಾ ಶಾಸ್ತ್ರ ವಿಚಾರಣೈಕ ನಿಪುಣವು. ಮತ್ತೆ ಅವರಿಗೆ ಒಂದಲ್ಲ ಎರಡಲ್ಲ ಅಷ್ಟು ಹಲವಾರು ಭಾಷೆಗಳು ಬರ್ತಾ ಇದೆ, ಅಷ್ಟು ನಿಪುಣರಾಗಿರ್ತಾರೆ, ಮತ್ತೆ ಅಷ್ಟು ಆಗರ್ಭ ಶ್ರೀಮಂತರಾಗಿರ್ತಾರೆ. ಆದ್ರೆ ಅವರು ನಮ್ಗೆ ಈ ಜ್ಞಾನವನ್ನ ಕೊಡಬೇಕು, ಚೈತನ್ಯ ಮಹಾಪ್ರಭುಗಳ ಈ ಆಂದೋಲನದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅವರು ಎಲ್ಲವನ್ನ ತ್ಯಜಿಸಿ ಅವರು ಒಂದು ಕೌಪೀನವನ್ನ ತೊಟ್ಕೊಂಡು ಅವರು ವೃಂದಾವನಕ್ಕೆ ಅವರು ಬರ್ತಾ ಇದ್ದಾರೆ ಈಗ, ಅಲ್ವಾ? ಸೊ ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈಗ ಅವರು ಈ ಚೈತನ್ಯ ಮಹಾಪ್ರಭುಗಳ ಕೊಟ್ಟಿರುವಂತಹ ಬೋಧನೆ ಏನಿದೆ ಅದನ್ನ ಅವ್ರು ನಮ್ಗೆ ಪುಸ್ತಕ ರೂಪದಲ್ಲಿ ಕೊಡ್ಲಿಲ್ಲ ಅಂದಿದ್ರೆ ನಮ್ಗೆ ಯಾರಿಗೂ ಸಹ ಈ ಉತ್ತಮೋತ್ತಮವಾದ ಜ್ಞಾನ ಸಿಗ್ತಾನೆ ಇರ್ಲಿಲ್ಲ. ಇದು ರಹಸ್ಯವಾಗಿ ಹಾಗೆ ಉಳಿದೋಗ್ಬಿಡ್ತಾ ಇತ್ತು. ಸೊ ನಾವು ಅದಕ್ಕೆ ಎಷ್ಟು ಚಿರಋಣಿಯಾಗಿದ್ರು ನಾವು ಕಡಿಮೆನೆ ಈ ಗೋಸ್ವಾಮಿಗಳಿಗೆ. ಸೊ ಅದನ್ನ ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ ನೋಡಿ. ಮುಂದೆ ಶ್ರೀಲ ರೂಪ ಸ್ವಾಮಿ ಪ್ರಭುಪಾದರು ಧರ್ಮ ಗ್ರಂಥಗಳು ಹಾಗೂ ಇತರ ಪ್ರಮಾಣಭೂತ ವೈದಿಕ ಆಕಾರಗಳು ನೀಡುವ ಜ್ಞಾನದ ನೆರವಿನಿಂದ ಚೈತನ್ಯ ಮಹಾಪ್ರಭುಗಳ ಬೋಧನೆಗಳನ್ನ ವಿಸ್ತರಿಸಿದರು ನೋಡಿ. 10 ದಿನಗಳ ಕಾಲ ಏನನ್ನ ಅವರು ಅವರಿಗೆ ಉಪದೇಶ ಮಾಡಿದ್ರು ಅದನ್ನ ಅವರು ವಿಸ್ತರಿಸ್ತಾರೆ ಅವರು. ಅದಕ್ಕೆ ನಮ್ಗೆ ಇಲ್ಲಿ ಶ್ರೀ ಶ್ರೀನಿವಾಸ ಆಚಾರ್ಯರು, ಈಗ ನಾನು ಇದಕ್ಕೆ ಕ್ಲಾಸ್ ಸ್ಟಾರ್ಟ್ ಆಗಿಂತ ಮುಂಚೆ ನಾನು ಆ ಷಡ್ಗೋಸ್ವಾಮಿ ಅಷ್ಟಕವನ್ನ ಹೇಳಿದ್ನಲ್ಲ, ಅದನ್ನ ಬರ್ದಿರೋರು ಶ್ರೀ ಶ್ರೀನಿವಾಸ ಆಚಾರ್ಯರು. ಸೊ ಅವರು ಈ 6 ಗೋಸ್ವಾಮಿಯವರಿಗೆ ನಿವೇದಿಸುವ ಪ್ರಾರ್ಥನಾ ವಾಕ್ಯದಲ್ಲಿ ಗೋಸ್ವಾಮಿಗಳೆಲ್ಲರೂ ಸಂಸ್ಕೃತದಲ್ಲಿ ಅಷ್ಟೇ ಅಲ್ಲದೆ ವಿದೇಶಿ ಭಾಷೆಗಳಾದ ಪರ್ಷಿಯನ್, ಅರಬ್ಬಿ ಭಾಷೆಗಳಲ್ಲೂ ಸಹ ಪ್ರಾಕಾಂಡ ಪಾಂಡಿತ್ಯ ಉಳ್ಳವರಾಗಿದ್ದರೆಂದು ವರ್ಣಿಸುತ್ತಾರೆ ನೋಡಿ. ಅವ್ರಿಗೆ ಅಷ್ಟು ಜ್ಞಾನ ಇದೆ, ನಾನಾ ಶಾಸ್ತ್ರ ವಿಚಾರಣೈಕ ನಿಪುಣವು ಅಂತ ಹೇಳ್ಬಿಟ್ಟು ಅವ್ರನ್ನ ವರ್ಣನೆ ಮಾಡ್ತಾ ಇದ್ದಾರೆ ಇಲ್ಲಿ ಶ್ರೀನಿವಾಸ ಆಚಾರ್ಯರು. ಚೈತನ್ಯ ಮಹಾಪ್ರಭುಗಳ ಪಂಥವನ್ನು ವೈದಿಕ ಬುನಾದಿಯ ಮೇಲೆ ನಿಲ್ಲಿಸುವ ಸಲುವಾಗಿ 6 ಗೋಸ್ವಾಮಿಗಳ ವೈದಿಕ ಸಾಹಿತ್ಯ ಭಂಡಾರವನ್ನು ಬಹು ಗಂಭೀರವಾಗಿ ಅಭ್ಯಸಿಸಿದರು ಅಂತ ಹೇಳ್ತಾ ಇದ್ದಾರೆ 6 ಗೋಸ್ವಾಮಿಗಳು. ನೋಡಿ ನಮ್ಗೆ ಬರೇ ಭಕ್ತಿ ಮಾರ್ಗಕ್ಕೆ ಬಂದ್ರೆ ಯೂಶಲಿ ಭಕ್ತರಿಗೆ ತುಂಬಾ ಬೆಲೆ ಇರೋದಿಲ್ಲ. ಯಾಕೆಂತಂದ್ರೆ ಬೇರೆಯವ್ರಿಗೆಲ್ಲ ಏನ್ ಅನ್ಕೋತಾರೆ ಭಕ್ತರು ಅಂತಂದ್ರೆ ಅವ್ರಿಗೇನು ಕೆಲಸ ಇರೋದಿಲ್ಲ, ಅದಕ್ಕೆ ಅವರು ಭಜನೆ ಮಾಡ್ಕೊಂಡು ಕೂತಿದ್ದಾರೆ ಒಂದ್ ಮೂಲೆಯಲ್ಲಿ ಅಂತ. ನಮ್ಗೆ ಇವಾಗ ಕೆಲಸ ಮಾಡಿದ್ರೆ ಅಷ್ಟೇ ನಮ್ಗೆ ತುಂಬಾ ಗೌರವ ಸಿಗೋದು ಅಲ್ವಾ? ಬರೀ ಕೆಲಸ ಮಾಡ್ದಲೆ ಹರೇ ಕೃಷ್ಣ ಅಂತ ಹೇಳ್ಕೊಂಡು ಏನೋ ಭಜನೆ ಮಾಡ್ಕೊಂಡಿದ್ರೆ ಅಷ್ಟು ಗೌರವ ಇರೋದಿಲ್ಲ ಅಲ್ವಾ? ಗೌರವ ಬರಬೇಕು ಅಂತಂದ್ರೆ ಅಲ್ಲಿ ಒಂದು ಜ್ಞಾನ ಅನ್ನೋದು ಇರ್ಬೇಕು ಅಲ್ವಾ? ಸೊ ಅದಕ್ಕೋಸ್ಕರನೇ ಇಲ್ಲಿ ಈ ಒಂದು ಚೈತನ್ಯ ಮಹಾಪ್ರಭುಗಳ ಪಂಥ ಏನಿದೆ, ಈ ಕೃಷ್ಣ ಪ್ರಜ್ಞೆಯನ್ನ ಒಂದು ವೈದಿಕ ಬುನಾದಿ ಮೇಲೆ ನಿಲ್ಲಿಸ್ಬೇಕು ಅಂತಾನೆ ಈ 6 ಗೋಸ್ವಾಮಿಗಳು ಅವ್ರು ಏನ್ ಮಾಡ್ತಾ ಇದ್ದಾರೆ, ಈ ಒಂದು ವೈದಿಕ ಸಾಹಿತ್ಯವನ್ನೆಲ್ಲ ಅವರು ಅಭ್ಯಾಸ ಮಾಡ್ತಾರೆ. ಅವರು ಅಭ್ಯಾಸ ಮಾಡ್ಬಿಟ್ಟು ಇದನ್ನ ಏನೆಲ್ಲ ಪುಸ್ತಕಗಳಿದೆಯೋ ಅದನ್ನೆಲ್ಲ ಅವರು ಬರೀತಾರೆ ಅವರು. ಈಗಿನ ನಮ್ಮ ಕೃಷ್ಣ ಪ್ರಜ್ಞಾ ಆಂದೋಲನವು ಶ್ರೀಲ ರೂಪ ಗೋಸ್ವಾಮಿ ಪ್ರಭುಪಾದರ ಪ್ರಾಮಾಣ್ಯವನ್ನು ಅನುಸರಿಸಿಯೇ ನಡೆದಿದೆ. ಈಗ ಶ್ರೀಲ ರೂಪ ಗೋಸ್ವಾಮಿಗಳು ಹೇಗೆ ಭಕ್ತಿ ಸೇವೆನ ನಮಗೆ ಮಾಡ್ಬೇಕು ಅಂತ ನಮಗೆ ತಿಳಿಸಿಕೊಟ್ಟಿದ್ದಾರೆ ಅವರ ಗ್ರಂಥದಲ್ಲಿ, ಅದಕ್ಕನುಗುಣವಾಗಿ ಇಲ್ಲಿ ನಡೀತಾ ಇರೋದು ಇಲ್ಲಿ ಪ್ರಭುಪಾದರು ಅವರೆಲ್ಲರೂ ಸಹ. ಸೊ ಅದಕ್ಕೋಸ್ಕರನೇ ಇಲ್ಲಿ ನಮ್ಮನ್ನ ಸಾಮಾನ್ಯವಾಗಿ ರೂಪಾನುಗರು ಅಥವಾ ಶ್ರೀಲ ರೂಪ ಗೋಸ್ವಾಮಿಯವರ ಹೆಜ್ಜೆ ಗುರುತುಗಳ ಅನುಯಾಯಿಗಳೆಂದು ಸಂಬೋಧಿಸುವುದಾಗಿದೆ. ಅದಕ್ಕೋಸ್ಕರನೇ ಇಲ್ಲಿ ರೂಪಾನುಗಾಸ್ ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ ಯಾರೆಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾರೆ. ಯಾಕಂದ್ರೆ ಅವರು ಭಕ್ತಿ ಸೇವೆ ಹೇಗೆ ಮಾಡ್ಬೇಕು ಅನ್ನೋದನ್ನ ಅವ್ರು ಏನ್ ಆಚರಿಸ್ತಾ ಇದ್ರು ಅದು ರೂಪ ಗೋಸ್ವಾಮಿಯವರ ಒಂದು ಬೋಧನೆಯ ಆಧಾರದ ಮೇಲೆನೆ. ಸೊ ಅದಕ್ಕೋಸ್ಕರ ನಮಗೆ ಮಾರ್ಗದರ್ಶನ ಮಾಡುವುದಕ್ಕಿರಲಿ ಎಂದೇ ಶ್ರೀಲ ರೂಪ ಗೋಸ್ವಾಮಿ ಪ್ರಭುಪಾದರು ಭಕ್ತಿ ರಸಾಮೃತ ಸಿಂಧುವನ್ನ ರಚಿಸಿದರು. ನಮ್ಗೆ ಇಲ್ಲಿ ಮಾರ್ಗದರ್ಶನ ಕೊಡ್ಬೇಕು ಅಂತಾನೆ ಅವರು ಭಕ್ತಿ ರಸಾಮೃತ ಸಿಂಧುವನ್ನ ರಚಿಸಿದರು. ನಿಮ್ಗೆ ಗೊತ್ತಿರೋ ಹಾಗೇನೆ ಹಿಂದೆ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗದಲ್ಲಿ ಯಾವುದೇ ಪುಸ್ತಕಗಳು ಇರ್ಲಿಲ್ಲ. ಯಾಕಂದ್ರೆ ಅವರೆಲ್ಲರೂ ಸಹ ಅಷ್ಟು ಜ್ಞಾನವಂತರಾಗಿದ್ರು. ಅವರ ಗುರುಗಳಿಂದ ಏನು ಶ್ರವಣ ಮಾಡ್ತಾರೋ ಅದನ್ನ ಅವ್ರು ಯಥಾವತ್ತಾಗಿ ಅರ್ಥ ಮಾಡ್ಕೊಂಡು ಅದನ್ನ ಅವರು ಆಚರಿಸ್ತಾ ಇದ್ರು. ಮತ್ತೆ ಅವರು ಅದನ್ನ ತಮ್ಮ ಶಿಷ್ಯರಿಗೆ ಹಾಗೆ ಜ್ಞಾನವನ್ನ ಅವರು ಕೊಡ್ತಾ ಇದ್ರು. ಆದ್ರೆ ಇಲ್ಲಿ ಕಲಿಯುಗದ ಜನಗಳು ಮಂದಮತಿಗಳು, ಸುಮಂದಮತಿಗಳು, ಮಂದಭಾಗ್ಯರು. ಅದಕ್ಕೋಸ್ಕರ ವೇದವ್ಯಾಸರು ಏನ್ ಮಾಡ್ತಾರೆ, ಅದನ್ನ ಪುಸ್ತಕ ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ. ಈ ಗ್ರಂಥಗಳು, ಪುರಾಣಗಳು, ಉಪನಿಷತ್ತುಗಳೆಲ್ಲ ಅವರು ಬರವಣಿಗೆ ರೂಪದಲ್ಲಿ ಅವ್ರು ನಮ್ಗೆ ಕೊಟ್ಟಿದ್ದಾರೆ.
ಸೊ ಅದಕ್ಕೆ ಇಲ್ಲಿ ರೂಪ ಗೋಸ್ವಾಮಿಗಳನ್ನು ಸಹ ಈ ಭಕ್ತಿ ರಸಾಮೃತ ಸಿಂಧುವನ್ನ ಅವರು ರಚಿಸ್ತಾರೆ. ಸೊ ಇದನ್ನ ನಮ್ಗೆ ಪ್ರಭುಪಾದರು ಅದರದ್ದು ಒಂದು ಸಾರಾಂಶವನ್ನು ನಮ್ಗೆ ಇಲ್ಲಿ ಕೊಡ್ತಾ ಇದ್ದಾರೆ. ಭಕ್ತಿ ರಸಾಮೃತ ಸಿಂಧು ಅದು ಸ್ಯಾನ್ಸ್ಕ್ರಿಟ್ ಅಲ್ಲಿ ಇದೆ. ಅದನ್ನ ಅವರು ಇವಾಗ ಇಂಗ್ಲಿಷ್ಗೆ ತರ್ಜುಮೆ ಮಾಡಿ ನಮ್ಗೆ ಅದರ ಒಂದು ಬ್ರೀಫ್ ಒಂದು ಜ್ಞಾನವನ್ನ ನಮ್ಗೆ ಕೊಡ್ತಾ ಇದ್ದಾರೆ. ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ತೊಡಗಿರುವ ಜನ ಈ ಕೃತಿಯ ಲಾಭ ಪಡೆದು ಭದ್ರವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಸುವುದಾಗಲಿ ಎಂಬುದೇ ನಮ್ಮ ಆಶಯ. ನೋಡಿ ಪ್ರಭುಪಾದರಿಗೆ ಎಂತಹ ಆಸೆ ಅಲ್ವಾ. ಸೊ ಅಂದ್ರೆ ನಮ್ಗೆ ಇಲ್ಲಿ ಸಪೋರ್ಟಿಂಗ್ ಆಗಿ ಯಾವುದೇ ಒಂದು ಗ್ರಂಥಗಳು ಇರ್ಲಿಲ್ಲ ಅಂದ್ರೆ ನಮ್ಗೆ ಭದ್ರವಾಗಿ ಇರ್ಲಿಕ್ಕೆ ಆಗೋದಿಲ್ಲ. ಇನ್ಯಾರೋ ಬಂದು ನಮ್ಗೆ ಯಾವುದೋ ಒಂದು ಆಶಯ ಆಮಿಷ ಒಡ್ಡಿದ್ರೆ ನಮ್ದು ಕೋಮಲ ಶ್ರದ್ಧೆ, ಸೊ ನಾವು ಅಲಗಾಡ್ಬಿಡ್ತೀವಿ. ಸರಿ ಬಿಡು, ಇದನ್ನ ಬಿಟ್ಬಿಟ್ಟು ನಾವು ಈ ಒಂದು ಪದ್ಧತಿಯನ್ನ ಈ ಒಂದು ಮಾರ್ಗವನ್ನ ಅನುಸರಿಸೋಣ ಅಂತ ನಾವು ಹೊರಟೋಗ್ಬಿಡ್ತೀವಿ. ಆದ್ರೆ ಪ್ರಭುಪಾದರಿಗೆ ಈ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಎಲ್ಲರೂ ಭದ್ರವಾಗಿ ತಳ ಊರ್ಲಿ, ಆ ನಿಶ್ಚಯ ಹಂತಕ್ಕೆ ಬರ್ಲಿ ಅನ್ನೋದೇ ಇಚ್ಛೆ. ಅದಕ್ಕೋಸ್ಕರನೇ ಅವ್ರು ನಮ್ಗೆ ಆ ರೂಪ ಗೋಸ್ವಾಮಿರು ಬರೆದಿರುವಂತಹ ಭಕ್ತಿ ರಸಾಮೃತ ಸಿಂಧುವನ್ನ ಕ್ರೋಢೀಕರಿಸಿ ನಮ್ಗೆ ಅದರ ಸಾರಾಂಶವನ್ನ ನಮ್ಗೆ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ನಮ್ಗೆ ಇಲ್ಲಿ ಇವಾಗ ಭಕ್ತಿ ರಸ ಅಮೃತ ಸಿಂಧು ಅದರ ಬಗ್ಗೆ ನಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಪ್ರಭುಪಾದರು. ಭಕ್ತಿ ಅಲ್ವಾ, ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಇವಾಗ ನಾನು ಇದಕ್ಕೆ ಮುಂಚೆ ಸಹ ನಾನು ಲೆವೆಲ್ 1 ಅಲ್ಲೂ ಸಹ ಇದರ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೀನಿ. ಇವಾಗ ನಾನು ಮನೆಗೆ ಬಂದ ತಕ್ಷಣ ನಾನು ತುಂಬಾ ಬಿಸಿಲಲ್ಲಿ ಬಳಲಿ ನನ್ನ ಮನೆಗೆ ಬರ್ತೀನಿ. ಬಂದಾಗ ಸೊ ನನಗೆ ಒಂದ್ ಲೋಟ ಹಾಲು ಕೊಡ್ತಾರೆ ಅಲ್ವಾ. ಅವಾಗ ಒಂದ್ ಲೋಟ ಹಾಲು ಕೊಟ್ಟಾಗ ಅಲ್ಲಿ ಏನೋ ಒಂದು ಕಾರ್ಯ ನಡೀತಾ ಇದೆ, ಅಲ್ಲಿ ಒಂದು ಕರ್ತವ್ಯ ಮಾಡ್ತಾ ಇದ್ದಾರೆ. ಆದ್ರೆ ನನಗೆ ಹಾಲು ಬೇಕಾಗಿಲ್ಲ, ಆ ಸಮಯದಲ್ಲಿ ಏನ್ ಬೇಕು, ನೀರ್ ಬೇಕು ಅಲ್ವಾ. ಒಂದು ತಣ್ಣಗಿರೋ ನೀರು ಕೊಟ್ರೆ ನನಗೆ ತುಂಬಾ ಸಂತೋಷ ಆಗತ್ತೆ ಬಾಯಾರಿಕೆಗೆ ಅಲ್ವಾ. ಸೊ ಅಂದ್ರೆ ಏನರ್ಥ, ಅಲ್ಲಿ ಜ್ಞಾನ ಅನ್ನೋದಿಲ್ಲ, ನನಗೆ ಏನ್ ಬೇಕು ಅನ್ನೋದು ಜ್ಞಾನ ಇಲ್ಲ ಅಲ್ವಾ. ಮತ್ತೆ ನನಗೆ ಅಷ್ಟು ಕಷ್ಟಪಟ್ಟು ನಾನು ಅಲ್ಲಿ ಓಡಾಡ್ಕೊಂಡು ಬಿಸಿಲಲ್ಲಿ ಬಂದು ಮನೇಲಿ ಕುತ್ಕೊಂಡಾಗ ನನಗೆ ಹಾಲನ್ನ ಯಾವ ತರ ಕೊಡ್ತಾ ಇದ್ದಾರೆ, ಅವರು ತಗೊಂಡ್ ಬಂದು ನಾನು ಕುತ್ಕೊಂಡಿರೋ ಚೇರ್ ಮುಂದೆ ಒಂದು ಟೇಬಲ್ ಮೇಲೆ ಸುಮ್ನೆ ಹಿಂಗಿಟ್ಟು ಹೋಗ್ತಾ ಇದ್ದಾರೆ ಅಲ್ವಾ. ಅಲ್ಲಿ ಏನೋ ಒಂದು ಕಾರ್ಯ ನಡೀತಾ ಇದೆ, ಆದ್ರೆ ಅದು ಯಾವ ಪರಿಪೂರ್ಣತೆಯ ಹಂತದಲ್ಲಿ ನಡಿಬೇಕೋ ಆತರ ನಡೀತಾ ಇಲ್ಲ ಅಲ್ವಾ. ಇವಾಗ ಅದ್ರ ಬದಲು ಈಗ ನಾನು ಆತರ ದಣಿದು ಬಂದಾಗ ಇವಾಗ ನಮ್ ತಾಯಿ ನನಗೆ ಅಪ್ಪ ಎಷ್ಟು ದಣ್ಕೊಂಡ್ ಬಂದಿದ್ಯಾ ನೀನು, ತಗೋ ನಿನ್ಗೆ ತುಂಬಾ ಬಾಯಾರಿಕೆ ಆಗಿದೆ ಅಂತ ಹೇಳ್ಬಿಟ್ಟು ತಣ್ಣಗಿರೋ ನೀರನ್ನ ಪ್ರೀತಿಯಿಂದ ಕೊಟ್ಟಾಗ ಅದು ಪರಿಪೂರ್ಣತೆ ಅಲ್ವಾ. ಸೊ ಅಂದ್ರೆ ಅರ್ಥ ಅಲ್ಲಿ 3 ನಡೀತಾ ಇದೆ. ಅಲ್ಲಿ ಏನು, ಅಲ್ಲಿ ಒಂದು ಕ್ರಿಯೆ ನಡೀತಾ ಇದೆ. ಮತ್ತೆ ಏನೋ ಅಂದ್ರೆ ಅವ್ರಿಗೆ ಜ್ಞಾನ ಇದೆ ಅಂದ್ರೆ ಅಂದ್ರೆ ತುಂಬಾ ಸುಸ್ತಾಗಿ ಬಂದಿದ್ದಾಳೆ ಅಂತ. ಮತ್ತೆ ಅಲ್ಲಿ ಅವ್ರು ನನಗೆ ಆ ಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ಏನು ಇಲ್ಲಿ ಕೊರತೆ ಇದೆ, ಜ್ಞಾನದ ಕೊರತೆ ಇದೆ. ಏನ್ ಬೇಕು ಅಂತ ಗೊತ್ತಿಲ್ಲ ಅಲ್ವಾ. ಮತ್ತೆ ಅದನ್ನ ಯಾವ ಭಾವದಲ್ಲಿ ಕೊಡ್ಬೇಕು ಆ ಒಂದು ವಸ್ತುವನ್ನ, ಅದು ಗೊತ್ತಿಲ್ಲ ಅಲ್ವಾ. ಸೊ ಪರಿಪೂರ್ಣತೆ ಆಗ್ಬೇಕು ಅಂತಂತಂದ್ರೆ ಅಲ್ಲಿ ಜ್ಞಾನ ಇರ್ಬೇಕು, ಮತ್ತೆ ಅಲ್ಲಿ ಪ್ರೀತಿ ಅನ್ನೋದಿರ್ಬೇಕು ಅಲ್ವಾ. ಸೊ ಆ ಒಂದು ಲೋಟ ನೀರನ್ನ ಪ್ರೀತಿಯಿಂದ ಕೊಟ್ಟಾಗ ಆ ಒಂದು ಕಾರ್ಯಕ್ಕೆ ಪರಿಪೂರ್ಣತೆ ಬರುತ್ತೆ. ಸೊ ಭಕ್ತಿ ಅಂತಂದ್ರೆ ಅದೇನೆ. ಭಗವಂತನಿಗೆ ಏನೂ ಬೇಕಾಗಿಲ್ಲ ಅಲ್ವಾ. ಅವರು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಎಲ್ಲವೂ ಅವ್ರದೇ. ಅವ್ರಿಗೆ ನಾವ್ ಏನ್ ಕೊಡೋದು ಏನಿದೆ, ಏನೂ ಇಲ್ಲ ಅಲ್ವಾ. ಅವ್ರು ಕೊಡ್ಬೇಕಾಗಿರೋದೇ ಒಂದು ಭಕ್ತಿ. ಅಂದ್ರೆ ಭಕ್ತಿ ಅಂದ್ರೆ ಏನರ್ಥ, ಪ್ರೀತಿ ಅಲ್ವಾ. ಆ ಪ್ರೀತಿಯನ್ನ ಕೊಡ್ಬೇಕು, ಮತ್ತೆ ಅವ್ರಿಗೆ ಏನ್ ಬೇಕು ಅಂತ ನಾವು ತಿಳ್ಕೊಬೇಕು ಅಲ್ವಾ. ಇವಾಗ ಅರ್ಜುನ ತಿಳ್ಕೊಂಡ ಅಲ್ವಾ, ಅವ್ರಿಗೆ ಯುದ್ಧ ಮಾಡಕ್ ಇಷ್ಟ ಇರ್ಲಿಲ್ಲ. ಆದ್ರೆ ಆಮೇಲೆ ಅವ್ರಿಗೆ ಗೊತ್ತಾಯ್ತು, ಭಗವದ್ಗೀತೆನ ಕೇಳಿದ್ಮೇಲೆ ಕೃಷ್ಣನಿಗೆ ಬೇಕಾಗಿರೋದು ಈ ಯುದ್ಧ ಮಾಡೋದು ಅಂತ ಅಲ್ವಾ. ಅದಕ್ಕೆ ಅರ್ಜುನ ಏನ್ ಮಾಡಿದ್ರು, ಅದನ್ನ ಮಾಡ್ತಾ ಇದ್ದಾರೆ ಅವರು. ಕೃಷ್ಣನಿಗೆ ಏನ್ ಬೇಕೋ ಅದನ್ನ ಮಾಡ್ತಾ ಇದ್ದಾರೆ. ಅದು ನಿಜವಾದ ಜ್ಞಾನ ಅಲ್ವಾ. ಮತ್ತೆ ಅದನ್ನ ಅವ್ರು ಹೇಗ್ ಮಾಡ್ತಾ ಇದ್ದಾರೆ, ಪ್ರೀತಿಯಿಂದ ಮಾಡ್ತಾ ಇದ್ದಾರೆ ಅಲ್ವಾ. ಭಕ್ತಿಯುತ ಸೇವೆಯನ್ನ ಅವರು ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಭಕ್ತಿಗೆ ತುಂಬಾನೇ ಒಂದು ಉನ್ನತವಾದಂತಹ ಸ್ಥಾನ ಇದೆ. ಇವಾಗ ನಿಮ್ಗೇನೆ ಆಗ್ಲಿ ಅಲ್ವಾ, ಯಾರೇ ಆಗ್ಲಿ ಏನನ್ನ ಕೊಟ್ಟಾಗ ಮೂತಿ ಸಿಂಡ್ರಿಸ್ಕೊಂಡು ಕೊಟ್ರೆ ಅದಕ್ಕೆ ಯಾವುದೇ ಒಂದು ಬೆಲೆ ಇಲ್ಲ ಅಲ್ವಾ. ಇವ್ರು ಕೊಡ್ದಲೇ ಇದ್ರು ಪರವಾಗಿಲ್ಲ ಅಂತ ಅನ್ಸುತ್ತೆ. ಅದೇ ಇವಾಗ ಅಮ್ಮ ಏನಾದ್ರೂ ಅಡಿಗೆ ಮಾಡ್ಬೇಕಾದ್ರೆ ಒಂದು ದೋಸೆನ ಸೀದಿಸ್ಬಿಟ್ಟು ಅಥವಾ ಕಿತ್ತಾಕ್ಬಿಟ್ಟು ತಂದು ಕೊಟ್ರು, ಪುಟ್ಟ ತಿನ್ನಪ್ಪ, ಏನೋ ಈ ತರ ಕಿತ್ತೋಯ್ತು ಅಂದ್ರೆ ನಾವು ಬೇಜಾರೇ ಮಾಡ್ಕೊಳೋದಿಲ್ಲ ಅಲ್ವಾ. ಅಮ್ಮ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಆ ಪ್ರೀತಿಯನ್ನ ನೋಡಿ ನಾವು ತಿಂತೀವಿ. ಆತರ ಆ ಪ್ರೀತಿಗೆ ತುಂಬಾ ಉನ್ನತವಾದಂತಹ ಒಂದು ಸ್ಥಾನ ಇದೆ. ಕೃಷ್ಣ ನಮ್ಮಿಂದ ಬಯಸ್ತಾ ಇರೋದು ಸಹ ಆ ಪ್ರೀತಿಯಿಂದನೇ ಅಲ್ವಾ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ ಪ್ರಯಚ್ಯತಿ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನ ಅಂತ ಹೇಳಿದ್ದಾರೆ ಅಲ್ವಾ. ಒಂದು ಹಣ್ಣು, ಒಂದು ಹೂವು, ಒಂದು ಏನು ಎಲೆ, ಸ್ವಲ್ಪ ನೀರನ್ನ ನೀವು ಭಕ್ತಿಯಿಂದ ಅರ್ಪಿಸಿದ್ರೆ ನಾನು ಅದನ್ನ ಸ್ವೀಕರಿಸ್ತೀನಿ ಅಂತ ಹೇಳ್ತಾರೆ ಅಲ್ವಾ. ಭಗವಂತನಿಗೆ ಏನು ಒಂದು ಎಲೆ ಕಡಿಮೆನಾ, ಒಂದು ಹೂವು ಕಡಿಮೆನಾ, ಒಂದು ಹಣ್ಣು ಕಡಿಮೆನಾ ಅಲ್ವಾ. ಅವ್ರು ಏನನ್ನ ಸ್ವೀಕರಿಸ್ತಾ ಇದ್ದಾರೆ, ಏನನ್ನ ನೋಡ್ತಾ ಇದ್ದಾರೆ, ಅವರು ಭಾವ, ನಾವ್ ಯಾವ ಒಂದು ಭಾವದಲ್ಲಿ ಕೊಡ್ತಾ ಇದೀವೋ ಅದನ್ನ ಅವರು ನೋಡ್ತಾ ಇದ್ದಾರೆ ಅಲ್ವಾ. ಸೊ ಅದಕ್ಕೆ ಇಲ್ಲಿ ನಮ್ಗೆ ಈ ಭಕ್ತಿಯುತ ಸೇವೆಯನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಇಲ್ಲಿ ಪ್ರಭುಪಾದರು ತುಂಬಾ ಚೆನ್ನಾಗಿ ನಮ್ಗೆ ಈ ಒಂದು ಅರ್ಥ ಮಾಡಿಸ್ತಾ ಹೋಗ್ತಾ ಇದ್ದಾರೆ. ಇವಾಗ ನಾನೇನಾದ್ರೂ ನಿಮ್ಮನ್ನ ಕೇಳಿದ್ರೆ, ನಿಮ್ಗೆ ಜೀವನದಲ್ಲಿ ತುಂಬಾ ಮುಖ್ಯವಾದದ್ದು ಏನಂತ ಕೇಳಿದ್ರೆ ನೀವೇನನ್ನ ಹೇಳ್ತೀರಾ? ಜೀವನದಲ್ಲಿ ತುಂಬಾ ಮುಖ್ಯವಾದದ್ದು ಏನು ಅಂತಂದ್ರೆ ಭಕ್ತಿನೇ ಇಂಪಾರ್ಟೆಂಟ್ ಮುಕ್ತಿಗೆ, ಮೋಕ್ಷ. ಹರೇ ಕೃಷ್ಣ. ಹೇಳಿ ಮತ್ತೆ.
ಮುಖ್ಯವಾದದ್ದು ಭಕ್ತಿ ಪ್ರೇಮನೇ ಮುಖ್ಯ. ಕೃಷ್ಣ ಪರಮಾತ್ಮ. So, ನಾವು ಯಾರನ್ನಾದ್ರೂ ಪ್ರೀತಿಸ್ಬೇಕು, ನಮ್ಮನ್ನು ಯಾರಾದ್ರೂ ಪ್ರೀತಿಸ್ಬೇಕು ಅಲ್ವಾ? ನಾವ್ ಅದನ್ನ ಪ್ರೀತಿಗೋಸ್ಕರ ನಾವು ಹಂಬಲಿಸ್ತಾ ಇರ್ತೀವಿ, ಖಂಡಿತ ಅಲ್ವಾ? ಇಲ್ಲಾಂದ್ರೆ ಎಲ್ಲ ಇದ್ರೂನು ಸಹ, ಎಲ್ಲ ನಮ್ಗೆ ಬೇಕಾಗಿರೋದೆಲ್ಲ ಇದ್ರೂನು ಸಹ, ಇವಾಗ ಮನೆಗ್ ಬಂದ ತಕ್ಷಣ ನಮ್ಮನ್ನ ಪ್ರೀತಿಸೋರು ಯಾರು ಇಲ್ಲ ಅಂತಂದ್ರೆ ಅದು ಶೂನ್ಯ ಅನ್ಸುತ್ತೆ ಅಲ್ವಾ? ಸೊ ಇವಾಗ ನನಗೆ ಏನೋ ಒಂದು ಪ್ರಶಸ್ತಿ ಬರುತ್ತೆ, ಅದನ್ನ ಎತ್ಕೊಂಡು ನಾನು ಮನೆಗ್ ಬರ್ತೀನಿ, ಹೇಳೋರು ಕೇಳೋರು ಯಾರು ಇಲ್ಲ, ಅದನ್ನ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಯಾರು ಇಲ್ಲ ಅಂತಂದ್ರೆ ನಾನು ತಗೊಂಡ್ ಬಂದಿರೋ ಆ ಪಾರಿತೋಷ, ನೊಬೆಲ್ ಪ್ರಶಸ್ತಿನೇ ಇರ್ಬೋದು, ಅದಕ್ಕೆ ಯಾವುದೇ ಒಂದು ಬೆಲೆ ಇಲ್ಲ, ಒಂದು ಶೂನ್ಯ ಅಂತ ಅನ್ಸುತ್ತೆ ಅಲ್ವಾ? ಸೊ ಎಲ್ಲರೂ ಪ್ರೀತಿಗೋಸ್ಕರ ನಾವು ಹಂಬಲಿಸ್ತಾ ಇದೀವಿ. ಮತ್ತೆ ಇನ್ನೇನ್ ಬೇಕು ಅಂತ ನಾವು ಹಂಬಲಿಸ್ತಾ ಇದೀವಿ? ಭಕ್ತಿ. ಭಕ್ತಿ ಅಂದ್ರೆ ಪ್ರೀತಿ. ಇವಾಗ ಭಗವಂತನಿಗೆ ತೋರಿಸೋದನ್ನ ನಾವು ಭಕ್ತಿ ಅಂತ ಕರಿತೀವಿ ಅಲ್ವಾ? ಸೊ ಇಲ್ಲಾಂದ್ರೆ ಅದಕ್ಕೆ ಈಕ್ವಿವೆಲೆಂಟ್ ವರ್ಡ್ ಪ್ರೀತಿನೇ. ಹೌದು. ಹಾ, ಸೊ ಅದು ಬಿಟ್ರೆ ಇನ್ನೇನಾದ್ರೂ ಬೇಕು ಅಂತ ನಾವು ಹಂಬಲಿಸ್ತಾ ಇದೀವ? ಇಲ್ಲ ಮಾತಾಜಿ. ಇನ್ನೇನು ಬೇಡವಾ ಪ್ರಭುಜಿ? ಭಕ್ತಿ ಅಲ್ಲ, ದೇವ್ರ ಬಗ್ಗೆ ಜ್ಞಾನ. ಸ್ನೇಹ, ಕೃಷ್ಣನ ಸ್ನೇಹ ಬೇಕು. ಕೃಷ್ಣನ ಸ್ನೇಹ ಬೇಕು. ಓಕೆ ಪ್ರಭುಜಿ, ಮತ್ತಿನ್ನೇನಾದ್ರೂ ಬೇಕು ಅಂತ ಎಲ್ಲಾರು ಪ್ರಯತ್ನ ಪಡ್ತಾ ಇದ್ದೀರಾ? ಹೌದು, ಮುಕ್ತಿ ಬೇಕು ಮಾತಾಜಿ. ಗೋಲೋಕಕ್ಕೆ ಪ್ರೇಮ ಹೋಗ್ಬೇಕು, ಬೇಕು ಮಾತಾಜಿ. ವೃಂದಾವನಕ್ಕೆ ಹೋಗ್ಬೇಕು, ಭಗವಂತನ ನಮ್ ಜೊತೆಗೆ ನಮ್ಮ ಮಕ್ಕಳು ಆ? ಸಂಸ್ಕಾರವಂತರಾಗ್ಬೇಕು ಅಂತ ಬಯಸ್ತೀವಿ. ಭಗವಂತನ ಧಾಮಕ್ಕೆ ಹೋಗ್ಬೇಕು. ನಮ್ಮ ಮಕ್ಕಳು ಅದು ಕಾಲ್ ಬೇಕಲ್ವಾ ಮಾತಾಜಿ? ಸ್ವಲ್ಪ ದುಡ್ಡು ಇರ್ಲೇಬೇಕಲ್ವಾ? ದುಡ್ಡು ಬೇಕು ಅಂತನಾ ಮಾತಾಜಿ? ಓಕೆ, ನೀವು ನಿಜ ಹೇಳ್ತಾ ಇದ್ರ. ಇವಾಗ ವೃಂದಾವನಕ್ಕೆ ಹೋಗ್ಬೇಕಂದ್ರೆ ದುಡ್ಡು ಬೇಕೇ ಬೇಕಲ್ವಾ? ಹಾ ಮಾತಾಜಿ. ಕೃಷ್ಣನ ಸೇವೆ ಮಾಡ್ಬೇಕು. ಸೇವೆ ಮಾಡಿ. ಸೇವೆ. ಅದ್ರ ಜೊತೆಗೆ ಮಾತಾಜಿ ಮಕ್ಕಳನ್ನು ಸಹ ಸಂಸ್ಕಾರವಂತರಾಗ್ಬೇಕು ಅನ್ನೋದು ಬಯಸ್ತೀನಿ ಮಾತಾಜಿ. ಓಕೆ, ಸೊ ಮಕ್ಕಳನ್ನ ಸಂಸ್ಕಾರ ಅಲ್ವಾ, ಸಂಸ್ಕಾರವಂತರು. ಅದಕ್ಕೆ ನಮ್ಗೆ ಭಾಗವತಮಲ್ಲಿ ಏನನ್ನ ಹೇಳ್ತಾರೆ? ಗುರುನ ಸಸ್ಯಾತ್ ಮಾತಾಜಿ, ನವೀನ ಸಸ್ಯಾತ್. ಹೇಳಿ ಮಾತಾಜಿ. ಕೃಷ್ಣನೇ ಬೇಕು ಅಂತ ಅಂತೀನಿ ಮಾತಾಜಿ ನಾನು. ಕೃಷ್ಣ ನೀನೇ ಬೇಕು, ಬೇಕು ಕೃಷ್ಣ ಅಂತ. ನೀವೇ ಬೇಕು ಅಂತ ಹೇಳ್ತೀರಾ ಕೃಷ್ಣನಿಗೆ? ಓಕೆ ಪ್ರಭುಜಿ. ಸೊ ಇನ್ಯಾರು ಇನ್ನೇನಕ್ಕೂ ಹಂಬಲಿಸ್ತಾ ಇಲ್ವಾ? ಇನ್ನ ಒಂದಕ್ಕೆ ಎಲ್ಲರೂ ಹಂಬಲಿಸ್ತಾ ಇದೀವಿ. ಶುದ್ಧ ಭಕ್ತಿ ಸೇವೆ ಬೇಕು. ಭಕ್ತಿ ಸೇವೆ ಆಯ್ತು, ಹೇಳಿದೀರಾ. ಅದು ಬಿಟ್ರೆ ಇದ್ರ ಇನ್ನು ನಂತರ ನಮ್ಗೆ ಜೀವನದಲ್ಲಿ ಮಾತಾಜಿ, ಬೇಕು ಅಂತ ಅನ್ಸುತ್ತೆ ಮಾತಾಜಿ. ಜನನ ಮರಣಗಳಿಂದ ಮುಕ್ತಿ ಬರ್ಬೇಕು ಮಾತಾಜಿ. ಓಕೆ ಮುಕ್ತಿ ಪ್ರಭುಜಿ. ಬೇಕು ಮಾತಾಜಿ. ಯಾಕಂದ್ರೆ next ಭೌತಿಕವಾಗ ಆಧ್ಯಾತ್ಮಿಕವಾಗ, ಬೇಡ ಅಂತ. ಭೌತಿಕವಾಗ ಆಧ್ಯಾತ್ಮಿಕವಾಗ ನೀವ್ ಹೇಳಿ ಮಾತಾಜಿ, ಯಾವ್ದಾದ್ರು ಸರಿ ಹೇಳಿ, ಏನಾದ್ರೂ ಹೇಳ್ಬೋದು. ಯಾವ್ದಾದ್ರು ಸರಿ. ಎಲ್ಲರೂ ಖುಷಿ. ದುಡ್ಡು ಕೂಡ ಬೇಕು, ದುಡ್ಡಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ದುಡ್ಡು ಬೇಕು. ಓಕೆ, ಅದು ಒಪ್ಕೊಂಡಿದ್ದಾರೆ ಮಾತಾಜಿ, ಹೇಳಿದ್ರು ಅವಾಗ್ಲೇನೆ ಅವರು. ಮನಃಶಾಂತಿ. ಮನಃಶಾಂತಿ ಬೇಕು. ಓಕೆ, ಇನ್ನೇನ್ ಬೇಕು? ಮನಃಶಾಂತಿ ಬೇಕು, ದುಡ್ಡು ಬೇಕು, ಮಕ್ಕಳನ್ನ ಸಂಸ್ಕಾರವಂತರಾಗಿ ಮಾಡ್ಬೇಕು, ಕೃಷ್ಣನ ಮೇಲೆ ಭಕ್ತಿ ಬೇಕು, ಮುಕ್ತಿ ಬೇಕು, ಇಷ್ಟೆಲ್ಲ ಹೇಳಿದ್ರಿ. ಮತ್ತೆ ಇನ್ನೊಂದು ತುಂಬಾ ಮುಖ್ಯವಾದ ಆರೋಗ್ಯ. ಆರೋಗ್ಯ ಬೇಕು. ಓಕೆ, ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭಕ್ತರ ಸಂಘ ಬೇಕು. ಓಕೆ, ಭಕ್ತರ ಸಂಘ ಬೇಕು. ಇನ್ನೊಂದನ್ನ ಹೇಳ್ತಾ ಇಲ್ಲ, ಯಾರು ಹೇಳ್ತಾ ಇಲ್ಲ? ಮುಕ್ತಿ ಮಾಡ್ಲಿ ಅಂತ ಮಾತಾಜಿ. ಓಕೆ, ನಾನೇ ಹೇಳ್ತೀನಿ ತಾಳಿ. ಇವಾಗ ನೋಡಿ, ಈಗ ಎಷ್ಟೆಲ್ಲ ಹೇಳ್ತಿದ್ರ, ಇದೆಲ್ಲ ಬೇಕು 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 ಅಂತ. ಅಕಸ್ಮಾತ್ ಸಿಗ್ಲಿಲ್ಲ ನಿಮ್ಗೆ, ಅವಾಗ ಏನಾಗತ್ತೆ? ಭಗವಂತನ ಪ್ರೇಮ ಬೇಕು ಮಾತಾಜಿ. ಸಿಗುತ್ತೆ ಆಗತ್ತೆ. ಇದೆಲ್ಲ ಸಿಗ್ಲಿಲ್ಲ. ಇವಾಗ ಇದೆಲ್ಲ ಬೇಕು ಬೇಕು ಅಂತಿದ್ರೆ ಜ್ಞಾನ ಇದೆಲ್ಲ ಬೇಕು ಸಿಕ್ಕಿಲ್ಲ ನಿಮ್ಗೆ. ಮಾತಾಜಿ. ಓಕೆ, ಜ್ಞಾನ ಬೇಕು, ಇದೆಲ್ಲ ಸಿಕ್ಲಿಲ್ಲ. ಅವಾಗ ಏನ್ ಅನ್ಸುತ್ತೆ ನಿಮ್ಗೆ? ಏನಾಗುತ್ತೆ ನಿಮ್ಗೆ? ಡಿಸಪಾಯಿಂಟ್ ಆಗುತ್ತೆ. ದುಃಖ ಬರುತ್ತೆ ಅಲ್ವಾ? ನೀವು ದುಃಖದಲ್ಲಿ ಇರ್ಬೇಕು ಅಂತ ಇಷ್ಟಪಡ್ತೀರಾ? ಇಲ್ಲ ಮಾತಾಜಿ. ಹೇಗಿರ್ಬೇಕು ಅಂತ ಇಷ್ಟಪಡ್ತೀರಾ? ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅಂತ, ಆನಂದವಾಗಿ ಇರ್ಬೇಕು ಅಂತ. ಆನಂದವನ್ನೇ ನೀವು ಮರ್ತೋಗ್ಬಿಡ್ತಾ ಇದ್ದೀರಾ ಅಲ್ವಾ? ಆನಂದಮಯೋ ಅಭ್ಯಾಸಾತ್ ಅಲ್ವಾ? ನಾವೆಲ್ಲರೂ ಸಹ, ನಾವೆಲ್ಲ ಆತ್ಮ, ನಾವೆಲ್ಲ ಜೀವಿಗಳು, ಆತ್ಮ. ನಾವ್ ಈ ದೇಹ ಅಲ್ಲ ಅಲ್ವಾ? ನಾನು ಇವಾಗ ಫಸ್ಟ್ ಲೆವೆಲ್ ಅಲ್ಲೂ ನಾನು ನಿಮ್ಗೆ ಹೇಳಿದೀನಿ, ಲೆವೆಲ್ 1 ಅಲ್ಲೂ ಅಲ್ವಾ? ನಮ್ಗೆ ಈ ಹೆಸರುಗಳೇ ನಮ್ಗೆ ಎಲ್ಲ ಒಂದೇ ಅನ್ಕೊಂಡ್ಬಿಡ್ತಾ ಇದೀವಿ ನಾವು ಅಲ್ವಾ? ಆ ಸುಖ ಅನ್ನೋದು ದೇಹಕ್ಕೆ ಸಂಬಂಧಪಟ್ಟಿರೋದು ಅಲ್ವಾ? ನಾನು ಇವಾಗ ಬಿಸಿಲಲ್ಲಿ ಬಂದಾಗ ಫ್ಯಾನ್ ಹಾಕಿದ್ರೆ, ಒಂದ್ ಲೋಟ ನೀರ್ ಕುಡಿದ್ರೆ ನನಗೆ ಏನು ಅದು ಸಂತೋಷ ಸಿಗ್ತಾ ಇದೆ, ಅದನ್ನ ಸುಖ ಅಂತ ಕರಿತೀವಿ, ದೇಹ ಸುಖ ಅಲ್ವಾ? ಅದೇ ನನಗೆ ಬೇಕಾಗಿರೋದು ಸಿಕ್ತು ಅಂತಂದ್ರೆ ನನಗೆ ಏನಾಗುತ್ತೆ? ಮನಸ್ಸಿಗೆ ಶಾಂತಿ ಆಗುತ್ತೆ, ಶಾಂತಿ ನೆಮ್ಮದಿ ಅಲ್ವಾ? ಆ ಶಾಂತಿ ನೆಮ್ಮದಿ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಿರೋದು. ಸುಖ ಅನ್ನೋದು ದೇಹಕ್ಕೆ ಸಂಬಂಧಪಟ್ಟಿರೋದು, ಶಾಂತಿ ನೆಮ್ಮದಿ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಿರೋದು. ಆದ್ರೆ ನಾವು ದೇಹ ಅಲ್ಲ, ನಾವು ಮನಸ್ಸಲ್ಲ, ನಾವ್ ಯಾರು? ಆತ್ಮ. ಆತ್ಮ. ಆತ್ಮಕ್ಕೆ ಏನ್ ಬೇಕು? ಆನಂದ ಬೇಕು. ಆನಂದ, ಆತ್ಮಾನಂದ ಅಂತ ಕರಿತೀವಿ ನಾವು. ಆತ್ಮಕ್ಕೆ ಬೇಕಾಗಿರೋದು ಆನಂದ ಅಲ್ವಾ? ಸೊ ನಮ್ಗೆ ಅದೇ ಗೊತ್ತಿಲ್ಲ ನಮ್ಗೆ. ಆಕ್ಚುಲಿ ನಮ್ಗೆ ಏನ್ ಬೇಕಂತಾನೆ ನಮ್ಗೆ ಗೊತ್ತಿಲ್ಲ. ಸುಖ ಬೇಕು ಅಂತ ಹೇಳ್ತೀವಿ, ಆ ಸುಖ ಅನ್ನೋದು ದೇಹಕ್ಕೆ ಸಂಬಂಧಪಟ್ಟಿರೋದು. ಶಾಂತಿ ಅಂತೀವಿ, ಅದು ಮನಸ್ಸಿಗೆ ಸಂಬಂಧಪಟ್ಟಿರೋದು ಅಲ್ವಾ? ನಮ್ಗೆ ಏನ್ ಬೇಕಂದ್ರೆ ನಮ್ಗೆ ಗೊತ್ತಾಗ್ತಿಲ್ಲ. ಆನಂದಮಯೋ ಅಭ್ಯಾಸ ಅಥವಾ ಒಂದು ಇರುವೆಯಿಂದ ಇಟ್ಕೊಂಡು ಒಂದು ಆನೆ ತನಕ ಯಾವುದೇ ಜೀವರಾಶಿನೂ ಸಹ ಆನಂದವಾಗಿರ್ಲಿಕ್ಕೇನೆ ಬಯಸುತ್ತೆ ಅಲ್ವಾ? ಯಾರನ್ನು ಸಹ ದುಃಖವಾಗಿರ್ಬೇಕು ಅಂತ ಬಯಸೋದೇ ಇಲ್ಲ
ಅಲ್ವಾ? ಸೊ ಅದಕ್ಕೆ ಈ ಆನಂದ ಅಂತ ಏನಿದೆಯೋ, ಸೊ ಆ ಒಂದು ನಿಜವಾದ ಆನಂದವನ್ನ ನಮ್ಗೆ ದೊರಕಿಸ್ಕೊಡೋದು ಈ ಭಕ್ತಿ ರಸಾಮೃತ ಸಿಂಧು. ಸೊ ಮತ್ತೆ ನಾವ್ ಯಾವುದೇ ಒಂದು ಕೆಲಸ ಮಾಡಿದ್ರು ಸಹ ನಿಮ್ಗೆ ಅದರಿಂದ ಬರುವಂತಹ ಫಲ ಅದು ಏನು ಪರ್ಮನೆಂಟ್ ಆಗಿರ್ಬೇಕು ಅಂತ ನೀವು ಇಚ್ಛೆ ಪಡ್ತೀರಾ, ಅಥವಾ ಇವಾಗ ತಾತ್ಕಾಲಿಕವಾಗಿ ನಮ್ಗೆ ಅದರದ್ದು ಏನೋ ಒಂದು ಫಲ ಸಿಕ್ಕಿದ್ರೆ ಸಾಕಪ್ಪ ಅಂತ ಹೇಳ್ಬಿಟ್ಟು ನೀವು ಪ್ರಯತ್ನ ಪಡ್ತೀರಾ? ಪರ್ಮನೆಂಟ್ ಆಗಿರ್ಬೇಕು ಅಂತ ಪ್ರಭು, ಶಾಶ್ವತವಾಗಿ ಇರ್ಬೇಕು ಅಂತ ಶಾಶ್ವತವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ಪಡ್ತೀರಾ. ಆದ್ರೆ ಈ ಐಹಿಕವಾಗಿ ನೀವ್ ಏನನ್ನೇ ನೀವು ಪಡ್ಕೊಂಡ್ರು ಸಹ ಅದು ಶಾಶ್ವತವಾಗಿರುತ್ತಾ? ನೀವೇನೇ ಡಿಗ್ರಿ ಪಡ್ಕೊಂಡ್ರು ಅಥವಾ ಹಣ ಸಂಪಾದನೆ ಮಾಡಿದ್ರು, ಬ್ಯಾಂಕ್ ಅಲ್ಲಿ ಇಲ್ಲ ಇಲ್ಲ ಮಾತಾಜಿ, ಅದು ಭೌತಿಕ ಜಗತ್ತಿಗೆ ಮಾತ್ರ ಸೀಮಿತ. ಅಲ್ವಾ? ಅದು ಶಾಶ್ವತವಾಗಿದ್ಯಾ? ಇಲ್ಲ ಮಾತಾಜಿ. ಇಲ್ಲ. ಶಾಶ್ವತವಾಗಿರ್ಬೇಕಾಗಿರೋದಕ್ಕೆ ನಾವು ಯಾವಾಗ್ಲೂ ಪ್ರಯತ್ನ ಪಡ್ತೀವಿ. ನೋಡಿ, ಇಲ್ಲಿ ಜಸ್ಟ್ ನಾವು 50-60 ವರ್ಷ ಬದುಕದಾಗ್ಲೇನೆ ನಾವು ಸ್ವಂತ ಮನೆ ಬೇಕು, ಮತ್ತೆ ಸ್ವಂತ ಜಾಬ್ ಬೇಕು, ನಮ್ಗೆ ಗೌರ್ಮೆಂಟ್ ಜಾಬೇ ಬೇಕು ಅಂತ ಹೋರಾಟ ಮಾಡ್ತೀವಿ ಅಲ್ವಾ? ಈ ತರ ಇದ್ದಾಗ ಸೊ ನಾವ್ ಯಾವುದೇ ಒಂದು ಕೆಲಸವನ್ನ ಮಾಡಿದಾಗ ಅದರ ಫಲ ಶಾಶ್ವತವಾಗಿರ್ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಅಲ್ವಾ? ಸೊ ಅದನ್ನ ಹೌದು ನಮ್ಗೆ ಮಾತಾಜಿ. ರಸಾಮೃತ ಸಿಂಧು ಅರ್ಥ ಮಾಡಿಸ್ತಾ ಇದೆ. ಆ ಶಾಶ್ವತವಾದ ಫಲ ಬೇಕು ಅಂತಂದ್ರೆ ನೀವ್ ಏನನ್ನ ಮಾಡ್ಬೇಕು? ನಮ್ಗೆ ಭಗವದ್ಗೀತೆನೂ ಸಹ ನಮ್ಗೆ ಹೇಳಿದೆ ಅಲ್ವಾ? ಏನನ್ನ ಮಾಡ್ಬೇಕು ನಾವು? ಭಕ್ತಿ ಭಕ್ತಿ ಮಾಡ್ಬೇಕು ಅಲ್ವಾ? ಭಕ್ತಿನೇ ನಮ್ಗೆ, ಮಾಡ್ಬೇಕು. ಅದು ಮಾತ್ರನೇ ನಮ್ಗೆ ಶಾಶ್ವತವಾಗಿ ನಮ್ಗೆ ಫಲವನ್ನ ಕೊಡೋದು ಅಲ್ವಾ? ನಾವಿವಾಗ ಈ ಡಿಗ್ರಿ ಸಂಪಾದನೆ ಮಾಡಿದ್ರು, ಈ ದೇಹ ಹೊರಟಿದ ತಕ್ಷಣನೇ, ಈ ದೇಹವನ್ನ ನಾವು ಕಳ್ಕೊಂಡಿದ ತಕ್ಷಣನೇ ನಾನು ಏನೇ ಡಿಗ್ರಿ, ಏನೇ ಅಧಿಕಾರ ಅಂತಸ್ತು ಇದ್ರೂ ಸಹ ಅದೆಲ್ಲವೂ ಸಹ ದೇಹದ ಜೊತೆ ಹೊರಟೋಗ್ಬಿಡುತ್ತೆ ಅಲ್ವಾ? ಆದ್ರೆ ನಾನು ಭಕ್ತಿ ಮಾಡಿರೋದು ಏನಾಗುತ್ತೆ, ಅದು ಮುಂದಿನ ಜನ್ಮಕ್ಕೂ ಬರುತ್ತೆ ಅಲ್ವಾ? ನಾನು ಇವಾಗ ಇಲ್ಲಿ 50% ಭಕ್ತಿಯನ್ನ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ನಾನು 51% ಇಂದ ನಾನು ಶುರು ಮಾಡ್ತೀನಿ ಭಕ್ತಿಯನ್ನ. ಅದು ಶಾಶ್ವತವಾದ ಫಲವನ್ನ ಕೊಡುತ್ತೆ ಭಕ್ತಿ ಅಲ್ವಾ? ಸೊ ಇಲ್ಲಿ ಭಕ್ತಿ ರಸ ಅಮೃತ ಸಿಂಧು ಅಂತ ನಮ್ಗೆ ಇಲ್ಲಿ ಏನನ್ನ ಹೇಳ್ತಾ ಇದಾರೋ, ಈ ಅಮೃತ ಅಂತಂದ್ರೆ ಏನರ್ಥ? ಮೃತ ಇಲ್ದಲೇ ಇರೋದು, ಅಂದ್ರೆ ನಾಶ ಇಲ್ದಲೇ ಇರೋದು, ಸಾವಿಲ್ದಲೇ ಇರೋದು ಅಲ್ವಾ? ಅಮೃತ. ಸೊ ಈ ಭಕ್ತಿ ನಾವ್ ಏನ್ ಮಾಡ್ತಾ ಇದೀವೋ ಅದು ಅಮೃತ, ಅಂದ್ರೆ ಅದು ಶಾಶ್ವತವಾಗಿರೋವಂಥದ್ದು. ಮತ್ತೆ ಅದು ಇವಾಗ ನಮ್ಗೆ ಭೌತಿಕ ಪ್ರಪಂಚದಲ್ಲಿ ನೋಡಿ, ನಾನು ಕಷ್ಟಪಟ್ಬಿಟ್ಟು ನಾನು ಒಂದು ಮೊಬೈಲ್ ತಗೋತೀನಿ, ಅದರ ಆನಂದ ಎಷ್ಟು ತನಕ ಇರುತ್ತೆ? ಅದು ಅದರ ಆನಂದ ಮೊಬೈಲ್ ಇರೋವರೆಗೂ ಇರುತ್ತೆ ಅಷ್ಟೇ. ಅದು ಮೊಬೈಲ್ ಇವ್ರು ಬರೋ ತರನೂ ಇಲ್ಲ. ಇವಾಗ ಪಕ್ಕದವ್ರು ಏನಾದ್ರು ಇನ್ನ ಚೆನ್ನಾಗಿರೋ ಮೊಬೈಲ್ ಅನ್ನ ತಗೊಂಡ್ ಬಂದ್ರೆ ನಮ್ಗೆ ಏನ್ ಅನ್ಸುತ್ತೆ? ಆ ಆನಂದ ಹೋಗ್ಬಿಡುತ್ತೆ ನಾವು ಇನ್ನೂ ತಗೋಬೇಕಿತ್ತು ನ್ಯೂ ವರ್ಷನ್ ಬಿಡೋವರೆಗೂ ಮಾತಾಜಿ ಅಲ್ವಾ? ನ್ಯೂ ವರ್ಷನ್. ಇಲ್ಲ ಅಂತಂದ್ರೆ ಮಾತಾಜಿ ಹೇಳ್ದಂಗೆ ಆ ಮೊಬೈಲ್ ನಮ್ಮ ಹತ್ರ ಇರೋ ತನಕ ನಮ್ಗೆ ಸಂತೋಷ ಇರುತ್ತೆ. ಆಮೇಲೆ ಅದು ಸಂತೋಷ ಅನ್ನೋದು ಹೊರಟೋಗ್ಬಿಡುತ್ತೆ. ಅಂದ್ರೆ ಅದು ಲಿಮಿಟೆಡ್ ಅಷ್ಟೇ ಅಲ್ವಾ? ಒಂದು ಲಿಮಿಟೆಡ್ ಪೀರಿಯಡ್ ತನಕ ಮಾತ್ರನೇ. ಆದ್ರೆ ಇಲ್ಲಿ ನಮ್ಗೆ ಈ ಭಕ್ತಿ ಅನ್ನೋದು ಏನಿದೆಯೋ ಅದು ಶಾಶ್ವತವಾಗಿ ಶಾಶ್ವತವಾಗಿರೋದು, ಮತ್ತೆ ಅದು ಅನ್ಲಿಮಿಟೆಡ್ ಅಲ್ಲ. ನಾನು ಇವಾಗ ನೋಡಿ, ನಮಗ್ ಗೊತ್ತಿರೋ ಹಾಗೇನೆ ಈಗ ಎಷ್ಟೊಂದ್ ಜನ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಭುಪಾದರು ಇರೋ ಸಮಯದಿಂದನೂ ಈಗ್ಲೂ ಇದ್ದಾರೆ. ಅಂದ್ರೆ ಅವ್ರು 65ನೇ ವರ್ಷದಲ್ಲಿ, ಅವರು 66ನೇ ವರ್ಷದಲ್ಲಿ ಈ ಇಸ್ಕಾನ್ ಸಂಸ್ಥೆನ ಸ್ಥಾಪನೆ ಮಾಡಿದ್ದವರು. ಅವರ ಶಿಷ್ಯರಂತ ಏನಿದಾರೋ ಅವ್ರು ಇಲ್ಲಿ ತನಕನೂ ಸಹ ಅವ್ರು ಇದ್ದಾರೆ. ಸೇಮ್ ಅದೇ ಬೆಳಗ್ಗೆ 4:15 ಗಂಟೆಗೆ ಎದ್ದು ಅದನ್ನೇ ಅವರು ಹೇಳ್ತಾ ಇದ್ದಾರೆ. ಮಂಗಳಾರತಿಯಲ್ಲಿ ಅದೇ ಭಜನೆಗಳನ್ನ ಮಾಡ್ತಾ ಇದ್ದಾರೆ. ಹರೇ ಕೃಷ್ಣ ಮಹಾಮಂತ್ರವನ್ನೇ ಅವ್ರು ಹೇಳ್ಕೊತಾ ಇದ್ದಾರೆ. ಸೇಮ್ ಮಂತ್ರವನ್ನ ಅನವರತ ಅವ್ರು ಹೇಳ್ಕೊತಾ ಇದ್ದಾರೆ. ಆದ್ರೂ ಸಹ ಅವ್ರಿಗೆ ಬೇಜಾರಾಗಿಲ್ಲ ಅಲ್ವಾ? ಯಪ್ಪ ಏನಿದು ಹೇಳಿದ್ದೇ ಹೇಳ್ಬೇಕಂತ ಯಾರು ಅನ್ಸಿಲ್ಲ. ಅವ್ರಿಗೆ ಇನ್ನ ರುಚಿ ಆನಂದಾಂಬುದಿ ವರ್ಧನಂ ಅಲ್ವಾ? ನಮ್ಗೆ ಉಪದೇಶಾಮೃತದಲ್ಲಿ ನಾವೇನನ್ನ ತಿಳ್ಕೊಂಡ್ವಿ, ಆ ಸಕ್ಕರೆ ಅನ್ನೋದು ತುಂಬಾ ಸವಿ. ನಮ್ಗದರ ರುಚಿ ಬರ್ತಿಲ್ಲ ಅಂದ್ರೆ ನಮ್ಗೆ ರೋಗ ಇದೆ ಅಂತ. ಅದೇ ತರನೇ ರಾಮನಾಮ, ಕೃಷ್ಣ ನಾಮ ಸವಿಯಾಗಿದೆ, ಅದರ ರುಚಿ ನಮ್ಗೆ ಗೊತ್ತಾಗ್ತಿಲ್ಲ ಅಂದ್ರೆ ನಮ್ಗೆ ರೋಗ ಇದೆ ಅಲ್ವಾ? ನಮ್ಗೆ ಯಾವಾಗ ರೋಗ ಗುಣ ಆಗ್ತಾ ಹೋಗುತ್ತೋ, ಹರಿನಾಮ ಹೇಳ್ಕೊಂಡ್ರೆ ಅದು ರೋಗ ಗುಣ ಆಗೋದು, ಅದಕ್ಕೆ ಅದೇ ಮದ್ದು. ಹರಿನಾಮ ಹೇಳ್ತಾ ಹೇಳ್ತಾ ಏನಾಗುತ್ತೆ, ನಮ್ಗೆ ಅದರ ರಸ, ಅದರ ರುಚಿ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ನಮ್ಮ ರೋಗ ಹೋದಾಗೆ ಅಲ್ವಾ? ನಮ್ಗೆ ಏನನ್ಸುತ್ತೆ, ಇನ್ನ ಹೇಳ್ಕೋಬೇಕು ಅಂತ ಅನ್ಸುತ್ತೆ ಅಲ್ವಾ? ಸೊ ಅಂದ್ರೆ ಈ ಒಂದು ಭಕ್ತಿ ಅನ್ನೋದು ಯಾವ ತರ ಅಂತಂದ್ರೆ ಅದು ವಿಶಾಲವಾಗಿದೆ, ಅದು ಅಗಾಧವಾಗಿರೋದು. ಸೊ ಅದಕ್ಕೆ ಒಂದು ಲಿಮಿಟ್ ಅನ್ನೋದೇ ಇಲ್ಲ. ಅದಕ್ಕೆ ಅದನ್ನ ಸಿಂಧು, ಸಾಗರಕ್ಕೆ ಹೋಲಿಸ್ತಾ ಇದ್ದಾರೆ. ಆ ಒಂದು ಆನಂದ ಏನು ಸಿಗುತ್ತೋ ನಮ್ಗೆ ಈ ಭಕ್ತಿ ಮಾಡಿದಾಗ ಅದು ಶಾಶ್ವತವಾದದ್ದು, ಮತ್ತೆ ಅದು ಅನಂತವಾದದ್ದು. ಅದಕ್ಕೆ ಒಂದು ಲಿಮಿಟ್ ಅನ್ನೋದೇ ಇಲ್ಲ. ಆದ್ರೆ ಈ ಭೌತಿಕ ಪ್ರಪಂಚದಲ್ಲಿ ನಾವ್ ಏನೇ ಮಾಡಿದ್ರು ನಮ್ಗೆ ಅಲ್ಲಿ ಲಿಮಿಟ್ ಅಂತ ಇದೆ. ಅಪ್ಪ ಸಾಕಪ್ಪ ಅಂತ ಅನ್ಸ್ಬಿಡುತ್ತೆ ಅಲ್ವಾ? ನಾನಿವಾಗ ಜಾಮೂನ್ ತುಂಬಾ ಇಷ್ಟ, 10 ತಿನ್ಬೋದಾ, 11 ಅನ್ನೋದಕ್ಕೆ ಸಾಕು ಅನ್ಸ್ಬಿಡುತ್ತೆ. ಅಂದ್ರೆ ಹರಿನಾಮ ಆ ತರ ಅಲ್ಲ. ನಮ್ಗೆ ಅದರ ರುಚಿ ಬಂತಂದ್ರೆ ಮತ್ತೆ ಮತ್ತೆ ನಮ್ಗೆ ಇನ್ನ ಹೇಳ್ಕೋಬೇಕು ಅಂತ ನಮ್ಗೆ ಅನ್ನಿಸ್ತಾ ಇರುತ್ತೆ ಅಲ್ವಾ? ನಮ್ಗೆ ಅದಕ್ಕೆ ನಾಮಾಚಾರ್ಯ ಹರಿದಾಸ ಠಾಕೂರ್ ಅವರು 192 ಮಾಲೆಗಳನ್ನ ಅವರು ಮಾಡ್ತಾ ಇದ್ರು ಒಂದು ದಿನದಲ್ಲಿ. 2 ಗಂಟೆಗಳ ಕಾಲ ಬಿಟ್ಟು ಇನ್ನು ಮಿಕ್ಕಿದ ಸಮಯ ಎಲ್ಲವನ್ನು ಅವರು ಹರಿನಾಮವನ್ನೇ ಅವರು ಹೇಳ್ಕೊತಾ ಇದ್ರು. ಅಂದ್ರೆ ಅವ್ರಿಗೆ ಎಷ್ಟು ಅದು ಸ್ವಾದಿಷ್ಟವಾಗಿದ್ರೆ ಅವ್ರು ಹೇಳ್ಕೊಳ್ತಾ ಇದ್ರು ಅಲ್ವಾ? ಸೊ ಅದನ್ನೇ ನಮ್ಗೆ ಇಲ್ಲಿ ಆ ಭಕ್ತಿ ರಸಾಮೃತ ಸಿಂಧು ಅಂತ ಹೇಳ್ತಾ ಇದ್ದೆ. ಅದರ ಒಂದು ಅರ್ಥವನ್ನ ಅರ್ಥ ಮಾಡಿಸ್ತಾ ಇದ್ದಾರೆ ನಮ್ಗೆ. ಮತ್ತೆ ನೀವೆಲ್ಲನೂ ಸಹ ಇವಾಗ ದುಡಿತಾ ಇದ್ದೀರಾ ಅಲ್ವಾ? ಸೊ ಇವಾಗ ನೀವು ಏನಕ್ಕೆ ದುಡಿತಾ ಇದ್ದೀರಾ? ನಿಮ್ಗೆ ಯಾಕೆ ಅದು ದುಡಿಬೇಕು ಅಂತ ಯಾಕೆ ಆ ಒಂದು ಶಕ್ತಿ ನಿಮ್ಗೆ ಅದನ್ನ ಎಳ್ಕೊಂಡು ಹೋಗ್ತಾ ಇದೆ? ಹೌದಪ್ಪ ನಾನು ದುಡಿಬೇಕು ಅಂತ ಹೇಳ್ಬಿಟ್ಟು
ಅಥವಾ ಇವಾಗ ಈಗ ನಾವು ಮಕ್ಕಳು ಇಲ್ಲಿ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ವಾ, ಯಾಕೆ ಅದು ಎಷ್ಟು ಕಷ್ಟದ್ದು ಅಲ್ವಾ. ಅಡಿಗೆ ಮನೆಯಲ್ಲಿ ನಮ್ಗೆ ಏನೋ ಒಂದು ತಯಾರು ಮಾಡೋದು ಒಂದ್ 2 ಪದಾರ್ಥನೇ ಇರ್ಬೋದು, ಆದ್ರೆ ಅದನ್ನಕ್ಕೆ ಹೊಂದಿಸ್ಕೊಳೋದು, ಅದನ್ನ ಮಾಡೋದು, ಅದಾದ್ಮೇಲೆ ಕ್ಲೀನ್ ಮಾಡೋದು, ಇದೆಲ್ಲವೂ ಸಹ ನಿಜವಾಗ್ಲೂ ಕಂಬರ್ಸಮ್ ಪ್ರೋಸೆಸ್. ಆದ್ರೂ ಸಹ ಆ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ. ಮತ್ತೆ ಹೊರಗಡೆ ಹೋಗಿ ಅಷ್ಟೊಂದು ಜನಗಳ ಮಧ್ಯೆ ಹೋರಾಟ ಮಾಡಿ ದುಡ್ಕೊಂಡ್ ಬರೋದನ್ನು ಸಹ ಈಸಿ ಅಲ್ಲ, ಅದನ್ನು ಸಹ ಅವ್ರು ಮಾಡ್ತಾ ಇದ್ದಾರೆ ಅಲ್ವಾ. ಇದೆಲ್ಲವನ್ನ ನಾವು ಏನಕ್ಕೆ ನಾವು ಮಾಡ್ತಾ ಇದೀವಿ, ಮತ್ತೆ ಇದನ್ನೆಲ್ಲ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಆಗ್ತಿದೆ, ನಾವು ಒಂದಿನ ಅಲ್ಲ 2 ದಿನ ಅಲ್ಲ ಕಂಟಿನ್ಯೂಸ್ ಆಗಿ ನಾವು ಮಾಡ್ತಾ ಇದೀವಿ ಅಲ್ವಾ. 40-50 ವರ್ಷದಿಂದ ನಾವು ಮಾಡ್ತಾ ಇದೀವಿ, ನಮ್ಗೆ ಇಷ್ಟ ಇದೆಯೋ ಇಲ್ವೋ ನಾವು ಮಾಡ್ತಾ ಇದೀವಿ. ಇದನ್ನ ಮಾಡ್ಲಿಕ್ಕೆ ನಮ್ಗೆ ಆ ಒಂದು ಏನು ಆ ಶಕ್ತಿ ಅಥವಾ ಏನ್ ಹೇಳ್ತಾರೆ ಒಂದು ಫೋರ್ಸ್, ಅದ್ ಯಾವುದು ಅಂತ ನಿಮ್ಗೆ ಅನ್ನಿಸ್ತಾ ಇದೆ? ಭಕ್ತಿಯಿಂದ. ಭಗವಂತನ ನಾಮಸ್ಮರಣೆಯಿಂದ ಅವನು ನಡೆಸ್ತಿದ್ದಾನೆ ನಮ್ಮನ್ನು, ಅವನು ನಡೆಸ್ತಿದ್ದಾನೆ ನಮ್ಮನ್ನು. ಭಗವಂತನೇ ನಾವು ಬರ್ತಾನೆ ಅವನ ಅಂತ ಅನ್ಸುತ್ತಾ? ಆದ್ರೂ ಅವನು ನಮ್ಮನ್ನ ನಡೆಸ್ತಿದ್ದಾನೆ. ಅವನ ಬಗ್ಗೆ ನಮ್ಗೆ ಸ್ಮರಣೆ ಮಾಡದೆ ನಾನು ಹೋದ್ರೂ ಈ ಭಗವಂತನೆಲ್ಲ ನಾನ್ ನಂಬಲ್ಲಪ್ಪ. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ನಾನು ಭಗವಂತನ ನಂಬದೇ ಇಲ್ಲ. ಭಗವಂತನ ಇರುವಿಕೆ ನಾನೇನಾದ್ರೂ ನೋಡಿದೀನಾ? ಭಗವಂತ ನನಗೆ ಗೊತ್ತಿಲ್ಲ ಅಲ್ವಾ. ಆದ್ರೂ ನಾನ್ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ. ಜೀವನ ಉಪಯೋಗಕ್ಕೆ ಮಾತಾಜಿ, ಜೀವನ ನಡೆಸ್ಬೇಕಲ್ಲ, ಹೇಗಾದ್ರೂ ಬದುಕ್ಬೇಕಲ್ಲ. ಮತ್ತೆ ಇನ್ನೇನಾದ್ರೂ ಸಿಗ್ತಾ ಇದೆಯಾ ನಿಮ್ಗೆ ಎಕ್ಸ್ಟ್ರಾ? ಎಲ್ಲಾರ್ಗು ದುಡ್ಡು ಹೌದು. ಸಿಗುತ್ತೆ. ಇನ್ನ ಏನಾದ್ರೂ ಎಕ್ಸ್ಟ್ರಾ ಸಿಗ್ತಾ ಇದೆಯಾ ನಿಮ್ಗೆ? ಅಂದ್ರೆ ಮಾತಾಜಿ ಹಾ, ಅಂದ್ರೆ ಎಕ್ಸ್ಟ್ರಾ ದುಡ್ಡು ಬಿಟ್ಟು ಇನ್ನೇನಾದ್ರೂ ಸಿಗುತ್ತಾ ಅಂತ? ನಾವ್ ಮಾಡಿರೋ ಕರ್ಮಗಳನ್ನೆಲ್ಲ ಕಳ್ಕೊತಾ ಇದೀವಿ ಮಾತಾಜಿ. ಮೋಕ್ಷ ಸಿಗುತ್ತೆ. ಮಹಾಮಂತ್ರವನ್ನ ಹೇಳ್ತಾ ಜನನ ಮರಣದಿಂದ ನಾವು ತಪ್ಪಿಸ್ಕೊಳ್ಬಹುದು. ಭಕ್ತಿ ಇರುತ್ತೆ. ನಾನ್ ಕೆಲ್ಸಕ್ಕೆ ಹೋದ್ರೆ ನನಗೆ ಜನನ ಮರಣಗಳ ಚಕ್ರದಿಂದ ತಪ್ಪಿಸ್ಕೊಳ್ಲಿಕ್ಕೆ ಆಗತ್ತಾ ಮಾತಾಜಿ? ಆಗಲ್ಲ ಮಾತಾಜಿ. ಅದು ಆಗಲ್ಲ ಮತ್ತೆ. ಇದು ಅದರಿಂದ ಒಂದು ಸುಖ ಸಿಗ್ತದೆ ಮಾತೆ. ಅದರಿಂದ ಒಂದು ಸುಖ ಸುಖ ಅಥವಾ ಸಿಗ್ತದೆ. ರಸ, ಹೌದು, ಅದನ್ನ ರಸ ಅದರಿಂದ ಅಂತ ಹೇಳ್ಬೋದು. ಹೌದು, ರಸ. ಅದರಿಂದ ಒಂದು ಸುಖ ಸಿಗ್ತದೆ. ಹೌದು. ಸುಖ ಸಿಗುತ್ತೆ ಅಲ್ವಾ. ಇವಾಗ ನೋಡಿ ಅಮ್ಮನ್ಗೆ ಇವಾಗ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡಿದಾಗ ಅವಳಿಗೆ ಒಂದು ಸುಖ ಸಿಗುತ್ತೆ ಅಲ್ವಾ. ಹೌದು. ಅದೇ ತರ ನಾವು ಹೌದು. ದುಡ್ಕೊಂಡು ಬಂದ್ ಹೋದಾಗ ಹಣದ ಜೊತೆ ನಮ್ಗೆ ಅಲ್ಲಿ ಒಂದು ರಸ, ಒಂದು ಮನಸ್ಸಿಗೆ ತೃಪ್ತಿ, ಒಂದು ಸಂತೋಷ ಅನ್ನೋದು ಸಿಗ್ತಾ ಇಲ್ವಾ? ಸಿಗ್ತದೆ ಮಾತಾಜಿ. ಸಿಗುತ್ತೆ ಅಲ್ವಾ ಆ ರಸ. ಚೆನ್ನಾಗಿ ಅಡಿಗೆ ಮಾಡಿ ಅದರಿಂದ ಒಂದು ಸುಖ ಸಿಗ್ತದೆ. ಆ ರಸವನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ನಮ್ಗೆ ಯಾವುದೇ ಒಂದು ಕೆಲಸ ಮಾಡಿದಾಗ ಒಂದು ರಸ ಅನ್ನೋದು ಸಿಗುತ್ತೆ. ಅದೇ ನಮ್ಮನ್ನ ಆ ಕೆಲಸ ಮಾಡ್ಲಿಕ್ಕೆ ಪ್ರೋತ್ಸಾಹ ಕೊಡೋದು, ಅದನ್ನ ದೂಡುತ್ತೆ ನಮ್ಗೆ ಈ ಕೆಲಸ ಮಾಡು ಅಂತ. ಇವಾಗ ನಾವ್ ಇಷ್ಟು ವರ್ಷಗಳ ಕಾಲ ಒಂದೇ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಅಂತಂದ್ರೆ ಅದರಿಂದ ಒಂದು ರಸ ಸಿಗ್ತಾ ಇದೆ, ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ. ಅದಕ್ಕೋಸ್ಕರನೇ ನಾನು ಆ ಕೆಲಸವನ್ನ ಮಾಡ್ತಾ ಹೋಗ್ತಾ ಇದ್ದೀನಿ ನಾನು ಅಲ್ವಾ. ಸೊ ನಮ್ಗೆ ಇದನ್ನ ಪ್ರಭುಪಾದರು ಅರ್ಥ ಮಾಡಿಸ್ತಿದ್ದಾರೆ. ಆದ್ರೆ ಆ ರಸ ಯಾವ ತರ ಇದೆ ಅಂತಂತಂದ್ರೆ ಅಲ್ಲಿ ಭೋಗ ತ್ಯಾಗ ಅಲ್ವಾ. ಇವಾಗ ನಮ್ಗೆ ಕೆಲ್ಸಕ್ಕೆ ಹೋದಾಗ ನಮ್ಗೆ ಇವಾಗ ವಾರದಲ್ಲಿ 5 ದಿನ ನಾವು ಕೆಲಸ ಮಾಡ್ತೀವಿ ಅಲ್ವಾ. ಆಮೇಲೆ ನಾವು ಏನಕ್ಕೆ ಕಾಯ್ತಾ ಇರ್ತೀವಿ? ರಜಾ ಯಾವಾಗ ಬರುತ್ತಪ್ಪ, ವೀಕೆಂಡ್ ಯಾವಾಗ ಬರುತ್ತಪ್ಪ ಅಂತ ಕಾಯ್ತಾ ಇದೀವಿ ಅಲ್ವಾ. ಆದ್ರೆ ನಾವ್ ಇವಾಗ ಕೃಷ್ಣ ಪ್ರಜ್ಞೆಲಿ ನಾವೇನಾದ್ರೂ ನೋಡಿದ್ವಾ? ಶನಿವಾರ ಭಾನುವಾರ ರಜಾ ಅಂತ ಹೇಳ್ಬಿಟ್ಟು ಏನಾದ್ರು ನೋಡಿದ್ವಾ? ಇಲ್ಲ ಮಾತಾಜಿ. ಅನವರತ, ಅಹೈತುಕಿ ಅಪ್ರತಿಹತ, ಯಾವುದೇ ಒಂದು ಅಡೆತಡೆ ಇಲ್ಲ, ಅನವರತ 24 ಗಂಟೆಗಳು ಏನ್ ಹೇಳ್ತೀವಿ 24/7 ಅಲ್ವಾ. ಇವಾಗ ಹೇಗೆ ಆಸ್ಪತ್ರೆಗಳು 365 ದಿವಸನ ಕೆಲಸ ಮಾಡುತ್ತೆ, ಅದೇ ತರನೇ ಕೃಷ್ಣ ಪ್ರಜ್ಞೆ ಅಲ್ವಾ. ಈ ರಸ ಅನ್ನೋದು ಅದು ಸ್ಟಾಪ್ ಆಗೋದಿಲ್ಲ ಅಲ್ವಾ. ಆದ್ರೆ ಇಲ್ಲಿ ನಮ್ಗೆ ಈ ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ದಾಗ ಏನಾಗುತ್ತೆ, ನಮ್ಗೆ ಒಂದ್ ಸ್ವಲ್ಪ ರೆಸ್ಟ್ ಬೇಕಪ್ಪ ಅನ್ಸುತ್ತೆ. ಆ ರಸ ಸಿಗ್ತಾ ಇದೆ ಆದ್ರೂ ಸಹ ನಮ್ಗೆ ಏನ್ ಅನ್ನಿಸ್ತಾ ಇದೆ, ಸ್ವಲ್ಪ Rest ಬೇಕು. ಅಲ್ಲಿಂದ ಒಂದ್ ಸ್ವಲ್ಪ ಡಿವಿಯೇಷನ್ ಬೇಕು ಅನ್ಸುತ್ತೆ. ಆ ಸಾಟರ್ಡೆ ಸಂಡೇ ಯಾವಾಗಪ್ಪ ಬರುತ್ತೆ, ಈ ಕೆಲಸದಿಂದ ನಾನು ಹೊರಗಡೆ ಬರ್ಬೇಕಪ್ಪ ಅನ್ಸುತ್ತೆ. ಮತ್ತೆ ಸಾಟರ್ಡೆ ಸಂಡೇ ಆದ್ಮೇಲೆ ಅದೇ ಅಕಸ್ಮಾತ್ ನೀವು ರಜಾ ಜಾಸ್ತಿ ಅವಧಿ ವಿಸ್ತರಿಸ್ಕೊಂಡು ಹೋದ್ರೆ ಏನಾಗುತ್ತೆ ನಿಮ್ಗೆ, ಅದು ಸಾಕಾಗ್ಬಿಡುತ್ತೆ. ಯಾವಾಗಪ್ಪ ಕೆಲ್ಸಕ್ಕೆ ಹೋಗ್ತೀವಿ, ಸಾಕಾಯ್ತು ನನಗೆ, ಈಗ ಒಂದ್ ವಾರ ಮನೇಲಿ ಕುತ್ಕೊಂಡು ನಂಗೆ ಸಾಕಾಯ್ತು, ಯಾವಾಗಪ್ಪ ಕೆಲ್ಸಕ್ಕೆ ಹೋಗ್ತೀವಿ ಅಂತ ಅನ್ಸುತ್ತೆ. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ನಮ್ಗೆ, ಈ ಭೌತಿಕ ಪ್ರಪಂಚದಲ್ಲಿ ಬರ್ತಾ ಇರೋಂತ ಸಿಗ್ತಾ ಇರೋಂತ ರಸದಲ್ಲಿ ನಮ್ಗೆ ಏನಾಗ್ತಾ ಇದೆ, ಭೋಗ ತ್ಯಾಗ, ಭೋಗ ತ್ಯಾಗ. ಅಂದ್ರೆ ನಮ್ಗೆ ಅದನ್ನ ಎಂಜಾಯ್ ಮಾಡ್ತಾ ಇದೀವಿ, ಆ ರಸ ಸಿಗ್ತಾ ಇದೆ, ಅದನ್ನ ನಾವ್ ಎಂಜಾಯ್ ಮಾಡ್ತಾ ಇದೀವಿ. ಆಮೇಲೆ ಏನ್ ಅನಿಸ್ತಾ ಇದೆ, ಅಪ್ಪ ಸಾಕು, ಆ ರಸ ಸಾಕು ಅನಿಸ್ತಾ ಇದೆ, ನಮ್ಗೆ ಬೇರೆ ಏನೋ ಬೇಕು ಅಂತ ಅನಿಸ್ತಾ ಇದೆ ಅಲ್ವಾ. ಅಲ್ಲಿ ಏನಾಗ್ತಿದೆ, ತ್ಯಾಗ, ಭೋಗ ತ್ಯಾಗ, ತ್ಯಾಗ ಮಾಡ್ತಾ ಇದ್ವಿ, ಬೇಡ ಅಂತ ಅನಿಸ್ತಿದೆ. ಮತ್ತೇನಾಗ್ತಿದೆ, ಮತ್ತೆ ಬೇಕಪ್ಪ ಅನ್ನಿಸ್ತಾ ಇದೆ, ಮತ್ತೆ ನಾವು ಭೋಗ, ಮತ್ತೇನಾಗುತ್ತೆ ತ್ಯಾಗ. ಈ ಭೋಗ ತ್ಯಾಗ, ಭೋಗ ತ್ಯಾಗ, ಈ ಒಂದು ಚಕ್ರದಲ್ಲಿ ಆ ಪೆಂಡುಲಂ ಹಿಂದೆ ಹೋಗೋದು ಮುಂದೆ ಬರೋದು, ಹಿಂದೆ ಹೋಗೋದು ಮುಂದೆ ಬರೋದು ಮಾಡುತ್ತಲ್ಲ, ಆ ತರ ಇದೆ ಈ ಭೌತಿಕ ಪ್ರಪಂಚದಲ್ಲಿ ಸಿಗ್ತಾ ಇರುವಂತಹ ರಸ. ಆ ಭೋಗ ತ್ಯಾಗ ಅಥವಾ ಚಪಲ ಸುಖ ಅಂತ ಕರಿತೀವಿ, ಫ್ಲಿಕರಿಂಗ್ ಹ್ಯಾಪಿನೆಸ್, ಒಂದು ಕ್ಷಣಿಕ ಅಷ್ಟೇ ಆ ಸುಖ. ಸೊ ಮತ್ತೆ ಏನಾಗುತ್ತೆ, ನಮಗೆ ಬೇರೆದ್ ಬೇಕಪ್ಪ ಅನ್ಸುತ್ತೆ, ಮತ್ತೆ ನಮ್ಗೇನೋ ಒಂದು ಸುಖ ಸಿಗುತ್ತೆ, ಅದನ್ನು ಸಹ ಸ್ವಲ್ಪ ಕ್ಷಣಿಕ ಅಷ್ಟೇ, ಮತ್ತೆ ಬೇರೆದೇನೋ ಬೇಕು ಅನ್ಸುತ್ತೆ. ಸೊ ಅದಕ್ಕೆ ಈ ಭೌತಿಕ ಪ್ರಪಂಚದಲ್ಲಿ ನಮ್ಗೆ ಏನೋ ಒಂದು ರಸ ಅನ್ನೋದು ಸಿಗ್ತಾ ಇದೆಯೋ ಒಂದು ಕಾರ್ಯ ಮಾಡಿದಾಗ, ಅದು ಭೋಗ ತ್ಯಾಗ ಅಥವಾ ಅದನ್ನ ಫ್ಲಿಕರಿಂಗ್ ಹ್ಯಾಪಿನೆಸ್ ಅಂತ ಕರಿತಾ ಇದ್ದಾರೆ. ಕ್ಷಣಿಕ ಸುಖ ಅಷ್ಟೇನೇನೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಿದ್ದಾರೆ. ಅದಕ್ಕೆ ನಾವಿವಾಗ
ಶಾಶ್ವತವಾಗಿರುವಂತಹ ಒಂದು ರಸವನ್ನ ಅನುಭವಿಸ್ಬೇಕು ಅಂತಂದ್ರೆ ಅದು ಭಕ್ತಿ ರಸ ಮಾತ್ರನೇ. ಆ ಭಕ್ತಿ ರಸ ಮಾತ್ರನೇ ಅದು ಶಾಶ್ವತವಾದದ್ದು. ಅದಕ್ಕೆ ಅದನ್ನ ಅಮೃತ ಅಂತ ಕರಿತಾ ಇದ್ದಾರೆ. ಮತ್ತೆ ಅದಕ್ಕೆ ಲಿಮಿಟ್ ಅನ್ನೋದಿಲ್ಲ, ಅದು ಸಿಂಧು. ಅದಕ್ಕೆ ಇದನ್ನ ಭಕ್ತಿ ರಸ ಅಮೃತ ಸಿಂಧು ಅಂತ ಕರಿತಾ ಇದ್ದಾರೆ. ಇವಾಗ ಕೃಷ್ಣನಿಗೆ ನಾವ್ ಏನು ಭಕ್ತಿಯನ್ನ ಮಾಡ್ತೀವೋ ಆಗ ಒಂದು ರಸ ಅನ್ನೋದು ಸಿಗುತ್ತೆ ನಮ್ಗೆ. ಆ ರಸ ಅದು ಅಮೃತ, ಅದು ಶಾಶ್ವತವಾದದ್ದು, ಮತ್ತೆ ಅದು ಅಗಾಧವಾದದ್ದು, ಅದು ಅನಂತವಾದದ್ದು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ 8:54 ಆಯ್ತು. ನೋಡೋಣ ಎಷ್ಟಾಗುತ್ತೋ ಅಷ್ಟು ತಿಳ್ಕೊಳ್ಳೋಣಂತೆ ಇಲ್ಲಿ. ಹರೇ ಕೃಷ್ಣ. ಇದನ್ನ ಯಾರಾದ್ರೂ ಓದ್ತೀರಾ? ಸ್ಪಷ್ಟವಾಗಿ ಓದೋರು ಓದಿ, ಯಾಕಂದ್ರೆ ನಾನು ಮತ್ತೆ ಇದನ್ನ ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಮತ್ತೆ ಇಲ್ಲಿ ಭಕ್ತಿ ಎಂದರೆ ಭಕ್ತಿಯುತ ಸೇವೆ. ಸೇವಾಕರ್ತನನ್ನು ಮುಂದೆ ಮುಂದೆ ಹೋಗುವಂತೆ ಪ್ರೇರೇಪಿಸುವಂತ ಆಕರ್ಷಣೆಯ ಲಕ್ಷಣಗಳನ್ನು ಪ್ರತಿಯೊಂದು ಸೇವೆಯು ಹೊಂದಿರುತ್ತದೆ. ಈ ಜಗತ್ತಿನಲ್ಲಿ ನಮ್ಮಲ್ಲಿ ಪ್ರತಿಯೊಬ್ಬರು ನಿರಂತರವಾಗಿ ಯಾವುದಾದರೂ ಒಂದು ಬಗೆಯ ಸೇವೆಯಲ್ಲಿ ತೊಡಗಿಕೊಂಡಿರುತ್ತೇವೆ. ಇಂತಹ ಸೇವೆಗೆ ಆ ಸೇವೆಯಿಂದ ನಾವು ಪಡೆಯುವ ಸುಖವು ಪ್ರೋತ್ಸಾಹ ನೀಡುತ್ತದೆ. ಸಂಸಾರವೊಂದಿಗನು ಪತ್ನಿ ಪುತ್ರರಲ್ಲಿ ಪ್ರೇಮದಿಂದ ಪ್ರೇರಿತನಾಗಿ ಹಗಲು ಇರುಳು ದುಡಿಯುತ್ತಾನೆ. ಲೋಕೋಪಕಾರಿಯೊಬ್ಬನು ಇನ್ನೂ ದೊಡ್ಡ ಕುಟುಂಬದಲ್ಲಿ ಪ್ರೇಮವಿರಿಸಿ ಕೆಲಸ ಮಾಡುತ್ತಾನೆ. ರಾಷ್ಟ್ರವಾದಿಯೊಬ್ಬನು ತನ್ನ ದೇಶಕ್ಕಾಗಿ ದೇಶಬಂಧುಗಳಿಗಾಗಿ ಕಾರ್ಯಮಗ್ನನಾಗಿರುತ್ತಾನೆ. ಯಾವ ಶಕ್ತಿಯು ಲೋಕೋಪಕಾರಿಯನ್ನು, ಗೃಹಸ್ಥನನ್ನು ಮತ್ತು ರಾಷ್ಟ್ರಕನನ್ನು ಪ್ರೇರೇಪಿಸುತ್ತದೆಯೋ ಆ ಶಕ್ತಿಯು ರಸ ಮತ್ತು ಲಾಲಿತ್ಯ ಎಂದು ಕರೆಯುತ್ತಾರೆ. ಇದು ರುಚಿ ಬಹು ಮಧುರ. ಪ್ರಾಪಂಚಿಕವರಾದ ಜನರು ಸವಿಯುವ ಸಾಮಾನ್ಯ ರಸಕ್ಕಿಂತ ಭಕ್ತಿ ರಸವು ವಿಭಿನ್ನವಾದುದು. ಯಾವ ರಸವನ್ನು ಇಂದ್ರಿಯ ತೃಪ್ತಿಗಳು ಎನ್ನುತ್ತಾರೋ ಆ ರಸಾನುಭವವನ್ನು ಮಾಡಲಿಕ್ಕೆ, ಯಾವ ರಸವನ್ನು ಇಂದ್ರಿಯ ತೃಪ್ತಿ ಎನ್ನುತ್ತಾರೋ ಆ ರಸಾನುಭವ ಮಾಡಲಿಕ್ಕಾಗಿ ಪ್ರಾಪಂಚಿಕರು ಹಗಲು ರಾತ್ರಿ ದುಡಿಯುತ್ತಾರೆ. ಈ ಪ್ರಾಪಂಚಿಕ ರಸದ ಸವಿ ಅಥವಾ ರುಚಿ ಬಹುಕಾಲ ನಿಲ್ಲುವಂಥದ್ದಲ್ಲ. ಆದ್ದರಿಂದ ಪ್ರಾಪಂಚಿಕರು ತಮ್ಮ ಸುಖಾನುಭವವನ್ನು, ಕಾರ್ಯವಿಧಾನವನ್ನು ಆಗಾಗ್ಗೆ ಬದಲಿಸುವ ಪ್ರವೃತ್ತಿ ಉಳ್ಳವರಾಗಿರ್ತಾರೆ. ಇಡೀ ಒಂದು ಕಾರ್ಯವಿಧಾನವನ್ನು ಆಗಾಗ ಬದಲಿಸುವ ಪ್ರವೃತ್ತಿ ಉಳ್ಳವರಾಗಿರ್ತಾರೆ. ಇಡೀ ಒಂದು ವಾರ ಕೆಲಸ ಮಾಡಿದರೂ ವ್ಯಾಪಾರಿಗೆ ತೃಪ್ತಿ ಇಲ್ಲ. ಆದ್ದರಿಂದ ಅವನು ತನ್ನ ದಂಧೆಯ ಕ್ಲೇಶವನ್ನು ಮರೆಯಲು ಬೇರೆಲ್ಲಿಗೋ ಹೋಗುತ್ತಾನೆ. ಹೀಗೆ ಮೈಮರೆಯುವ ಮೂಲಕ ವಾರಾಂತವನ್ನು ಮುಗಿಸಿ ಪುನಃ ತನ್ನ ವ್ಯಾಪಾರವನ್ನು ಮುಂದುವರಿಸುತ್ತಾನೆ. ಒಂದಿಷ್ಟು ಕಾಲ ಯಾವುದೋ ಒಂದನ್ನು ಮಾಡುತ್ತಿದ್ದು ಕೆಲ ಕಾಲದ ಬಳಿಕ ಅದನ್ನು ಬಿಟ್ಟು ಬೇರೊಂದು ಮಾಡುವುದೇ ಐಕ ಕೆಲಸ ಎನಿಸಿಕೊಳ್ಳುತ್ತದೆ. ಹೀಗೆ ಅಲ್ಲಿಂದಲ್ಲಿಗೆ ಜಿಗಿಯುವ ಉಪಕ್ರಮವನ್ನು ಭೋಗ ತ್ಯಾಗ ಎನ್ನುತ್ತಾರೆ. ಹೀಗೆಂದರೆ ಇಂದ್ರಿಯ ತುಷ್ಟಿಯು ಹಾಗೂ ವೈರಾಗ್ಯಗಳ ನಡುವೆ ತೂಗುಯ್ಯಾಲೆ ಆಡುವುದು. ಇವು ಒಂದೇ ಸಮನಾಗಿ ಇಂದ್ರಿಯ ತುಷ್ಟಿಯ ಸ್ಥಾನದಲ್ಲಾಗಲಿ ವಿರಕ್ತಿಯ ಸ್ಥಾನದಲ್ಲಾಗಲಿ ಇರಲಿಕ್ಕಾಗುವುದಿಲ್ಲ. ಬದಲಾಗಿ ನಿರಂತರವಾಗಿ ನಡೆದೇ ಇರುತ್ತದೆ. ನಮ್ಮ ಶಾಶ್ವತ ಸ್ವರೂಪವು ಸ್ಥಿತಿಯ ಕಾರಣ. ಹರೇ ಕೃಷ್ಣ. ನಾವು ಮಾತಾಜಿ ಇನ್ಯಾರಾದ್ರೂ ಓದ್ಲಿ ಮಾತಾಜಿ. ಹರೇ ಕೃಷ್ಣ. ನಾವು ಯಾವೊಂದು ಸ್ಥಾನದಲ್ಲಿ ನಾವು ಯಾವ ಸ್ಥಾನದಲ್ಲಿ ಸುಖವಾಗಿರಲಾರೆವು. ಇಂದ್ರಿಯ ತೃಪ್ತಿ ಬಹುಕಾಲ ಬಾಳುವಂತಹದ್ದಲ್ಲ. ಆದ್ದರಿಂದ ಅದನ್ನು ಚಪಲ ಸುಖ ಅಥವಾ ಒಂದು ಬಂದು ಹೋಗುವ ಸುಖ ಎಂದು ಕರೆಯುತ್ತಾರೆ. ಉದಾಹರಣೆಗೆ, ಗೃಹಸ್ಥನೊಬ್ಬನು ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ತನ್ನ ಕುಟುಂಬದ ಸದಸ್ಯರಿಗೆ ಸುಖ ನೀಡುವಲ್ಲಿ ಯಶಸ್ವಿಯಾಗುತ್ತಾನೆ. ತನ್ಮೂಲಕ ಒಂದು ಬಗೆಯ ರಸಾನುಭವ ಅವನಿಗಾಗುತ್ತದೆ. ಆದರೆ ಈ ವ್ಯಕ್ತಿಯು ಸಾಧಿಸಿದ ಐಹಿಕ ಸುಖವನ್ನೆಲ್ಲವೂ ಅವನ ಸತ್ತ ಕ್ಷಣದಿಂದ ಅವನ ದೇಹದೊಂದಿಗೆ ಇಲ್ಲವಾಗುತ್ತದೆ. ಆದ್ದರಿಂದಲೇ ನಾಸ್ತಿಕ ಪಂಥಕ್ಕೆ ಸೇರಿದ ಜನರ ಪಾಲಿಗೆ ಮರಣವು ದೇವರ ಪ್ರತಿನಿಧಿ ಎಂದು ಪರಿಗಣಿಸಲಾಗುತ್ತದೆ. ಭಕ್ತನು ಭಗವಂತನ ಇರುವನ್ನು ಭಕ್ತಿ ಸೇವೆಯ ಮೂಲಕ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾನೆ. ಅದೇ ನಿರೀಶ್ವರವಾದಿಯು ಭಗವಂತನ ಇರುವಿಕೆಯನ್ನು ಮರಣದ ದ್ವಾರ ಸಾಕ್ಷಾತ್ಕರಿಸಿಕೊಳ್ಳುತ್ತಾನೆ. ಮರಣವು ಸಂಭವಿಸಿದಾಗ ಎಲ್ಲವೂ ಮುಗಿದು ಹೋಗುತ್ತದೆ. ಆಗ ವ್ಯಕ್ತಿಯು ಇಂದಿದ್ದುದಕ್ಕಿಂತ ಒಳ್ಳೆಯದೋ ಕೆಟ್ಟದೋ ಆದ ಬೇರೆಯೇ ಒಂದು ಅಧ್ಯಾಯವನ್ನು ಪ್ರಾರಂಭಿಸಬೇಕಾಗುತ್ತದೆ. ರಾಜಕಾರಣ, ಸಾಮಾಜಿಕ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯವೇ ಮೊದಲಾದ ಯಾವುದೇ ಕ್ಷೇತ್ರದಲ್ಲಾಗಲಿ ನಾವೆಸಗುವ ಕಾರ್ಯಗಳ ಫಲಗಳು ನಮ್ಮ ಬದುಕು ಅಂತ್ಯವಾಗುವುದರೊಂದಿಗೆ ಕೊನೆಗೊಳ್ಳುತ್ತವೆ. ಇದು ನಿಶ್ಚಯ. ಪ್ರಭುವಿನ ಅಲೌಕಿಕ ಪ್ರೇಮ ಸೇವೆಯಲ್ಲಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭು. ಸೊ ಇವಾಗ ನಾನು ಇದರಲ್ಲಿ ಹೇಳಿರೋದು ನಿಮ್ಗೆ ಅರ್ಥ ಆಯ್ತಲ್ಲ. ಮೇಯ್ನ್ ಆಗಿ ನಮ್ಗೆ ಇಲ್ಲಿ ಏನ್ ಗೊತ್ತಾಗ್ತಿದೆ, ಸೊ ನಾವು ಈ ಭೌತಿಕ ಪ್ರಪಂಚದಲ್ಲೂ ಸಹ ಏನೇ ಒಂದು ಕೆಲಸ ಮಾಡಿದ್ರು ನಮ್ಗೆ ಅಲ್ಲಿ ಒಂದು ರಸ ಅನ್ನೋದು ಸಿಗುತ್ತೆ. ಅದೇ ನಮ್ಮನ್ನ ಆ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಒಂದು ಪ್ರೋತ್ಸಾಹ ಕೊಡೋದು. ಆದ್ರೆ ಈ ಭೌತಿಕ ಪ್ರಪಂಚದಲ್ಲಿ ಸಿಗುವಂತಹ ರಸದ ಒಂದು ನ್ಯೂನ್ಯತೆ ಏನು ಅಂತಂದ್ರೆ ಅದು
ಭೋಗ ತ್ಯಾಗ ತರ. ಆ ರಸ ನಮ್ಗೆ ಸಿಗ್ತಾ ಇದ್ದಾಗ ಅದನ್ನ ಎಂಜಾಯ್ ಮಾಡ್ತೀವಿ, ಆಮೇಲೆ ನಮ್ಗೆ ಸಾಕಪ್ಪ ಅನ್ಸುತ್ತೆ, ಬೇಡ ಅನ್ಕೋತೀವಿ, ಮತ್ತೆ ಇನ್ನು ಸ್ವಲ್ಪ ಆದ್ಮೇಲೆ, ಸ್ವಲ್ಪ ದಿವಸಗಳಾದ್ಮೇಲೆ ಮತ್ತೆ ನಮ್ಗೆ ಬೇಕು ಅನ್ಸುತ್ತೆ. ಅಂದ್ರೆ ಭೋಗ ತ್ಯಾಗವನ್ನ ಮಾಡ್ತಾ ಇರ್ತೀವಿ. ಸೊ ನಾವು ಆ ಒಂದೇ ರಸದಲ್ಲಿ ನಾವು ಇರ್ಲಿಕ್ಕೆ ಸಾಧ್ಯ ಇಲ್ಲ, ಈ ಭೌತಿಕ ಪ್ರಪಂಚದಲ್ಲಿ ಇರುವಂತಹ ರಸ. ಮತ್ತೆ ಇದು ಕ್ಷಣಿಕವಾದದ್ದು. ಸೊ ಅದಕ್ಕೋಸ್ಕರ ಇದನ್ನ ನಾವು ಏನಂತ ಕರಿತಾ ಇದೀವಿ? ಸೊ ಇದನ್ನ ಚಪಲ ಸುಖ ಅಂತ ಹೇಳ್ಬಿಟ್ಟು ಕರಿತಾ ಇದೀವಿ. ಸೊ ಅದಕ್ಕೆ ಇಲ್ಲಿ 2 ಉದಾಹರಣೆಗಳನ್ನ ಕೊಡ್ತಾ ಇದ್ದಾರೆ. ಒಬ್ರು ವ್ಯಾಪಾರಸ್ಥ, ಅವನು ವಾರ ಪೂರ್ತಿ ದುಡ್ದಾಗ ವಾರದ ವೀಕೆಂಡ್ ಅಲ್ಲಿ ಅವನಿಗೆ ಬೇರೆ ಏನೋ ಬೇಕು, ಚೇಂಜ್ ಅಂತ ಅನ್ಸುತ್ತೆ. ಸೊ ಅದೇ ತರನೇ ಗೃಹಸ್ಥನೂ ಅಷ್ಟೇ ಅಲ್ವಾ, ಅವ್ರು ಸಹ ಇವಾಗ ವಾರ ಪೂರ್ತಿ ಕೆಲ್ಸಕ್ಕೆ ಹೋಗಿರ್ತಾರೆ. ಸೊ ಆಮೇಲೆ ಅವ್ರಿಗೆ ಏನೋ ಬದಲಾವಣೆ ಬೇಕು ಅಂತ ಅನ್ಸ್ತಾ ಇರುತ್ತೆ. ಸೊ ಮತ್ತೆ ನಮ್ಗೆ ಇನ್ನ ಒಂದು ಏನನ್ನ ಹೇಳ್ತಾ ಇದ್ದಾರೆ? ಸೊ ಈ ಭೌತಿಕ ಪ್ರಪಂಚದಲ್ಲಿ ನಾವ್ ಏನನ್ನೇ ಒಂದು ಸುಖವನ್ನೇ ಏನೇ ಒಂದು ಪಡೆದ್ರೂ ಸಹ ಅದು ಈ ದೇಹ ನಾಶ ಆದ ತಕ್ಷಣನೇ ಅದು ಹೊರಟೋಗುತ್ತೆ. ಸೊ ಇಲ್ಲಿ ಸುಖದಲ್ಲಿ ನಮ್ಗೆ ಇನ್ನ ಏನ್ ಹೇಳ್ತಾರೆ? ಈ ಕುಟುಂಬದ ಸುಖದ ಜೊತೆ ಇನ್ನ ಬೇರೆಯವರೆಲ್ಲ ಏನ್ ಮಾಡ್ತಾರೆ? ಲೋಕೋಪಯೋಗ ಕೆಲಸವನ್ನ ಮಾಡ್ತಾರೆ. ಸೊ ರಾಷ್ಟ್ರೀಯವಾದಿಗಳಾಗಿರ್ತಾರೆ ಅವರು ಅಲ್ವಾ. ಸೊ ಅವರು ಇಡೀ ಒಂದು ಸಮಾಜಕ್ಕೆ ಅವರು ಸಹಾಯವನ್ನ ಮಾಡ್ತಿರ್ತಾರೆ. ಅಂದ್ರೆ ಅದರಲ್ಲೂ ಸಹ ಅವ್ರಿಗೆ ಸುಖ ಸಿಗ್ತಾ ಇದೆ, ಅದಕ್ಕೋಸ್ಕರನೇ ಅವ್ರು ಮಾಡ್ತಾ ಇದಾರೆ. ಇದು ಯಾವುದೇ ಮಾಡ್ಲಿ, ಈ ಭೌತಿಕವಾದದ್ದಾಗಿ ಭೌತಿಕದಲ್ಲಿ ಇದು ಯಾವುದೇ ಮಾಡಿದ್ರು, ಸಮಾಜವಾದಿ ಆಗಿರ್ಬೋದು, ರಾಷ್ಟ್ರೀಯತಾವಾದಿ ಆಗಿರ್ಬೋದು, ಲೋಕೋಪಕಾರಿ ಆಗಿರ್ಬೋದು, ಯಾವುದೇ ಅಥವಾ ಕುಟುಂಬಕ್ಕೆ ಅವರು ಸಹಾಯ ಮಾಡ್ತಾ ಇರ್ಬೋದು, ಏನೇ ಮಾಡಿದ್ರು ಸಹ ಅವರ ಮೃತ್ಯು ಆಗಿದ ತಕ್ಷಣನೇ ಇದೆಲ್ಲವೂ ಸಹ ಅಲ್ಲಿ ನಾಶ ಆಗೋಗ್ಬಿಡುತ್ತೆ ಅಲ್ವಾ. ಸೊ ಅದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾರೆ. ಇದು ಅಮೃತ ಅಲ್ಲ, ಇದು ಶಾಶ್ವತವಾದದ್ದಲ್ಲ. ಈ ರಸ ಏನು ಇದೆಯೋ, ಈ ಭೌತಿಕದಲ್ಲಿ ಇರುವಂತಹ ರಸ, ಇದು ಶಾಶ್ವತವಾದದ್ದಲ್ಲ ಅಂತ ಹೇಳ್ತಾ ಇದ್ರೆ. ಮತ್ತೆ ಇಲ್ಲಿ ಮೃತ್ಯು ಬಗ್ಗೆ ಇಲ್ಲಿ ನಮ್ಗೆ ಹೇಳ್ತಾ ಇದ್ರೆ, ಅಂದ್ರೆ ನಾಸ್ತಿಕರಿಗೆ ಭಗವಂತ ಮೃತ್ಯು ರೂಪದಲ್ಲಿ ಬರ್ತಾರೆ. ಆದ್ರೆ ಯಾರು ಆಸ್ತಿಕರು ಇರ್ತಾರೋ ಅವರು ಆ ಭಕ್ತಿ ಸೇವೆಯ ಮೂಲಕ ಅವರು ಭಗವಂತನ ಇರುವಿಕೆಯನ್ನ ಅವರು ಅರ್ಥ ಮಾಡ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹರೇ ಕೃಷ್ಣ. ಸೊ ಇದನ್ನ ಓದಿ ಯಾರಾದ್ರೂ. ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭುವಿನ ಅಲೌಕಿಕ ಪ್ರೇಮ ಸೇವೆಯಲ್ಲಿ ನಾವು ಆಸ್ವಾದಿಸುವ ಭಕ್ತಿ ಒಂದ್ ಸ್ವಲ್ಪ ಮಟ್ಟಿಗೆ ಅದು ಸ್ಕ್ರೀನ್ ಅಡ್ಡ ಆಗ್ತಾ ಇದೆ. ಇವಾಗ ಸ್ವಲ್ಪ ಪರವಾಗಿಲ್ಲ. ಅದೊಂದು ಲೈನ್ ಮಿಸ್ ಆಗ್ತಾ ಇದೆ ಮತ್ತೆ ಆಸ್ವಾದಿಸುವ. ಒಂದ್ ನಿಮಿಷ ಹೇಳಿ. ಇಲ್ಲ ಇವಾಗ ಸರಿ. ನಾವು ಆಸ್ವಾದಿಸುವ ಭಕ್ತಿ ರಸದ ಮಾಧುರ್ಯವು ನಮ್ಮ ಈ ಬದುಕಿನ ಜೊತೆಗೆ ಕೊನೆಗೊಳ್ಳುವುದಿಲ್ಲ, ಅದು ನಿರಂತರವಾಗಿ ಮುಂದುವರಿಯುತ್ತದೆ. ಆದ್ದರಿಂದ ಅದನ್ನು ಮರಣವೇ ಇಲ್ಲದ ನಿರಂತರವಾಗಿರುವ ಅಮೃತ ಎಂದು ಕರೆಯುತ್ತಾರೆ. ಈ ಮಾತನ್ನು ಸಕಲ ವೇದ ಶಾಸ್ತ್ರಗಳು ದೃಢಪಡಿಸುತ್ತವೆ. ಮನುಷ್ಯನಿಗಿರುವ ಬಹುದೊಡ್ಡ ಅಪಾಯವೆಂದರೆ ಅವನು ಪುನಃ ಮನುಷ್ಯನಾಗಿ ಹುಟ್ಟದೇ ಇರುವುದು. ಭಕ್ತಿ ರಸದ ಆಸ್ವಾದನೆಯಲ್ಲಿ ಸ್ವಲ್ಪ ಪ್ರಗತಿಯು ಕೂಡ ಮನುಷ್ಯನನ್ನು ಈ ಗಡುಕರ ಅಪಾಯದಿಂದ ಪಾರು ಮಾಡುತ್ತದೆಂದು ಭಗವದ್ಗೀತೆಯು ಹೇಳುತ್ತದೆ. ಸಾಮಾಜಿಕ ಅಥವಾ ಕೌಟುಂಬಿಕ ಬದುಕು ಅಥವಾ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರೆ ಪರೋಪಕಾರ, ದಾನ ಬುದ್ಧಿ, ರಾಷ್ಟ್ರೀಯತೆ, ಸಾಮಾಜಿಕತೆ ಮತ್ತು ಸಮತವಾದ ಇವುಗಳನ್ನೊಳಗೊಂಡ ವಿಸ್ತೃತ ಕೌಟುಂಬಿಕ ಬದುಕು ನಮ್ಮಲ್ಲಿ ಮೂಡಿಸುವ ಭಾವತಾರಂಗಗಳಿಂದ ಉತ್ಪನ್ನವಾಗುವ ರಸಗಳು ನಮ್ಮ ಮುಂದಿನ ಮನುಷ್ಯ ಜನ್ಮವೇ ಆಗಿರುತ್ತದೆಂದು ಭರವಸೆ ಕೊಡುವುದಿಲ್ಲ. ಈ ಜನ್ಮದ ನಮ್ಮ ಚಟುವಟಿಕೆಗಳ ಮೂಲಕ ನಾವು ನಮ್ಮ ಈಗಿನ ನಮ್ಮ ಕಾರ್ಯಗಳನ್ನು ದೈವ ಎಂಬ ಹೆಸರಿನ ಉನ್ನತ ಪ್ರಾಧಿಕಾರವು ಅಥವಾ ದೇವರ ಪ್ರಾಧಿಕಾರವು ಒಂದ್ ನಿಮಿಷ, ತೆಗೆದುಕೊಳ್ಳುತ್ತದೆ. ಒಂದ್ ಸೆಕೆಂಡ್ ಮಾತಾಜಿ. ಈ ಜನ್ಮದ ನಮ್ಮ ಚಟುವಟಿಕೆಗಳ ಮೂಲಕ ನಾವು ನಮ್ಮ ಮುಂದಿನ ಜನ್ಮಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೇವೆ. ಈಗಿನ ದೇಹದ ದ್ವಾರ ಜೀವಿಯು ಮಾಡುವ ಕಾರ್ಯಗಳಿಗೆ ಅನುಸಾರ ಅವನಿಗೆ ಮುಂದೆ ನಿರ್ದಿಷ್ಟ ಬಗೆಯ ದೇಹವೊಂದು ದೊರೆಯುತ್ತದೆ. ಇಲ್ಲಿಂದ ಓದಿ ಮಾತಾಜಿ. ಈಗಿನ ಅಲ್ಲಿ ಹೌದು, ಸ್ವಲ್ಪ ಮಿಸ್ ಆಯ್ತು ಮತ್ತೆ. ಈಗಿನ ನಮ್ಮ ಕಾರ್ಯಗಳನ್ನು ದೈವ ಎಂಬ ಹೆಸರಿನ ಉನ್ನತ ಪ್ರಾಧಿಕಾರವು ಅಥವಾ ದೇವರ ಪ್ರಾಧಿಕಾರವು ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತದೆ. ಎಲ್ಲದಕ್ಕೂ ಆ ದೈವವೇ ಪ್ರಧಾನ ಕಾರಣವೆಂದು ಭಗವದ್ಗೀತೆಯಲ್ಲಿ ಹೇಳಿದೆ. ದೈವನೇತ್ರೇಣ ಎಂದರೆ ಪರಮೋನ್ನತನಾದವನ ಅಧಿಕಾರದ ಉಸ್ತುವಾರಿಯಲ್ಲಿ ಮನುಷ್ಯನ ಮುಂದಿನ ದೇಹದ ಸ್ವರೂಪವು ನಿರ್ಣಯಿತವಾಗುತ್ತದೆ ಎಂದು ಶ್ರೀಮದ್ ಭಾಗವತದಲ್ಲಿ ಹೇಳಿದೆ. ಬೇರೆಯವರು ಓದ್ಲಿ. ಹಾಗೆ ಒಳ್ಳೇದು. ಓದಿ ಮಾತಾಜಿ. ರೂಢಿಯ ಅರ್ಥದಲ್ಲಿ ದೈವವನ್ನು ವಿಧಿ ಅಥವಾ ಹಣೆಯ ಬರಹ ಎಂದು ವಿವರಿಸಲಾಗುತ್ತದೆ. ಈ ದೈವದ ಮೇಲುಸ್ತುವಾರಿಯು 84 ಲಕ್ಷ ಜೀವ ರೂಪಗಳಿಂದ ಆರಿಸಿದ ಒಂದು ದೇಹವನ್ನು ನಮಗೆ ನೀಡುತ್ತದೆ. ದೈವದ ಈ ಆಯ್ಕೆಯು
ನಮ್ಮ ಇಷ್ಟಾನಿಷ್ಟಗಳನ್ನು ಅವಲಂಬಿಸಿರುವುದಿಲ್ಲ. ನಮಗೆ ನೀಡಲಾಗುವ ದೇಹವನ್ನು ನಮ್ಮ ವಿಧಿಗನುಸಾರವಾಗಿ ಕೊಡಲಾಗುತ್ತದೆ. ಈಗಿನ ನಮ್ಮ ದೇಹವು ಕೃಷ್ಣ ಪ್ರಜ್ಞೆಗೆ ಸಂಬಂಧಿಸಿದ ಕಾರ್ಯಗಳಲ್ಲಿ ನಿರತವಾಗಿದ್ದರೆ, ನಮ್ಮ ಮುಂದಿನ ದೇಹವು ಕನಿಷ್ಠ ಪಕ್ಷಕ್ಕೆ ಮನುಷ್ಯ ದೇಹವೇ ಆಗಿರುತ್ತದೆಂಬುದು ಖಚಿತ. ಭಕ್ತಿಯೋಗದ ನಿಯಮಾವಳಿಯನ್ನು ಪೂರ್ಣಗೊಳಿಸದಿದ್ದರೂ ಕೂಡ ಕೃಷ್ಣ ಪ್ರಜ್ಞೆಯಲ್ಲಿ ತನ್ನಂತೆ ತಾನೇ ಮುಂದುವರಿಯಲಿ ಎಂಬ ಕಾರಣಕ್ಕಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾದ ಮನುಷ್ಯನು ಮಾನವ ಸಮಾಜದ ಉಚ್ಚ ವರ್ಣಗಳಲ್ಲಿ ತಿಲ್ಮ ತಳೆಯುತ್ತಾನೆ. ಆದ್ದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವ ಅಕೃತ್ರಿಮ ಕಾರ್ಯಗಳೆಲ್ಲವೂ ಅಮೃತ ಅಥವಾ ನಿರಂತರ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಅಡಕವಾಗಿರುವ ವಿಷಯವಾದರೂ ಇದೇ ಆಗಿದೆ. ಹರೇ ಕೃಷ್ಣ. ಮುಂದುವರೆದ ಮಟ್ಟಿಗೆ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ನಮ್ಗೆ ಏನನ್ನ ಹೇಳ್ತಿದ್ದಾರೆ? ಸೊ ಈಗ ಭೌತಿಕ ಪ್ರಪಂಚದಲ್ಲಿ ನಮ್ಗೆ ಏನೇ ರಸ ಸಿಕ್ಕಿದ್ರು ಸಹ ಅದು ನಮ್ಮ ದೇಹ ನಾಶ ಆಗಿದ ತಕ್ಷಣ ಅದನ್ನು ಸಹ ನಾಶ ಆಗುತ್ತೆ. ಆದ್ರೆ ನಾವು ಭಗವಂತನಿಗೆ ಏನಾದ್ರೂ ಒಂದು ಪ್ರೇಮ ಸೇವೆ ಮಾಡಿದ್ರೆ ಸೊ ಅದು ನಮ್ಮ ಈ ಬದುಕಿನ ಜೊತೆ ಅದು ಕೊನೆಗೊಳ್ಳೋದಿಲ್ಲ, ಅದು ನಿರಂತರವಾಗಿ ಮುಂದುವರಿತಾ ಇರುತ್ತೆ. ಅದಕ್ಕೇನೆ ಅದನ್ನ ಅಮೃತ ಅಂತ ಹೇಳ್ಬಿಟ್ಟು ಕರಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಮತ್ತೆ ನಮ್ಗೆ ಇನ್ನ ಪ್ರಭುಪಾದರು ನಾವು ನಮ್ಗೆ ಏನನ್ನ ಅರ್ಥ ಮಾಡಿಸಿದ್ದಾರೆ, ನಮ್ಗೆ ಗೊತ್ತಿರೋ ಹಾಗೇನೆ ಅವರು ಅಮೆರಿಕದಲ್ಲಿ ಈ ಭಗವದ್ಗೀತೆ ಪ್ರವಚನ ಮಾಡಿದ್ದಾದ್ಮೇಲೆ ಅವರು ಪ್ರತಿ ಕ್ಲಾಸಲ್ಲಿ ಅವ್ರು ಏನ್ ಹೇಳ್ತಾ ಇದ್ರು, ನಿಮ್ಗೆ ಅರ್ಥ ಆಗದೆ ಇದ್ರು ಇದನ್ನ ಕೇಳಿಸ್ಕೊಳ್ಳಿ, ಇದು ನಿಮ್ಮನ್ನ ಮಹಾ ಭಯದಿಂದ ಕಾಪಾಡುತ್ತೆ ನಿಮ್ಮನ್ನ ಅಂತ ಹೇಳ್ತಾ ಇದ್ರು. ಅವ್ರಿಗೆ ಆಶ್ಚರ್ಯ ಆಗ್ತಿದ್ರು, ನಮ್ಗೆ ಏನಂತ ಭಯ ಇದೆ, ಯಾಕೆ ಹಿಂಗೆ ಹೇಳ್ತಾ ಇದಾರೆ ಪ್ರಭುಪಾದರು ಅಂದಾಗ, ಪ್ರಭುಪಾದರಿಗೆ ಒಬ್ರು ಕೇಳಿದಾಗ ಪ್ರಭುಪಾದರು ಏನ್ ಹೇಳ್ತಾರೆ, ಸೊ ನಮ್ಗೆ ಮುಂದಿನ ಜನ್ಮ ಮನುಷ್ಯ ಜನ್ಮನೇ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ ಅಲ್ವಾ. ನಮ್ಗೆ ಈ ಜನ್ಮದಲ್ಲಿ ನಾವು ಹೇಗೆ ನಮ್ಮ ಒಂದು ಕಾರ್ಯಗಳನ್ನ ಮಾಡಿರ್ತೀವೋ ಅದಕ್ಕನುಗುಣವಾಗಿ ನಮ್ಗೆ ಮುಂದಿನ ಜನ್ಮದ ಒಂದು ದೇಹ ತಯಾರಾಗ್ತಾ ಇದೆ ಅಲ್ವಾ. ಅದು ಕರ್ಮಣ ದೈವ ನೇತ್ರೇಣ, ನಾವು ಮಾಡಿರುವಂತಹ ಕರ್ಮಕ್ಕೆ ಅನುಸಾರವಾಗಿ ಭಗವಂತ ಏನ್ ಮಾಡ್ತಾರೆ, ನಮ್ಗೆ ಒಂದು ದೇಹವನ್ನ ಅವರು ಕೊಡ್ತಾ ಇದ್ದಾರೆ ಅಲ್ವಾ. ಆದ್ರೆ ನಾವು ಭಕ್ತಿ ಮಾರ್ಗಕ್ಕೆ ಬಂದ್ರೆ ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್ ಅಲ್ವಾ. ನಾವು ಭಕ್ತಿ ಮಾರ್ಗದಲ್ಲಿ ಸ್ವಲ್ಪ ಭಕ್ತಿನೂ ಸಹ ನಮ್ಮನ್ನ ಮಹಾ ಭಯದಿಂದ ಅದು ನಮ್ಮನ್ನ ಕಾಪಾಡುತ್ತೆ ಅಲ್ವಾ. ಅಟ್ಲೀಸ್ಟ್ ನಮ್ಗೆ ಮನುಷ್ಯ ಜನ್ಮ, ಮಿನಿಮಮ್ ಮನುಷ್ಯ ಜನ್ಮನಾದ್ರೂ ನಮ್ಗೆ ಸಿಗುತ್ತೆ. ನಮ್ಗೆ ತಿಳ್ಕೊಂಡ್ರೋ ಹಾಗೇನೆ ನಾವು ಭಕ್ತಿಯನ್ನ ಅರ್ಧ ಬರ್ಧ ಮಾಡಿದ್ರೆ ಅಲ್ಲಿ ವಿಫಲರಾದ್ರೆ ವಿಫಲ ಯೋಗಿಯ ಗತಿ ಏನು ಅಂತ ಅರ್ಜುನ ಕೇಳಿದಾಗ ಕೃಷ್ಣ ಏನ್ ಹೇಳ್ತಾರೆ, ಸೊ ಅವರು ಸ್ವಲ್ಪ ಭಕ್ತಿಯನ್ನ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಅವರು ಬ್ರಾಹ್ಮಣ ಕುಟುಂಬದಲ್ಲೋ ಅಥವಾ ಶ್ರೀಮಂತ ಕುಟುಂಬದಲ್ಲಿ ಅವರು ಹುಟ್ಟಿದ್ರೆ ಅವಾಗ ಏನಾಗುತ್ತೆ, ಅವರು ಭಕ್ತಿಯಲ್ಲಿ ಮುಂದುವರ್ಕೊಂಡು ಹೋಗ್ಬೋದು. ಅಥವಾ ಅವರು ತುಂಬಾ ಹೆಚ್ಚು ಭಕ್ತಿಯನ್ನ ಮಾಡಿದ್ರೆ ಏನಾಗುತ್ತೆ, ಅವರು ವೈಷ್ಣವರ ಕುಟುಂಬದಲ್ಲಿ ಅವರು ಹುಟ್ಟಿ ಅವರು ಭಕ್ತಿಯಲ್ಲಿ ಮುಂದುವರ್ಕೊಂಡು ಅವರು ಆ ಜನ್ಮದಲ್ಲಿ ಅವರು ಪರಿಪೂರ್ಣತೆಯನ್ನ ಗಳಿಸ್ತಾರೆ ಅಂತ ನಮ್ಗೆ ಭಗವಂತ ಹೇಳಿದ್ದಾರೆ. ಅಂದ್ರೆ ಏನರ್ಥ, ಅಟ್ಲೀಸ್ಟ್ ನಾವು ಭಕ್ತಿಯನ್ನ ಮಾಡ್ತಿದೀವಿ ಅಂತಂದ್ರೆ ನಮ್ಗೆ ಗ್ಯಾರಂಟಿ ಅಟ್ಲೀಸ್ಟ್ ಮನುಷ್ಯ ಜನ್ಮನಾದ್ರೂ ನಮ್ಗೆ ಮುಂದೆ ಸಿಗುತ್ತೆ ಅಲ್ಲೂ. ನಮ್ಗೆ ಏನು ಅನ್ನಿಸ್ತಿಲ್ಲ, ನಮ್ಗೆ ನಾಯಿಯಾಗಿ ಹುಟ್ಟೋದು ಹಂದಿಯಾಗಿ ಹುಟ್ಟೋದು ಅದು ತುಂಬಾ ಕೀಳು ಜನ್ಮ, ಇದೇನಪ್ಪ ನಮ್ಗೆ ಇಂಥ ಜನ್ಮನ ಅಂತ ನಮ್ಗೆ ಏನು ಯೋಚನೆ ಮಾಡ್ತಾರೆ ಅದು ತುಂಬಾ ಭಯಾನಕ ಅಂತ ಅನ್ನಿಸ್ತಾನೆ ಇಲ್ಲ ಅಲ್ವಾ. ನಿಜವಾಗಿ ಯಾರು ಜ್ಞಾನವಂತರು ಅವ್ರಿಗೆ ಭಯ ಆಗತ್ತೆ. ಇದನ್ನ ನಾವಿವಾಗ ಮನುಷ್ಯ ಜನ್ಮದಲ್ಲೇ ಅನ್ಕೋತೀವಲ್ವಾ, ಎಲ್ಲವನ್ನ ಕಳ್ಕೊಂಡಿದ್ರೆ ಬೀದಿಗೆ ಬಂದಿದ್ರೆ ಅವನ ಜೀವನ ನಾಯಿ ಪಾಡಾಗೋಯ್ತು ಅಂತ ನಾವು ಹೇಳ್ತೀವಿ ಅಲ್ವಾ. ನೋಡಿ, ಅಂತ ಜೀವನವನ್ನ ನಮ್ಗೆ ಊಹಿಸ್ಲಿಕ್ಕೂ ಸಹ ನಮ್ಗೆ ಸಾಧ್ಯ ಆಗೋದಿಲ್ಲ ಅಲ್ವಾ. ಸೊ ನಮ್ಗೆ ನಾಚಿಕೆ ಆಗ್ಬೇಕು, ಇದೇನಿದು ನಮ್ಗೆ ಇಂತಹ ಒಂದು ಜನ್ಮ ಸಿಗುತ್ತಾ ಅಂತ ಹೇಳ್ಬಿಟ್ಟು. ಸೊ ಇವಾಗ ಅದನ್ನೇ ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ನಾವು ಭಕ್ತಿಯನ್ನ ಮಾಡಿದ್ರೆ ಏನಾಗುತ್ತೆ, ಸೊ ನಮ್ಗೆ ಅಟ್ಲೀಸ್ಟ್ ನಮ್ಗೆ ಈ ಒಂದು ಏನು ನಮ್ಮ ಮುಂದಿನ ಜನ್ಮ ಮನುಷ್ಯ ಜನ್ಮ ಆದ್ರೂ ನಮ್ಗೆ ಗ್ಯಾರಂಟಿಯಾಗಿ ನಮ್ಗೆ ಸಿಗುತ್ತೆ. ಅವಾಗ ನಾವು ಭಕ್ತಿನ ನಾವು ಮಾಡ್ಕೊಂಡು ನಾವು ಹೋಗ್ಬೋದು. ಸೊ ಅದಕ್ಕೋಸ್ಕರ ಈ ಭಕ್ತಿ ಸಾಮೃತ ಸಿಂಧುವಲ್ಲಿ ನಮ್ಗೆ ಏನನ್ನ ನಮ್ಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಕೃಷ್ಣ ಪ್ರಜ್ಞೆಯಲ್ಲಿ ನಾವೇನು ಒಂದು ಕಾರ್ಯ ಮಾಡ್ತೀವೋ ಅವೆಲ್ಲವೂ ಸಹ ಅಮೃತ, ಅದು ಶಾಶ್ವತವಾದದ್ದು, ಅದು ನಿರಂತರವಾದ ಫಲವನ್ನ ನಮ್ಗೆ ಅದು ಕೊಡುತ್ತೆ ಅಂತ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಇದನ್ನ ಯಾರಾದ್ರೂ ಓದಿ, ಯಾರು ಓದಿಲ್ವೋ ಇಲ್ಲಿ ತನಕ ಅವ್ರು ಓದಿ, ಸ್ವಲ್ಪ ಬೇಗ ಓದಿ. ಮಾತಾಜಿ ನಾ ಓದ್ತೀನಿ ಮಾತಾಜಿ. ಓದಿ ಮಾತಾಡಿ. ಎಲ್ಲಿಂದ ಓದ್ಬೇಕು ಮಾತಾಜಿ? ಭಕ್ತಿ ರಸದ ಈ ಶಾಶ್ವತ ಪ್ರವೃತ್ತಿಯನ್ನು ಒಬ್ಬ ಗಂಭೀರ ವಿದ್ಯಾರ್ಥಿಯು ಭಕ್ತಿ ರಸಾಮೃತ ಸಿಂಧು ಗ್ರಂಥವನ್ನು ಅಭ್ಯಾಸಿಸುವುದರ ಮೂಲಕ ಅರ್ಥ ಮಾಡಿಕೊಳ್ಳಬಹುದು. ಭಕ್ತಿರಸ ಅಥವಾ ಕೃಷ್ಣ ಪ್ರಜ್ಞೆಯ ಸ್ವೀಕಾರವು ವ್ಯಕ್ತಿಯನ್ನು ತಕ್ಷಣವೇ ಉಮ್ಮಳರಹಿತವಾದ ಬಹು ಮಂಗಳದಾಯಕ ಜೀವನಕ್ಕೆ ತಂದು ಅವನಿಗೆ ಲೋಕೋತ್ತರ ಅಸ್ತಿತ್ವವನ್ನು ನೀಡಿ ಮುಕ್ತಿ ಎಂಬುದರ ಮೌಲ್ಯವನ್ನು ತಗ್ಗಿಸುತ್ತದೆ. ಮುಕ್ತಿಯ ಅನುಭವವನ್ನು ಕಟ್ಟಿಕೊಂಡರೂ ಭಕ್ತಿರಸಾಮೃತ ಒಂದೇ ಸಾಕು, ಏಕೆಂದರೆ ಆ ರಸವು ಪರಮಪ್ರಭುವಾದ ಕೃಷ್ಣನ ಗಮನವನ್ನು ಸೆಳೆಯುತ್ತದೆ. ಸಾಮಾನ್ಯವಾಗಿ ಪ್ರಾರಂಭಿಕ ಭಕ್ತನು ಕೃಷ್ಣ ಅಥವಾ ಭಗವಂತನನ್ನು ನೋಡಲು ಕಾತರನಾಗಿರುತ್ತಾನೆ. ಆದರೆ ನಮ್ಮ ಈಗಿನ ಮೊಂಡು ಐಹಿಕ ಇಂದ್ರಿಯಗಳಿಂದ ಭಗವಂತನನ್ನು ಕಾಣುವುದು ಅಥವಾ ಅವನ ಬಗ್ಗೆ ತಿಳಿದುಕೊಳ್ಳುವುದು ಸಾಧ್ಯವಿಲ್ಲ. ಭಕ್ತಿರಸಾಮೃತ ಸಿಂಧುವಿನಲ್ಲಿ ಹೇಳಲಾಗಿರುವ ಭಕ್ತಿ ಸೇವಾ ಪ್ರಕ್ರಿಯೆಯು ವ್ಯಕ್ತಿಯನ್ನು ಕ್ರಮೇಣ ಬದುಕಿನ ಪ್ರಾಪಂಚಿಕ ಸ್ಥಿತಿಯಿಂದ ಆಧ್ಯಾತ್ಮಿಕತೆಗೆ ಒಯ್ಯುತ್ತದೆ. ಆಧ್ಯಾತ್ಮಿಕತೆಯಲ್ಲಿ ಸ್ಥಿತನಾದಾಗ ವ್ಯಕ್ತಿಯು ಎಲ್ಲ ಉಪಾಧಿಗಳಿಂದಲೂ ಮುಕ್ತನಾಗುತ್ತಾನೆ. ಆಗ ನಿರಂತರವಾಗಿ ಭಕ್ತಿರಸದ ಸಂಪರ್ಕದಲ್ಲಿದ್ದ ಕಾರಣ ಇಂದ್ರಿಯಗಳು ಕೂಡ ಕಲ್ಮಶರಹಿತವಾಗಬಲ್ಲವು. ಮಾತಾಜಿ ಮೇಲೆ ಮಾಡಿ ಸ್ಕ್ರೀನ್. ಹರೇ ಕೃಷ್ಣ ಮಾತಾಜಿ. ಮತ್ತೆ ಯಾರಾದ್ರೂ ಓದ್ಲಿ ತಾಳಿ. ಓಕೆ, ಹರೇ
ಹರೇ ಕೃಷ್ಣ. ನಾ ಹೋಗ್ತೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಹೀಗೆ ಶುದ್ಧಗೊಂಡ ಇಂದ್ರಿಯಗಳನ್ನು ಭಗವಂತನ ಸೇವೆಗೆ ಈಡು ಮಾಡಿದಾಗ ವ್ಯಕ್ತಿಯು ಭಕ್ತಿರಸ ಬದುಕಿನಲ್ಲಿ ನೆಲೆಯಾಗಿರುತ್ತಾನೆ. ಎಲ್ಲಿದೆ ಮಾತಾಜಿ? ಈ ಅಲೌಕಿಕ ಭಕ್ತಿರಸ. ಹೀಗೆ ಶುದ್ಧಗೊಂಡ ಇಂದ್ರಿಯಗಳನ್ನು ಭಗವಂತನ ಸೇವೆಗೆ ಈಡು ಮಾಡಿದಾಗ ವ್ಯಕ್ತಿಯು ಭಕ್ತಿರಸ ಬದುಕಿನಲ್ಲಿ ನೆಲೆಯಾಗಿರುತ್ತಾನೆ. ಈ ಅಲೌಕಿಕ ಭಕ್ತಿರಸ ಹಂತದ ಬದುಕಿನಲ್ಲಿ ಕೃಷ್ಣನ ತೃಪ್ತಾರ್ಥವಾಗಿ ಮಾಡುವ ಯಾವುದೇ ಕಾರ್ಯದ ಮಾಧುರ್ಯವನ್ನು ನಿರಂತರವಾಗಿ ಸವಿಯಬಹುದಾಗಿದೆ. ವ್ಯಕ್ತಿಯು ಈ ಪರಿಯ ಭಕ್ತಿ ಸೇವೆಯಲ್ಲಿ ತೊಡಗಿದ್ದಾಗ ಎಲ್ಲ ಬಗೆಯ ರಸಗಳು ಅಥವಾ ಸುಖಾನುಭವಗಳು ಶಾಶ್ವತತೆಯನ್ನು ಪಡೆಯುತ್ತವೆ. ಪ್ರಾರಂಭದಲ್ಲಿ ವ್ಯಕ್ತಿಗೆ ಆಚಾರ್ಯ ಅಥವಾ ಗುರುವಿನ ನೇತೃತ್ವದಲ್ಲಿ ನಿಯಂತ್ರಕ ತತ್ವಗಳ ರೀತಿಯ ತರಬೇತಿ ನೀಡಲಾಗುತ್ತದೆ. ಮಾತಾಜಿ ಸ್ಕ್ರೀನ್ ಹೊರಟೋಯ್ತು. ಓಕೆ, 1 ಸೆಕೆಂಡ್ ಮಾತಾಜಿ. ಹೌದು ಮತ್ತೆ. ಓದಿ ಮಾತಾಜಿ. ಸ್ಕ್ರೀನ್ ಬಂತು ಮಾತಾಜಿ. ಸವಿಯಬಹುದಾಗಿದೆ. ಈ ವ್ಯಕ್ತಿಯು ಈ ಪರಿಯ ಭಕ್ತಿ ಸೇವೆಯಲ್ಲಿ ತೊಡಗಿದಾಗ ಎಲ್ಲಾ ಬಗೆಯ ರಸಗಳು ಅಥವಾ ಸುಖಾನುಭವಗಳು ಶಾಶ್ವತೆಯನ್ನು ಪಡೆಯುತ್ತವೆ. ಪ್ರಾರಂಭದಲ್ಲಿ ವ್ಯಕ್ತಿಗೆ ಆಚಾರ್ಯ ಅಥವಾ ಗುರುವಿನ ನೇತೃತ್ವದಲ್ಲಿ ನಿಯಂತ್ರಕ ತತ್ವಗಳ ರೀತಿಯ ತರಬೇತಿಯನ್ನು ನೀಡಲಾಗುತ್ತದೆ. ವ್ಯಕ್ತಿಯ ಕ್ರಮೇಣ ಮೇಲಕ್ಕೆ ಹೋದಂತೆಲ್ಲ ಭಕ್ತಿ ಸೇವೆಯ ಕೃಷ್ಣ ಸೇವೆಯಲ್ಲಿ ತೊಡಗಲು ತನ್ನಂತೆ ತಾನೇ ನಡೆಯುವುದರ ಜೊತೆಗೆ ಅಂತಹ ಸೇವೆಗೆ ಸ್ವಯಂ ಸ್ಫೂರ್ತಿ ಪಡೆಯಲು ಕಾರಣನಾಗುತ್ತಾನೆ. ರಸಗಳಲ್ಲಿ 12 ವಿಧ. ಅವೆಲ್ಲವನ್ನು ಮೇಲೆ ಮಾಡಿ ಮಾತಾಜಿ. ಸ್ಕ್ರೀನ್ ಮೇಲೆ ಮಾಡಿ ಮಾತಾಜಿ. ಮಾಡಿದೀನಿ ಮಾತಾಜಿ. ಬರ್ಲಿಲ್ಲ, ನಂಗೆ ಬರ್ಲಿಲ್ಲ ಮಾತಾಜಿ. ಹೌದಾ ಮಾತಾಜಿ? ಬಂತು ಮಾತಾಜಿ. ಈ ಕೃತಿಯಲ್ಲಿ ವಿವರಿಸಲಾಗುತ್ತದೆ 5 ಮೂಲ ರಸಗಳ ದ್ವಾರ ಕೃಷ್ಣನೊಂದಿಗೆ ನಮ್ಮ ನಂಟನ್ನು ಪುನರುಜ್ಜೀವನಗೊಂಡು ಆ ಮೂಲಕ ನಾವು ಶಾಶ್ವತ ಜ್ಞಾನಾನಂದಗಳ ಬದುಕನ್ನು ಬದುಕಬಹುದು. ಯಾರೋ ಒಬ್ಬರಲ್ಲಿ ಪ್ರೇಮ ಕೋರುವ ಸಾಮಾನ್ಯ ಲಕ್ಷಣವು ಜೀವಿತಾವಸ್ಥೆಯ ಮೂಲ ತತ್ವ. ಯಾರು ಇನ್ನೊಬ್ಬರಲ್ಲಿ ಪ್ರೇಮ ತೋರದೆ ಬದುಕಿರುವುದು ಯಾರಿಂದಲೂ ಸಾಧ್ಯವಿಲ್ಲ. ಈ ಪ್ರವೃತ್ತಿಯು ಎಲ್ಲಾ ಜೀವಿಗಳಲ್ಲೂ ಉಂಟು. ಹುಲಿಯಂತಹ ಕ್ರೂರ ಪ್ರಾಣಿಯಲ್ಲಿ ಕೂಡ ಈ ಪ್ರೇಮ ಪ್ರವೃತ್ತಿ ಕೊನೆಯ ಪಕ್ಷ ಸುಪ್ತವಾಗಿದೆಯಾದರೂ ಇದೆ. ಮನುಷ್ಯರಲ್ಲಂತೂ ನಿಶ್ಚಯವಾಗಿ ಈ ಪ್ರವೃತ್ತಿ ಇದೆ, ಆದರೆ ಲೋಪವಾಗಿರುವ ಅಂಶ ಹೊಂದಿದೆ. ನಮ್ಮಲ್ಲಿ ಪ್ರತಿಯೊಬ್ಬರೂ ಸಂತೋಷದಿಂದಿರಲು ನಾವು ಯಾರಲ್ಲಿ ಪ್ರೇಮ ತೋರಬೇಕೆಂಬುದೇ ಆ ಲೋಪವಾಗಿರುವ ಅಂಶ. ತನ್ನ ದೇಶವನ್ನು ಅಥವಾ ಕುಟುಂಬವನ್ನು ಅಥವಾ ಸ್ವಯಂ ತನ್ನನ್ನೇ ಪ್ರೇಮಿಸೆಂದು ಈ ಹೊತ್ತಿನ ಮಾನವ ಸಮಾಜವು ಹೇಳಿಕೊಡುತ್ತದೆ. ಎಲ್ಲಿ ಪ್ರೇಮವಿಟ್ಟರೆ ಸರ್ವ ಜನರೂ ಸುಖವಾಗಿರಬಲ್ಲರು ಎಂಬುದನ್ನು ಎಲ್ಲೂ ಯಾರೂ ಹೇಳಿಲ್ಲ. ಆ ಲೋಪವಾಗಿರುವ ಆತ್ಮವೇ ಕೃಷ್ಣ. ನಮ್ಮ ಮೂಲಭೂತ ಪ್ರವೃತ್ತಿಯಾದ ಕೃಷ್ಣ ಪ್ರೇಮವನ್ನು ಬಲಪಡಿಸಿಕೊಳ್ಳುವುದು ಎಂತೂ ಮತ್ತು ಯಾವುದರಿಂದ ಆನಂದಪೂರ್ಣವಾದ ಬದುಕನ್ನು ಬಾಳುವ ಸ್ಥಾನದಲ್ಲಿ ನಿಲ್ಲಬಹುದು ಎಂಬುದನ್ನು ಭಕ್ತಿ ರಸಾಮೃತ ಸಿಂಧವು ಬೋಧಿಸುತ್ತದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಏನನ್ನ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ನೋಡಿ, ನಮ್ಗೆ ಇಲ್ಲಿ ಅರ್ಥ ಮಾಡಿಸಿದ್ರೆ ನಾವಿವಾಗ, ನಾನು ಇದಕ್ಕಿಂತ ಮುಂಚೆ ನಿಮ್ಗೆ ಪ್ರಶ್ನೆನ ಕೇಳಿದಾಗ ನಿಮ್ಗೆ ಏನ್ ಬೇಕು ಜೀವನದಲ್ಲಿ ಅಂದ್ರೆ ನೀವು ಮುಕ್ತಿ ಅಂತ ಹೇಳಿದ್ರಿ ಅಲ್ವಾ? ಸೊ ಇಲ್ಲಿ ನಮ್ಗೆ ನಾವು ಕರೆಕ್ಟ್ ಆಗಿ ಈ ಭಕ್ತಿ ರಸಾಮೃತ ಸಿಂಧುವನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಆ ಮುಕ್ತಿಯ ಮೌಲ್ಯವನ್ನೇ ತಗ್ಗಿಸುತ್ತೆ. ಯಾಕಂತಂದ್ರೆ ಮುಕ್ತಿ ಬಂದಾಗ ನಮ್ಗೆ ಏನಾಗುತ್ತೆ, ಅಲ್ಲಿ ಯಾವುದೇ ಒಂದು ಸೇವಾ ಅವಕಾಶ ಇಲ್ಲ. ಆ ಬ್ರಹ್ಮ ಜ್ಯೋತಿಯಲ್ಲಿ ನಾವು ಸುಮ್ಮನೆ ಅಚಿತ್ಕಣವಾಗಿ ಸುಮ್ಮನೆ ಶಾಂತವಾಗಿ ಇರ್ತೀವಿ. ನಮ್ಗೆ ಅಲ್ಲಿ ಜನನ ಮರಣ ಏನೂ ಇಲ್ಲ. ನಮ್ಗೆ ಈ ಭೌತಿಕ ಪ್ರಪಂಚದಲ್ಲಿ ಏನೆಲ್ಲ ಕ್ಲೇಶಗಳಿದೆಯೋ ಅದು ಯಾವ್ದು ಇರೋದಿಲ್ಲ ನಮ್ಗೆ ಆ ಬ್ರಹ್ಮ ಜ್ಯೋತಿಯಲ್ಲಿ ಇದ್ದಾಗ ನಾವು. ಆದ್ರೆ ಅಲ್ಲಿ ಸೇವೆನೇ ಇರೋದಿಲ್ಲ. ಸೊ ನಮ್ಗೆ ಯಾವಾಗ ಆ ಪ್ರೇಮ ಸೇವೆ ನಾವು ಮಾಡ್ತೀವೋ ಭಗವಂತನಿಗೆ, ಆ ರಸ ನಮ್ಗೆ ಸಿಕ್ಕಿದಾಗ, 5 ರಸದಲ್ಲಿ ನಾವು ಸೇವೆನ ಮಾಡ್ತೀವಲ್ವಾ, ಶಾಂತರಸ, ದಾಸ್ಯರಸ, ಸಖ್ಯರಸ, ವಾತ್ಸಲ್ಯ ರಸ ಮತ್ತೆ ಮಾಧುರ್ಯ ರಸದಲ್ಲಿ ನಾವು ಸೇವೆಯನ್ನ ಮಾಡಿದಾಗ ಭಗವಂತನಿಗೆ ಆ ರಸ ನಮ್ಗೆ ಸಿಕ್ಕಿದಾಗ ಈ ಒಂದು ಮುಕ್ತಿಯ ಮೌಲ್ಯವನ್ನೇ ತಗ್ಗಿಸುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಈ ಭಕ್ತಿ ರಸಾಮೃತ ಸಿಂಧು ಅರ್ಥ ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮತ್ತೆ ನಮ್ಗೆ ಭಗವಂತನನ್ನ ನಮ್ಗೆ ಕಣ್ಣಿನಿಂದ ನೋಡ್ಬೇಕು ನೇರವಾಗಿ ಅಂತ ನಮ್ಗೆ ಆಸೆ ಅಲ್ವಾ? ಅದು ಪ್ರಾರಂಭಿಕ ಭಕ್ತನಿಗೆ ಕಣ್ಣಿನಿಂದ ನೋಡ್ಬೇಕು ಅಂತ ಅನ್ಸುತ್ತೆ. ಆದ್ರೆ ನಮ್ಗೆ ನಮ್ಮ ಈ ಭೌತಿಕ ಇಂದ್ರಿಯಗಳಿಂದ ನಮ್ಗೆ ಭಗವಂತನ ನಮ್ಗೆ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಭಕ್ತಿ ರಸಾಮೃತ ಸಿಂಧುದಲ್ಲಿ ಏನನ್ನ ಹೇಳ್ಕೊಡುತ್ತೆ ಅಂತಂದ್ರೆ, ಈ ಭಕ್ತಿಯ ಪ್ರಕ್ರಿಯೆ ಮೂಲಕ ನಮ್ಗೆ ಹೇಗೆ ಭಗವಂತನ ನಾವು ಕಾಣಬಹುದು ಅನ್ನೋ ಒಂದು ಆ ಆಧ್ಯಾತ್ಮಿಕ ದಿಕ್ಕಿನ ಕಡೆಗೆ ನಮ್ಗೆ ಕರ್ಕೊಂಡು ಹೋಗುತ್ತೆ. ಮತ್ತೆ ನಮ್ಗೆ ಇವಾಗ ನಾವು ನಮ್ಮನ್ನ ಈ ದೇಹದಿಂದ ನಾವು ಗುರುತಿಸ್ಕೊತಾ ಇದೀವಿ ಅಲ್ವಾ? ನಾನು ಇವಾಗ ಇಂಥವ್ರ ಮಗ, ಇಂಥವ್ರ ಮಗಳು, ನಾನು ಈ ದೇಶದವಳು, ಈ ಕುಲದವಳು, ಈ ರಾಷ್ಟ್ರದವಳು ಅಂತ ಹೇಳ್ಬಿಟ್ಟು ನನಗೆ ಅಷ್ಟೊಂದು ಉಪಾಧಿಗಳಿದೆ. ಯಾಕಂದ್ರೆ ನಾನು ದೇಹದಿಂದ ನಾನು ಗುರುತಿಸ್ಕೊತಾ ಇದ್ದೀನಿ ಅಲ್ವಾ? ಸೊ ನಮ್ಗೆ ಯಾವಾಗ ನಾವು ಈ ಭಕ್ತಿ ಮಾರ್ಗದಲ್ಲಿ ನಾವು ಮುಂದುವರಿತೀವೋ ಆಗ ನಮ್ಗೆ ಈ ಉಪಾಧಿಗಳೆಲ್ಲ ಹೊರಟೋಗುತ್ತೆ. ನಾವ್ ಯಾರು? ಭಗವಂತ ಒಡೆಯ, ನಾನು ಭಗವಂತನ ಸೇವಕ ಅಷ್ಟೇ. ಅದೊಂದೇ ನಮ್ಗೆ ಇರೋದು. ಅದು ಶಾಶ್ವತವಾದಂತಹ ನಮ್ಮ ಸ್ಥಾನ ಅಲ್ವಾ? ಜೀವೇರ ಸ್ವರೂಪ ಹೋಯ್ ಕೃಷ್ಣೇರ ನಿತ್ಯದಾಸ, ಆ ಒಂದು ಹಂತಕ್ಕೆ ನಾವು ಬರ್ತೀವಿ. ಸೊ ಇವಾಗ ನಾವು ಅಂದ್ರೆ ಈ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ಯಾವಾಗ ಮುಂದುವರಿತೀವೋ, ಗುರುವಿನ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ನಾವು ಎಲ್ಲ ನಿಯಂತ್ರಕ ತತ್ವಗಳನ್ನು ನಾವು ಅಳವಡಿಸ್ಕೊಂತಾ ಹೋದಾಗ ಏನಾಗುತ್ತೆ, ನಮ್ಗೆ ಈ ಎಲ್ಲ ರಸಗಳ ಒಂದು ಆ ಸ್ವಾದ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಅದು ಆ ರಸ ನೋಡಿ, 12 ರಸಗಳಿದೆ. ನಮ್ಗೆ 5
ಈ ಮೂಲ ರಸಗಳು ಯಾವುದು ನಾವು ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ ಅಂತ ನಾವು ತಿಳ್ಕೊಂಡಿದೀವೋ ಇದು ಮೂಲ ರಸಗಳು. ಅದು ಬಿಟ್ರೆ ಇನ್ನ 7 ರಸಗಳು ಬಂದು ಅದ್ಭುತ, ಅದ್ಭುತ, ಮತ್ತೇನು ಬೀಭತ್ಸ, ಅವೆಲ್ಲ ಇದೆಯಲ್ಲ, ಗೊತ್ತಿದೆಯಲ್ಲ ನಿಮ್ಗೆ, ಬೇರೆ ರಸಗಳು ಅಂತ ಹೇಳ್ಬಿಟ್ಟು 12 ರಸಗಳು ಅಂತ ಹೇಳಿ. ಆ ರಸದಲ್ಲೂ ಸಹ ನಾವು ಭಗವಂತನ ಜೊತೆ ನಾವು ಒಂದು ಬಾಂಧವ್ಯನ ನಾವು ಇಟ್ಕೋಬಹುದು. ಸೊ ರಸಗಳಲ್ಲಿ 12 ವಿಧ. ಸೊ ಅದೆಲ್ಲವನ್ನು ಸಹ ನಮ್ಗೆ ಈ ಭಕ್ತಿ ರಸಾಮೃತ ಸಿಂಧುದಲ್ಲಿ ತಿಳಿಸಿಕೊಡ್ತಾರೆ. ಆದ್ರೆ 5 ರಸಗಳ ಬಗ್ಗೆ ಮಾತ್ರ ನಾವು ಹೆಚ್ಚಾಗಿ ನಾವು ತಿಳ್ಕೊತೀವಿ. ನೋಡಿ, ಈ 5 ಮೂಲ ರಸಗಳ ದ್ವಾರ ಕೃಷ್ಣನೊಂದಿಗೆ ನಮ್ಮ ನಂಟನ್ನ ಪುನರುಜ್ಜೀವಿಸಿಕೊಂಡು ಈ ಮೂಲಕ ನಾವು ಶಾಶ್ವತ ಜ್ಞಾನ ಆನಂದಗಳ ಬದುಕನ್ನ ನಾವು ಸವಿಬಹುದು. ಸೊ ನಾವ್ ಯಾವಾಗ ಈ ಆಧ್ಯಾತ್ಮಿಕ ಮಾರ್ಗಕ್ಕೆ ಬರ್ತೀವೋ ಆಗ ನಾವು ಈ 5 ರಸಗಳ ಮೂಲಕ ನಾವು ಕೃಷ್ಣನ ಜೊತೆ ನಾವು ಸಂಬಂಧದಲ್ಲಿ ನಾವು ಶಾಶ್ವತವಾಗಿರುವಂತಹ ಸಂಬಂಧ ಮತ್ತೆ ಶಾಶ್ವತವಾದಂತಹ ಆನಂದದ ಬದುಕನ್ನ ನಾವು ಸವಿಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ನಮ್ಗೆ ಇಲ್ಲಿ ಪ್ರೀತಿ ಬಗ್ಗೆ ಹೇಳ್ತಾ ಇದ್ದಾರೆ. ನಮ್ಗೆ ಪ್ರೀತಿ ಇಲ್ಲ ಅಂದ್ರೆ ನಾವು ಇದಕ್ಕಿಂತ ಮುಂಚೆ ನಾವು ಚರ್ಚೆ ಮಾಡಿರೋ ಹಾಗೇನೆ ಪ್ರೀತಿ ಬೇಕು ಅಂತ ಎಲ್ಲರೂ ಹೇಳಿದ್ರಿ ಅಲ್ವಾ. ನಾವು ಬೇರೆಯವ್ರನ್ನ ಪ್ರೀತಿಸ್ಬೇಕು, ಅದೇ ತರ ಬೇರೆಯವರು ಸಹ ನಮ್ಮನ್ನ ಪ್ರೀತಿಸ್ಬೇಕು. ಆ ಪ್ರೀತಿ ಇಲ್ಲದೆ ನಾವು ಜೀವನವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ಶೂನ್ಯ ಅಂತ ಅನ್ಸುತ್ತೆ ಅಲ್ವಾ. ಆದ್ರೆ ನಮ್ಗೆ ಇಲ್ಲಿ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರೆ ಯಾರನ್ನ ಪ್ರೀತಿಸ್ಬೇಕು ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಅಲ್ವಾ. ನಮ್ ಮುಂದೆ ನಮ್ಗೆ ತಿಳಿಸ್ಕೊಡ್ತಾರ ತರನೇ ನಾವು ಚಿಕ್ಕವರಿದ್ದಾಗ ನಾವು ತಂದೆ ತಾಯಿಗಳನ್ನ ಪ್ರೀತಿಸ್ತೀವಿ, ಮತ್ತೆ ನಮ್ಮ ಅಣ್ಣ ತಮ್ಮಂದ್ರು ಅಕ್ಕ ತಂಗಿರನ್ನ ನಾವು ಪ್ರೀತಿಸ್ತೀವಿ, ಆಮೇಲೆ ನಮ್ಮ ಸ್ನೇಹಿತರನ್ನ ಪ್ರೀತಿಸ್ತೀವಿ. ಅದಾದ್ಮೇಲೆ ನಮ್ಗೆ ಇನ್ನ ಬುದ್ಧಿ ಬಂದ ಹಾಗೇನೆ ನಮ್ಮ ಈ ಒಂದು ಭಾವ ಅನ್ನೋದು ವಿಸ್ತರಣೆ ಆಗ್ತಾ ಹೋಗುತ್ತೆ. ನಮ್ಮ ಸಮಾಜದವ್ರನ್ನ ನಾವು ಪ್ರೀತಿಸ್ತೀವಿ, ಮತ್ತೆ ನಮ್ಮ ರಾಷ್ಟ್ರದವ್ರನ್ನ, ಆತರ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಲ್ವಾ. ಆದ್ರೂ ಸಹ ನಮ್ಗೆ ಎಲ್ಲೋ ಒಂದು ಕೊರತೆ ಅಂತ ಅನ್ನಿಸ್ತಾ ಇರುತ್ತೆ. ಯಾಕೆ ನಮ್ಗೆ ಆತರ ಕೊರತೆ ಅನ್ನಿಸ್ತಾ ಇರುತ್ತೆ ಅಂತಂದ್ರೆ ಏನೆಲ್ಲ ನಮ್ಗೆ ಸಿಕ್ಕಿದ್ರು ಕೊರತೆ ಅನ್ನಿಸ್ತಿರುತ್ತೆ. ಯಾಕಂದ್ರೆ ಯಾರನ್ನ ಪ್ರೀತಿಸ್ಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ, ಯಾರು ನಮ್ಗೆ ಹೇಳ್ಕೊಡ್ತಾ ಇಲ್ಲ ಅಲ್ವಾ. ನಾವು ಕೃಷ್ಣನನ್ನ ಪ್ರೀತಿಸಿದ ಹೊರತು, ಯಾಕಂದ್ರೆ ನಾವು ಆತ್ಮ, ನಾವು ದೇಹ ಅಲ್ಲ ಅಲ್ವಾ. ನಾವು ಆತ್ಮ ಪರಮಾತ್ಮನ ಜೊತೆ ಸಂಪರ್ಕಕ್ಕೆ ಬರಬೇಕು, ಪರಮಾತ್ಮನನ್ನ ಪ್ರೀತಿಸ್ಬೇಕು, ಅವಾಗಷ್ಟೇ ಅದಕ್ಕೆ ಪರಿಪೂರ್ಣತೆ ಬರೋದು. ಅದಕ್ಕೆ ನಮ್ಗೆ ಯಾವಾಗ್ಲೂ ಸಹ ಏನೋ ಒಂದು ನಮ್ಮಲ್ಲಿ ಕುಂದುಕೊರತೆ ಇದೆ. ಎಲ್ಲ ಸಿಕ್ಕಿದ್ರು ನಮ್ಗೆ ಕುಂದುಕೊರತೆ ಇದೆ ಅಂತ ಯಾಕೆ ಅನ್ಸುತ್ತೆ ಅಂತಂದ್ರೆ ನಾವು ಆತ್ಮ ಅಂತ ನಾವು ಅರ್ಥ ಮಾಡ್ಕೋತಾ ಇಲ್ಲ, ನಮ್ಮ ಆತ್ಮಕ್ಕೆ ಏನು ಬೇಕು ಅಂತ ನಾವು ಅರ್ಥ ಮಾಡ್ಕೋತಾ ಇಲ್ಲ. ನಮ್ಗೆ ಆತ್ಮಾನಂದವನ್ನ ನಾವು ಪಡಿಬೇಕು ಅಂತಂದ್ರೆ ಆ ಕೃಷ್ಣನನ್ನೇ ನಾವು ಪ್ರೀತಿಸ್ಬೇಕು. ಅದನ್ನ ನಮ್ಗೆ ಈ ಭಕ್ತಿ ರಸಾಮೃತ ಸಿಂಧು ಹೇಳ್ಕೊಡುತ್ತೆ. ಅದಕ್ಕೆ ನಮ್ಗೆ ಇಲ್ಲಿ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದಾರೆ. ಹುಲಿ ಅಂತ ಕ್ರೂರ ಪ್ರಾಣಿನೂ ಸಹ ಪ್ರೀತಿಸುತ್ತೆ, ತನ್ನ ಮಗುವನ್ನು ಅದು ಪ್ರೀತಿಸುತ್ತೆ ಅಲ್ವಾ. ಈ ತರ ಇದ್ದಾಗ ಮನುಷ್ಯ ಪ್ರೀತಿಸೋದಿಲ್ವಾ? ಮನುಷ್ಯ ಪ್ರೀತಿಸ್ತಾನೆ, ಆದ್ರೆ ಯಾರನ್ನ ಪ್ರೀತಿಸ್ಬೇಕು ಅಂತ ಅವನಿಗೆ ಗೊತ್ತಿಲ್ಲ. ಅದಕ್ಕೆ ಅವನಿಗೆ ಆ ಶಾಶ್ವತತೆ ಅನ್ನೋದು ಅವನಿಗೆ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಯಾರನ್ನ ಪ್ರೀತಿಸ್ಬೇಕು ಅಂತ ನಮ್ಗೆ ಸಮಾಜ ಹೇಳ್ಕೊಡ್ತಾ ಇಲ್ಲ. ಎಲ್ಲಿ ಪ್ರೇಮ ಬಿಟ್ಟರೆ ಸರ್ವ ಜನರು ಸುಖವಾಗಿ ಇರಬಲ್ಲರು ಎಂಬುದನ್ನ ಎಲ್ಲೂ ಯಾರು ಹೇಳಿಲ್ಲ. ಇದೇ ನಮ್ಗೆ ಕುಂದುಕೊರತೆ ಆಗ್ತಾ ಇರೋದು. ಯಾರನ್ನ ಪ್ರೀತಿಸ್ಬೇಕು ಅಂತ ನಮ್ಗೆ ಹೇಳ್ತಾ ಇಲ್ಲ. ಈ ಲೋಪವಾಗಿರುವ ಅಂಶವೇ ಕೃಷ್ಣ. ಸೊ ಅದಕ್ಕೋಸ್ಕರ ನಾವು ಈ ಆನಂದಪೂರ್ಣವಾದ ಬದುಕನ್ನ ಹೇಗೆ ನಾವು ಬಾಳ್ಬಹುದು ಅನ್ನೋದನ್ನ ಈ ಭಕ್ತಿ ರಸಾಮೃತ ಸಿಂಧು ಬೋಧಿಸುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಈ ಒಂದು ಪ್ಯಾರಾದಲ್ಲಿ ನಮ್ಗೆ ಪ್ರಭುಪಾದರು ಅದನ್ನೇ ಹೇಳ್ತಾ ಇದ್ದಾರೆ. ನಮ್ಗೆ ಆರಂಭದಲ್ಲಿ ನಾವೇನ್ ಮಾಡ್ತೀವಿ, ತಂದೆ ತಾಯಿಯಂದ್ರನ್ನ, ಅಕ್ಕ ತಂಗಿರನ್ನ, ಅಣ್ಣ ತಮ್ಮರನ್ನ ನಾವು ಪ್ರೀತಿಸ್ತೀವಿ. ಬೆಳೀತಾ ಹೋದಂಗೆಲ್ಲ ನಾವು ನಮ್ಮ ಕುಟುಂಬವನ್ನ ಅಥವಾ ಸಮಾಜವನ್ನ, ಸಮುದಾಯವನ್ನ, ದೇಶವನ್ನ, ರಾಷ್ಟ್ರವನ್ನ, ಇಡೀ ಮನುಕುಲವನ್ನ ನಾವು ಪ್ರೀತಿಸ್ಲಿಕ್ಕೆ ಆರಂಭಿಸ್ತೀವಿ. ಆದ್ರೂ ಸಹ ನಮ್ಗೆ ಈ ಪ್ರೀತಿಸುವಂತಹ ಪ್ರವೃತ್ತಿ ತೃಪ್ತಿ ಆಗೋದಿಲ್ಲ. ಯಾಕೆ ಅಂತಂದ್ರೆ ನಾವು ಆ ಪರಮಶ್ರೇಷ್ಠ ಪುರುಷ ಯಾರು ಅಂತ ತಿಳಿಯೋ ತನಕ ಆ ಪ್ರೀತಿಸುವ ಪ್ರವೃತ್ತಿ ಅಪೂರ್ಣವಾಗಿ ಉಳಿಯುತ್ತೆ. ಯಾಕಂದ್ರೆ ಆ ಪ್ರೀತಿ ಅನ್ನೋದು ಈ ಒಂದು ಆತ್ಮದ ಒಂದು ಗುಣ, ಅದು ಗುಣಲಕ್ಷಣ. ಆ ಆತ್ಮ ಪರಮಾತ್ಮನನ್ನೇ ಪ್ರೀತಿಸ್ಬೇಕು. ಅದಕ್ಕೆ ನಮ್ಗೆ ಅಲ್ಲಿ ಪರಿಪೂರ್ಣತೆ ಅಂತ ಅನ್ನಿಸ್ತಾ ಇಲ್ಲ. ನಮ್ಮ ಪ್ರೇಮವನ್ನ ಕೃಷ್ಣನಲ್ಲಿ ಇರಿಸಿದಾಗ ಮಾತ್ರ ಅದಕ್ಕೆ ಸಂತೃಪ್ತಿ ಅನ್ನೋದು ಲಭಿಸುತ್ತೆ. 5 ವಿಭಿನ್ನ ಅಲೌಕಿಕ ರಸಗಳ ದ್ವಾರ ಕೃಷ್ಣನನ್ನ ಪ್ರೀತಿಸುವುದು ಹೇಗೆ ಅನ್ನೋದನ್ನ ನಮ್ಗೆ ಈ ಒಂದು ಭಕ್ತಿ ರಸಾಮೃತ ಸಿಂಧು ಇದು ಬೋಧಿಸುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ನೋಡಿ ಎಷ್ಟು ಚೆನ್ನಾಗಿ ನಮ್ಗೆ ಅರ್ಥ ಮಾಡಿಸ್ತಾರೆ ಪ್ರಭುಪಾದರು. ಏನನ್ನ ಬೋಧಿಸುತ್ತೆ ಈ ಭಕ್ತಿ ರಸಾಮೃತ ಸಿಂಧು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಪ್ರತಿಯೊಂದು ಪ್ಯಾರಾದಲ್ಲಿ ಬರ್ತಾ ಇರೋದನ್ನ ನೀವು ಪಾಯಿಂಟ್ಸ್ ಅನ್ನ ನೀವು ನೋಟ್ ಡೌನ್ ಮಾಡ್ಕೊಂಡು ಸೊ ನೀವು ಅದನ್ನ ಬರ್ದಿಟ್ಕೊಳ್ಳಿ. ಅದು ನಿಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು. ಸೊ ನಮ್ಗೆ ಇಲ್ಲಿ ಮತ್ತೆ ಪ್ರಭುಪಾದರು ಇನ್ನೊಂದು 2-3 ಪ್ಯಾರಾ ಇದೆ, ಅದನ್ನ ಓದ್ಬಿಡೋಣಂತೆ. ನಾನು ಮತ್ತೆ ನಾಳೆ ಗೀತಾ ಮಾತಾಜಿ ನಿಮ್ಗೆ ಪೀಠಿಕೆ ಬಗ್ಗೆ ನಿಮ್ಗೆ ಹೇಳ್ತಾರೆ. ಸೊ ಇಲ್ಲಿ ಏನನ್ನ ಹೇಳ್ತಿದ್ರೆ, ಬೆಳಕಿನ ಅಥವಾ ಗಾಳಿಯ ಅಲೆಗಳು ವಿಸ್ತರಿಸುವ ಹಾಗೆ ನಮ್ಮ ಪ್ರೀತಿಸುವ ಪ್ರವೃತ್ತಿಯು ಕೂಡ ವಿಸ್ತೃತವಾಗುತ್ತದೆ. ನೋಡಿ, ಆ ಪ್ರೀತಿ ಅನ್ನೋದಕ್ಕೆ ಯಾವುದೇ ಒಂದು ಬೌಂಡ್ರಿ ಇಲ್ಲ. ಅದಕ್ಕೆ ಅದನ್ನ ಸಿಂಧು ಅಂತಾರ. ಅದಕ್ಕೆ ಒಂದು ಸಾಗರಕ್ಕೆ ಹೋಲಿಸ್ತಾ ಇದ್ದಾರೆ. ಪ್ರೀತಿ, ನಾನು ಒಂದು 10 ಜನಕ್ಕೆ ಪ್ರೀತಿ ಮಾಡ್ಬಿಟ್ರೆ ನನ್ನ ಪ್ರೀತಿ ಮುಗ್ದೋಗುತ್ತೆ, ಇಲ್ಲ, ಅದು ವಿಸ್ತೃತ, ಅದಕ್ಕೆ ಒಂದು ಎಂಡ್ ಅನ್ನೋದೇ ಇಲ್ಲ. ಅದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಆದರೆ ಅಂತಹ ವಿಸ್ತರಣೆಗೆ ಅಂತ್ಯವೆಂಬುದೆಲ್ಲಿದೆ ಎಂಬುದು ನಮಗೆ ತಿಳಿಯೋದು. ಕೃಷ್ಣನನ್ನು ಪ್ರೀತಿಸುವ ಸುಲಭ ಮಾರ್ಗದ ಮೂಲಕ ಪ್ರತಿ ಜೀವಿಯನ್ನ ಪ್ರೀತಿಸುವ ವಿಜ್ಞಾನವನ್ನ ಭಕ್ತಿ ರಸಾಮೃತ ಸಿಂಧು ತೋರಿಸುತ್ತದೆ. ವಿಶ್ವಸಂಸ್ಥೆಯಂತಹ ಮಹಾನ್ ಒಕ್ಕೂಟವೊಂದನ್ನು ಹುಟ್ಟು ಹಾಕಿದ್ದಾದ ಮೇಲೂ ಮಾನವ ಸಮಾಜಕ್ಕೆ ಶಾಂತಿ ಪ್ರೀತಿಗಳನ್ನು ತುಂಬುವಲ್ಲಿ ನಾವು ವಿಫಲರಾಗಿದ್ದೇವೆ. ಶಾಂತಿ ಸೌಹಾರ್ದಗಳನ್ನು ತುಂಬಲು ಯುಕ್ತವಾದ ವಿಧಾನ ಯಾವುದೆಂಬುದು ನಮಗೆ ತಿಳಿಯದೇ ಇರುವುದು ಇಂದಿನ ದುರವಸ್ಥೆಗೆ ಕಾರಣ. ನಾವು ಅನುಸರಿಸಬೇಕಾದ ವಿಧಾನವಾದರೂ ಬಹು ಸರಳವಾದದ್ದೇ ಆಗಿದೆ. ಆದರೆ ಅದನ್ನು ಶಾಂತಚಿತ್ತರಾಗಿ ಪರಿಗ್ರಹಿಸಬೇಕು.
ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನನ್ನು ಪ್ರೀತಿಸುವ ಸರಳವೂ ಸ್ವಾಭಾವಿಕವೂ ಆದ ವಿಧಾನವನ್ನು ಈ ಕೃತಿಯು ತಿಳಿಸಿಕೊಡುತ್ತದೆ. ಕೃಷ್ಣನನ್ನು ಪ್ರೀತಿಸುವುದು ಹೇಗೆಂಬುದನ್ನು ನಾವು ಕಲಿತರೆ ಎಲ್ಲ ಜೀವಿಗಳನ್ನು ಏಕಕಾಲದಲ್ಲಿ ಪ್ರೀತಿಸುವುದು ತುಂಬಾ ಸುಲಭವಾಗುತ್ತದೆ. ಈ ಕ್ರಿಯೆ ಮರದ ಬುಡಕ್ಕೆ ನೀರೆರೆದ ಹಾಗೆ ಇಲ್ಲವೇ ಆಹಾರ ತುಂಬಿಸಿ ಹೊಟ್ಟೆ ತುಂಬಿಸಿಕೊಂಡ ಹಾಗೆ. ಮರದ ಬುಡಕ್ಕೆ ನೀರೆರೆಯುವ ಇಲ್ಲವೇ ಹೊಟ್ಟೆ ತುಂಬಿಸಿಕೊಳ್ಳುವ ಕಾರ್ಯವು ಜಗತ್ತಿನಾದ್ಯಂತ ಒಂದೇ ರೀತಿಯಲ್ಲಿ ಕಾರ್ಯಗತವಾಗುತ್ತಿದೆ. ಒಂದಿಷ್ಟು ಆಹಾರವನ್ನು ಹೊಟ್ಟೆಗೆ ಹಾಕಿಕೊಂಡರೆ ಆ ಪರಿಣಾಮವಾಗಿ ನಮ್ಮಲ್ಲಿ ಉತ್ಪನ್ನವಾಗುವ ಚೈತನ್ಯವು ಇಡೀ ದೇಹಕ್ಕೆ ಅಂಚಿತವಾಗುತ್ತದೆ ಎಂಬುದನ್ನು ನಮ್ಮಲ್ಲಿ ಪ್ರತಿಯೊಬ್ಬರೂ ಬಲ್ಲೆವು. ಅದೇ ರೀತಿ ಮರದ ಬುಡಕ್ಕೆ ನೀರೆರೆದಾಗ ಉತ್ಪನ್ನವಾಗುವ ಶಕ್ತಿಯು ಎಂತಹ ಬೃಹತ್ ಮರವಾದರೂ ಸರಿ ಅದರ ಶಾಖೋಪಶಾಖಗಳಿಗೆಲ್ಲ ಪಸರಿಸುತ್ತದೆ. ಮರಕ್ಕೆ ಅಲ್ಲಷ್ಟು ಇಲ್ಲಷ್ಟು ನೀರು ಹಾಕಲು ಬರುವುದಿಲ್ಲ. ಹಾಗೆಯೇ ದೇಹದ ಪ್ರತಿಯೊಂದು ಅಂಗಾಂಗಕ್ಕೂ ಪ್ರತ್ಯೇಕವಾಗಿ ಆಹಾರ ಉಣಿಸುವಂತಿಲ್ಲ. ಒಂದು ಗುಂಡಿಯನ್ನು ಒತ್ತಿದರೆ ಎಲ್ಲ ಕಡೆ ಬೆಳಕಾಗುವ ಕ್ರಿಯೆಯಂತಹ ಒಂದನ್ನ ಭಕ್ತಿ ರಸಾಮೃತ ಸಿಂಧು ಹೇಳಿಕೊಡುತ್ತದೆ. ಈ ಪ್ರಕ್ರಿಯೆಯನ್ನು ಅರಿಯಲಾಗದ ಮನುಷ್ಯನು ಬದುಕಿನ ಸಾರದಿಂದ ವಂಚಿತನಾಗುತ್ತಾನೆ. ನೋಡಿ ಎಷ್ಟು ಚೆನ್ನಾಗಿ ಪ್ರಭುಪಾದರು ಅರ್ಥ ಮಾಡಿಸಿದ್ದಾರೆ ಅಲ್ವಾ. ನೋಡಿ, ಆ ಪ್ರೀತಿ ಅನ್ನೋದಕ್ಕೆ ಲಿಮಿಟ್ ಅನ್ನೋದು ಇಲ್ಲ ಅಲ್ವಾ. ಆದ್ರೆ ಇಲ್ಲಿ ಅದು ನಾವು ಹೇಗೆ ಪ್ರೀತಿಯನ್ನ ಮಾಡ್ಬೇಕು ಅಂತಂದ್ರೆ, ನಾವು ಕೃಷ್ಣನಿಗೆ ಪ್ರೀತಿ ಮಾಡಿದ್ರೆ ಇಡೀ ವಸುದೈವ ಕುಟುಂಬಕಂ, ನಾವು ಕೃಷ್ಣನನ್ನ ಸಂತೃಪ್ತಿಗೊಳಿಸಿದ್ರೆ ಪ್ರತಿಯೊಂದು ಜೀವರಾಶಿನೂ ಸಹ ಸಂತೃಪ್ತವಾಗುತ್ತೆ. ಅದಕ್ಕೆ ನಮ್ಗೆ ಇಲ್ಲಿ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ರೆ, ನಾವು ಮರದ ಬುಡಕ್ಕೆ ನೀರು ಹಾಕಿದ್ರೆ ಎಂತಹ ಬೃಹತ್ ಮರವಾದ್ರೂ ಸಹ ಪ್ರತಿಯೊಂದು ಶಾಖೋಪಶಾಖಗಳಿಗೂ ಸಹ ಆ ಒಂದು ನೀರು ತಲುಪುತ್ತೆ ಅಲ್ವಾ. ನಾವು ಇವಾಗ ಹೊಟ್ಟೆಗೆ ನಾವು ಊಟವನ್ನ ಕೊಟ್ರೆ ಏನಾಗುತ್ತೆ, ಅದು ಅದರ ಒಂದು ನ್ಯೂಟ್ರಿಷನ್ ಇಡೀ ದೇಹದ ಎಲ್ಲ ಅಂಗಾಂಗಗಳಿಗೂ ಸಹ ಪಸರಿಸುತ್ತೆ. ಅದೇ ತರ ನಾವು ಕೃಷ್ಣನನ್ನ ಪ್ರೀತಿಸೋದನ್ನ ಕಲಿಸ್ಕೊಡೋದು ಈ ಭಕ್ತಿ ರಸಾಮೃತ ಸಿಂಧು. ಕೃಷ್ಣನನ್ನ ಪ್ರೀತಿಸಿದ್ರೆ ಸಾಕು, ನಾವು ಎಲ್ಲ ಜೀವಿಗಳನ್ನ ನಾವು ಪ್ರೀತಿಸ್ತೀವಿ. ಬರೀ ಮನುಷ್ಯರೊಬ್ಬರನ್ನೇ ಅಲ್ಲ, ಸಕಲ ಜೀವರಾಶಿಗಳನ್ನು ಸಹ ನಾವು ಪ್ರೀತಿಸೋದನ್ನ ನಾವು ಕಲ್ತ್ಕೋತೀವಿ. ಅದನ್ನೇ ನಾವು ಬ್ರಹ್ಮಭೂತ ಅಂತ ಅಂದ್ರೆ ಅದೇ ಬ್ರಹ್ಮಭೂತ ಪ್ರಸನ್ನಾತ್ಮ ನಾ ಶೋಚತಿ ನಾ ಕಾಂಕ್ಷತಿ ಸಮಂ ಸರ್ವೇಶು ಭೂತೇಶು. ಎಲ್ಲ ಜೀವಿಗಳಲ್ಲೂ ಸಹ ನಾವು ಪರಮಾತ್ಮನನ್ನ ಕಾಳ್ತೀವಿ, ಮತ್ತೆ ಎಲ್ಲ ಜೀವಿಗಳನ್ನ ನಾವು ಪ್ರೀತಿಸ್ಲಿಕ್ಕೆ ನಾವು ಶುರು ಮಾಡ್ತೀವಿ. ನೋಡಿ, ಇಂಥದನ್ನ ನಮ್ಗೆ ಹೇಳ್ಕೊಡೋದು ಭಕ್ತಿ ರಸಾಮೃತ ಸಿಂಧು ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಮ್ಗೆ ಇದು ಯಾವುದೇ ಒಂದು ಪುಸ್ತಕ ಎಷ್ಟೇ ನೀವು ದುಡ್ಡು ಕೊಟ್ಟು ಹೋದ್ರೂ ಸಹ ಆ ಒಂದು ಕೋರ್ಸ್ ನಿಮ್ಗೆ ಇದನ್ನ ಹೇಳ್ಕೊಡೋದಿಲ್ಲ. ಇದನ್ನ ನಮ್ಗೆ ಹೇಳ್ಕೊಡ್ತಾ ಇರೋದು ಭಕ್ತಿ ರಸಾಮೃತ ಸಿಂಧು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಅದೇ ತರ ಲೌಕಿಕ ಸೌಲಭ್ಯಗಳ ಮಾತಿಗೆ ಬಂದರೆ, ಈ ಹೊತ್ತಿನ ಮಾನವ ನಾಗರಿಕತೆಯು ಮನುಷ್ಯನಿಗೆ ಸುಖದ ಬದುಕನ್ನು ನೀಡುವಲ್ಲಿ ತುಂಬಾ ಮುಂದುವರೆದಿದೆ. ಆದರೂ ನಾವು ಸಂತೋಷ ಎಂಬುದನ್ನು ಕಾಣೆವು. ಸಂತೋಷಗೊಳಿಸಲು ಯಾವುದು ಮುಖ್ಯವೆಂಬುದನ್ನು ನಮಗೆ ತಿಳಿಯದಿರುವುದೇ ಈ ಅವಸ್ಥೆಗೆ ಕಾರಣ. ನಮ್ಮ ಬದುಕನ್ನು ಸಂತೋಷಮಯವನ್ನಾಗಿಸಲು ಪ್ರಾಪಂಚಿಕ ಸೌಲಭ್ಯಗಳಷ್ಟೇ ಸಾಲವು. ಈ ಮಾತಿಗೆ ಜ್ವಲಂತ ಉದಾಹರಣೆ ಎಂದರೆ ಜಗತ್ತಿನ ಅತ್ಯಂತ ಶ್ರೀಮಂತ ರಾಷ್ಟ್ರವಾದ ಅಮೆರಿಕ. ಸುಖ ಜೀವನದ ಅಗತ್ಯವಾದ ಎಲ್ಲ ಸೌಲಭ್ಯಗಳಿದ್ದು ಈ ದೇಶ ದಿಕ್ಕು ತಪ್ಪಿದವರು ಹತಾಶರು ಆದ ಜನವರ್ಗವನ್ನ ಸೃಷ್ಟಿಸುತ್ತಿದೆ. ಹೀಗೆ ದಾರಿ ತಪ್ಪಿ ಹತಾಶರಾಗಿರುವ ಜನರೆಲ್ಲರೂ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಹೇಳಿರುವ ಬಗೆಯ ಭಕ್ತಿ ಸೇವೆಯ ಕಲೆಯನ್ನು ಅಭ್ಯಾಸ ಮಾಡಿಕೊಳ್ಳಬೇಕೆಂದು ನಾವು ಮನವಿ ಮಾಡಿಕೊಳ್ಳುತ್ತೇವೆ. ಹಾಗೆ ಮಾಡಿದಲ್ಲಿ ಹಾದಿ ಕಾಣದ ಜನರಲ್ಲಿ ಬೇಯುತ್ತಿರುವ ಐಹಿಕ ಬದುಕೆಂಬ ಬೆಂಕಿಯು ತತ್ಕ್ಷಣವೇ ನಂದಿ ಹೋಗುವುದರಲ್ಲಿ ನನಗೆ ನಂಬಿಕೆಯುಂಟು. ಪ್ರಾಪಂಚಿಕತೆಯ ಬದುಕನ್ನು ಬಾಳುವ ನಿಟ್ಟಿನಲ್ಲಿ ನಾವು ಎಷ್ಟೇ ಮುಂದುವರಿದಿದ್ದರೂ ನಮ್ಮಲ್ಲಿ ಸುಪ್ತವಾಗಿರುವ ಪ್ರೇಮಿಸುವ ಪ್ರವೃತ್ತಿ ಸಫಲವಾಗಿಲ್ಲವೆಂಬುದು ನಮ್ಮ ಅತೃಪ್ತಿಯ ಮೂಲ ಕಾರಣವಾಗಿದೆ. ಐಹಿಕ ಜಗತ್ತಿನಲ್ಲಿ ನಾವು ಸಾರ್ಥಕವಾಗಿ ಬದುಕುವುದು ಹೇಗೆ ಎಂಬ ಬಗ್ಗೆ ಕಾರ್ಯ ಸಾಧ್ಯ ಮಾರ್ಗಗಳನ್ನು ಈ ಮತ್ತು ಮುಂದಿನ ಬದುಕುಗಳಲ್ಲಿ ನಮ್ಮ ಅಪೇಕ್ಷೆಗಳನ್ನು ಈಡೇರಿಸಿಕೊಳ್ಳಲು ಅನುಸರಿಸಬೇಕಾದ ಕ್ರಮವನ್ನು ಭಕ್ತಿ ರಸಾಮೃತ ಸಿಂಧುವು ಕಲಿಸುತ್ತದೆ. ಯಾವುದೇ ಬಗೆಯ ಪ್ರಾಪಂಚಿಕ ಬದುಕನ್ನು ಅವಹೇಳನ ಮಾಡುವ ಉದ್ದೇಶದಿಂದ ಈ ಕೃತಿಯನ್ನು ರಚಿಸಲಾಗಿಲ್ಲ. ಧರ್ಮಪರಾಯಣರು, ದಾರ್ಶನಿಕರು ಹಾಗೂ ಜನಸಾಮಾನ್ಯರು ಕೃಷ್ಣ ಪ್ರೇಮವನ್ನು ಹೇಗೆ ಮೈಗೂಡಿಸಿಕೊಳ್ಳಬಹುದು ಎಂಬ ವಿಚಾರವನ್ನು ತಿಳಿಸುವ ಪ್ರಯತ್ನವಷ್ಟೇ ಈ ಕೃತಿಯ ರಚನೆಯ ಉದ್ದೇಶವಾಗಿದೆ. ಒಬ್ಬನು ಲೌಕಿಕ ಅಸುಖವಿಲ್ಲದೆ ಬದುಕಬಹುದು. ಅದೇ ಹೊತ್ತಿನಲ್ಲಿ ಅವನು ಕೃಷ್ಣನನ್ನು ಪ್ರೀತಿಸುವ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕು. ಈ ಹೊತ್ತು ನಾವು ನಮ್ಮ ಪ್ರೇಮ ಪ್ರವೃತ್ತಿಯ ಬಳಕೆಗೆ ಅನೇಕ ಮಾರ್ಗಗಳನ್ನು ಸೃಷ್ಟಿಸಿಕೊಳ್ಳುತ್ತಿದ್ದೇವೆ. ಆದರೆ ದಿಟದಲ್ಲಿ ಬಹು ಮುಖ್ಯವಾದ ಅಂಶವನ್ನು ಕೃಷ್ಣನನ್ನು ಬಿಟ್ಟು ಮುನ್ನಡೆಯುತ್ತಿದ್ದೇವೆ. ಮರದ ಬುಡಕ್ಕೆ ನೀರೆರೆಯುವುದನ್ನು ಬಿಟ್ಟು ಅದರ ಬೇರೆಲ್ಲ ಭಾಗಗಳಿಗೂ ನೀರನ್ನು ಉಣಿಸುತ್ತಿದ್ದೇವೆ. ನಮ್ಮ ದೇಹವನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಲು ಏನೇನನ್ನೋ ಮಾಡುತ್ತಿದ್ದೇವೆ. ಆದರೆ ಹೊಟ್ಟೆಗೆ ಆಹಾರ ನೀಡಬೇಕೆಂಬುದನ್ನೇ ಮರೆತಿದ್ದೇವೆ. ಕೃಷ್ಣನನ್ನು ಮರೆಯುವುದೆನ್ನುವುದು ತನ್ನನ್ನೇ ಮರೆತಂತೆ. ನಿಜವಾದ ಆತ್ಮ ಸಾಕ್ಷಾತ್ಕಾರ ಮತ್ತು ಕೃಷ್ಣ ಸಾಕ್ಷಾತ್ಕಾರ ಈ ಎರಡು ಜೊತೆಯಾಗಿಯೇ ಸಾಗುತ್ತದೆ. ಉದಾಹರಣೆಗೆ, ವ್ಯಕ್ತಿಯು ಬೆಳಗಾಗೆದ್ದು ತನ್ನನ್ನೇ ತಾನು ನೋಡಿಕೊಂಡರೆ ಅವನು ಸೂರ್ಯೋದಯವನ್ನು ನೋಡಿದಂತೆಯೇ ಆಗುತ್ತದೆ. ಸೂರ್ಯಪ್ರಕಾಶವನ್ನು ನೋಡದೆ ತನ್ನನ್ನು ತಾನು ನೋಡಿಕೊಳ್ಳುವುದು ಯಾರಿಗೂ ಸಾಧ್ಯವಾಗದು. ಅದೇ ರೀತಿ ಕೃಷ್ಣ ಸಾಕ್ಷಾತ್ಕಾರವಿಲ್ಲದೆ ಆತ್ಮ ಸಾಕ್ಷಾತ್ಕಾರವಿಲ್ಲ. ವಿಶೇಷವಾಗಿ ಹೇಳಬೇಕಾದ ಮಾತೊಂದಿದೆ. ಅದೆಂದರೆ, ಪ್ರಸ್ತುತದಲ್ಲಿ ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ಪಾಲ್ಗೊಳ್ಳುತ್ತಿರುವ ಜನರ ಸಲುವಾಗಿ ಭಕ್ತಿ ರಸಾಮೃತ ಸಿಂಧುವನ್ನು ರಚಿಸಿರುವುದಾಗಿದೆ. ಪಾಶ್ಚಿಮಾತ್ಯ ದೇಶಗಳಲ್ಲಿ ಕೃಷ್ಣ ಪ್ರಜ್ಞಾ ಚಳುವಳಿಯ ಬೆಳವಣಿಗೆಗಾಗಿ ನನ್ನೊಂದಿಗೆ ಸಹಕರಿಸುತ್ತಿರುವ ನನ್ನೆಲ್ಲ ಮಿತ್ರರಿಗೂ ಶಿಷ್ಯರಿಗೂ ನನ್ನ ಪ್ರೀತಿಪೂರ್ವಕ ವಂದನೆಗಳನ್ನ ಈ ಮೂಲಕ ಸಲ್ಲಿಸುತ್ತಿದ್ದೇನೆ. ಹಾಗೆ ನನ್ನ ಪ್ರೀತಿ ಪಾತ್ರ ಶಿಷ್ಯ ಶ್ರೀಮಾನ್ ಜಯಾನಂದ ಬ್ರಹ್ಮಚಾರಿಯು ಈ ಪುಸ್ತಕ ಆಂಗ್ಲ ಆವೃತ್ತಿಯ ಮುದ್ರಣಕ್ಕೆ ದಾನ ನೀಡಿದ್ದಾನೆ. ನಾನು ಆಭಾರಿ. ಇಸ್ಕಾನ್ ಮುದ್ರಣಾಲಯದ ನಿರ್ದೇಶಕರು ಈ ಕೃತಿಯ ಪ್ರಕಟಣೆಗಾಗಿ ತುಂಬಾ ಶ್ರಮ ಪಟ್ಟಿದ್ದಾರೆ. ಅವರಿಗೆ ನನ್ನ ವಂದನೆಗಳು. ನೋಡಿ, ಪ್ರಭುಪಾದರ ಇದು ಸಿಗ್ನೇಚರ್, ಇದು ಎಸಿ ಭಕ್ತಿ ವೇದಾಂತ ಸ್ವಾಮಿ. ಸೊ ಇದನ್ನ ಏಪ್ರಿಲ್ 13, 1970 ಇಸ್ವಿಯಲ್ಲಿ ಇಸ್ಕಾನ್ ಕೇಂದ್ರ ಕಾರ್ಯಸ್ಥಾನ
ವಟ್ಸೇಕಾ ಅವೆನ್ಯೂ, ಲಾಸ್ ಏಂಜಲೀಸ್, ಕ್ಯಾಲಿಫೋರ್ನಿಯಾದಲ್ಲಿ ಬರೆದಿದ್ದಾರೆ. ಸೊ ನಮಗೆ ಇಲ್ಲಿ ಏನನ್ನ ಅರ್ಥ ಮಾಡಿಸ್ತಾ ಇದ್ದಾರೆ? ಸೊ ನಮ್ಗೆ ಭೌತಿಕ ಪ್ರಪಂಚದಲ್ಲಿ ಈ ವಿಜ್ಞಾನಿಗಳು ಏನ್ ಸುಮ್ಮನೆ ಇರ್ತಾ ಇಲ್ಲ, ಸುಖವನ್ನ ಜಾಸ್ತಿ ಮಾಡ್ಲಿಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ, ಆದ್ರೆ ನಮ್ಗೆ ಸುಖ ಸಿಗ್ತಾ ಇಲ್ಲ. ಇದಕ್ಕೊಂದು ಎಕ್ಸಾಂಪಲ್ ಏನು ಅಂದ್ರೆ ಅಮೆರಿಕ ದೇಶ ತುಂಬಾ ಮುಂದುವರೆದಿದೆ ಐಹಿಕವಾಗಿ, ಆದ್ರೆ ಅಲ್ಲಿ ಇರೋರೆಲ್ಲರೂ ಸಹ ಸಂತೋಷವಾಗಿಲ್ಲ ಅಲ್ವಾ. ನಾವು ನೋಡಿದ್ವಿ ಹಿಪ್ಪಿಗಳು ಅಲ್ವಾ, ಪ್ರಭುಪಾದರ ಸಮಯದಲ್ಲಿ ಹಿಪ್ಪಿಗಳು ಎಲ್ಲವನ್ನ ಬಿಟ್ಟು ಅವರು ಬೀದಿಗೆ ಬಂದಿದ್ದಾರೆ. ಅವರಲ್ಲಿ ಯಾವುದೇ ಒಂದು ಆ ಜೀವನ ಶೈಲಿ, ಸಂಸ್ಕೃತಿ ಅನ್ನೋದೇ ಇಲ್ಲ ಅಲ್ವಾ. ಬೀದಿಯಲ್ಲಿ ಮಲ್ಕೊಳೋದು, ಯಾವಾಗಂದ್ರೆ ಅವರು ಅಂದ್ರೆ ತಿನ್ನೋದು, ಯಾರ್ಯಾರ ಜೊತೆನೂ ಅವರು ಜೀವನವನ್ನ ಮಾಡೋದು ಅಲ್ವಾ. ಗರ್ಲ್ ಫ್ರೆಂಡ್ಸು, ಸ್ಮೋಕಿಂಗು, ಡ್ರಗ್ಸ್, ಎಲ್ಲ ಬೇಡದ ಅಭ್ಯಾಸಗಳನ್ನೆಲ್ಲ ಅವರು ಹೊಂದಿದ್ದಾರೆ. ಅಂದ್ರೆ ಇಲ್ಲಿ ಆ ಸುಖ, ಇಲ್ಲಿ ಸುಖವನ್ನ ಗಳಿಸ್ಲಿಕ್ಕೆ ಏನೆಲ್ಲ ಪ್ರಯತ್ನ ಪಡ್ತಾ ಇದ್ರು ಅಷ್ಟು ಮುಂದುವರೆದ ರಾಷ್ಟ್ರದಲ್ಲಿ ಇಲ್ಲಿ ನಿಜವಾದ ಸಂತೋಷ ಇಲ್ಲ ಅಲ್ವಾ. ಅದಕ್ಕೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾರೆ, ಐಹಿಕವಾಗಿ ಯಾರಾದ್ರೂ ಮುಂದುವರಿತಿದ್ದಾರೆ ಅಂದ್ರೆ ಅಲ್ಲಿ ಸಂತೋಷ ಸಿಗುತ್ತೆ ಅಂತ ಅರ್ಥ ಅಲ್ಲ. ಸೊ ಅದಕ್ಕೆ ನಾವು ಇಲ್ಲಿ ಏನನ್ನ ಮಾಡ್ಬೇಕು, ಇಲ್ಲಿ ಭಕ್ತಿ ರಸಾಮೃತದಲ್ಲಿ ಹೇಳಿರುವಂತಹ ಈ ಭಕ್ತಿ ಕಲೆನ ನಾವು ಅಭ್ಯಾಸ ಮಾಡ್ಕೋಬೇಕು. ಅವಾಗಷ್ಟೇ ಅವರಿಗೆ ಆ ಶಾಶ್ವತವಾದಂತಹ ಆ ಒಂದು ಆನಂದ ಅನ್ನೋದನ್ನ ಅವರು ಪಡ್ಕೊಳ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಮತ್ತೆ ಅದಾದ್ಮೇಲೆ ನೆಕ್ಸ್ಟ್ ಏನನ್ನ ಹೇಳ್ತಾ ಇದ್ರೆ, ಈ ಕೃತಿ ಯಾಕೆ ಮಾಡಿದ್ದಾರೆ ಅಂತಂದ್ರೆ ನಾವು ಕೃಷ್ಣನನ್ನ ಪ್ರೀತಿಸೋ ಕಲೆಯನ್ನ ನಾವು ಕರಗತ ಮಾಡ್ಕೋಬೇಕು ಅಲ್ವಾ. ಸೊ ಇವಾಗ ನಾವು ಮರದ ಬುಡಕ್ಕೆ ನೀರಿರೋದನ್ನ ಬಿಟ್ಬಿಟ್ಟು ನಾವೇನ್ ಮಾಡ್ತಾ ಇದೀವಿ, ಆ ಒಂದು ಮರದ ಕೊಂಬೆಗಳಿಗೆ ನಾವು ನೀರನ್ನ ಎರಿತಾ ಇದೀವಿ. ಅಂತಹ ಕಾರ್ಯವನ್ನೇ ನಾವು ಇಲ್ಲಿ ಐಹಿಕ ಪ್ರಪಂಚದಲ್ಲಿ ಮಾಡ್ತಾ ಇದೀವಿ. ಅದ್ರ ಬದಲು ನಾವೇನ್ ಮಾಡ್ಬೇಕೀಗ, ನಾವು ಮರದ ಬುಡಕ್ಕೆ ನೀರಿರೋದನ್ನ ನಾವು ಕಲ್ತ್ಕೋಬೇಕೀಗ. ಅದನ್ನ ನಮ್ಗೆ ಇಲ್ಲಿ ಭಕ್ತಿ ರಸಾಮೃತ ಸಿಂಧು ನಮ್ಗೆ ಹೇಳ್ಕೊಡುತ್ತೆ. ಅದೇ ತರ ನಮ್ಗೆ ದೇಹವನ್ನ ನಾವು ಚೆನ್ನಾಗಿ ಇಟ್ಕೋಬೇಕು ಅಂತಂದ್ರೆ ನಾವು ಏನೇನೋ ಪ್ರಯತ್ನ ಪಡ್ತಾ ಇದೀವಿ ನಾವು. ಸೊ ನಾವು ಅದಕ್ಕೆ ಹೊಟ್ಟೆಗೆ ಆಹಾರ ನೀಡ್ಬೇಕು ಅನ್ನೋದನ್ನೇ ನಾವು ಮರ್ತೋಗಿದೀವಿ. ಸೊ ನಾವಿವಾಗ ಕೃಷ್ಣನನ್ನ ಮರ್ತಿರೋದೇ ನಮ್ಮ ಈ ಎಲ್ಲ ಜಂಜಾಟಕ್ಕೆ ಕಾರಣ. ಸೊ ಅದಕ್ಕೋಸ್ಕರ ನಮ್ಗೆ ಇವಾಗ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ನಾವು ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತಂದ್ರೆ ಜೊತೆಲೆ ನಮ್ಗೆ ಕೃಷ್ಣ ಸಾಕ್ಷಾತ್ಕಾರ ಆದಾಗ ಅಷ್ಟೇನೆ. ಯಾಕಂದ್ರೆ ಇವಾಗ ನಾವು ಬೆಳಗ್ಗೆ ಎದ್ದಾಗ ನಾವು ನಮ್ಮನ್ನ ನಾವು ನೋಡ್ಕೋತಾ ಇದೀವಿ ಅಂತಂದ್ರೆ ಏನ್ ಅರ್ಥ, ಅಲ್ಲಿ ಸೂರ್ಯ ಹುಟ್ಟಿದಾನೆ ಅಂತ ಅರ್ಥ. ಅಕಸ್ಮಾತ್ ಕತ್ಲಿದ್ರೆ ಸೊ ನಮ್ಗೆ ಕಂಡಿದ್ರು ಸಹ ನಮ್ಮನ್ನ ನಾವು ನೋಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಅದೇ ತರ ಆತ್ಮ ಸಾಕ್ಷಾತ್ಕಾರ, ಕೃಷ್ಣ ಸಾಕ್ಷಾತ್ಕಾರ ಎರಡೂ ಸಹ ಜೊತೆನೆ ಆಗತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಭಕ್ತಿ ರಸಾಮೃತದಲ್ಲಿ ನಮ್ಗೆ ಇದೆಲ್ಲದರ ಜ್ಞಾನವನ್ನ ನಮಗೆ ಕೊಡ್ತಾ ಇದ್ದಾರೆ. ನಿಜವಾದ ಆನಂದವನ್ನ ನಾವು ಹೇಗೆ ಪಡ್ಕೋಬೇಕು, ಮತ್ತೆ ನಿಜವಾದ ಆ ಒಂದು ಸಂತೋಷವನ್ನ ನಾವು ಹೇಗೆ ಪಡ್ಕೋಬೇಕು, ಶಾಶ್ವತವಾದದ್ದನ್ನ ನಾವು ಹೇಗೆ ಗಳಿಸ್ಬೇಕು ಆ ರಸವನ್ನ ಅಂತ ಹೇಳ್ಬಿಟ್ಟು ನಮ್ಗೆ ಈ ಭಕ್ತಿ ರಸಾಮೃತ ಸಿಂಧು ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ನೋಡಿ, ಈ ಭಕ್ತಿ ರಸಾಮೃತ ಸಿಂಧುವನ್ನ ಇಂಗ್ಲಿಷ್ ಅಲ್ಲಿ ಇದನ್ನ ಏನು ಮುದ್ರಣ ಮಾಡ್ಲಿಕ್ಕೆ ಯಾರು ಸಹಾಯ ಮಾಡಿದ್ದಾರೆ ಅಂದ್ರೆ ಜಯಾನಂದ ಬ್ರಹ್ಮಚಾರಿ ಅವರು ಸಹಾಯ ಮಾಡಿದ್ದಾರೆ. ಅವ್ರು ದುಡ್ದಿರೋದನ್ನೆಲ್ಲ ಸಹ ಎತ್ಕೊಂಡ್ ಬಂದು ಅವರು ಟ್ಯಾಕ್ಸಿ ಓಡಿಸ್ತಾ ಇರ್ತಾರೆ, ಆ ಹಣವನ್ನೆಲ್ಲ ತಗೊಂಡ್ ಬಂದು ಪ್ರಭುಪಾದರಿಗೆ ಕೊಡ್ತಾರೆ. ನೋಡಿ, ಪ್ರಭುಪಾದರು ಆ ಹಣದಿಂದ ಈ ಒಂದು ಮುದ್ರಣವನ್ನ ಮಾಡ್ಲಿಕ್ಕೆ ಅವರಿಗೆ ಸಾಧ್ಯ ಆಯ್ತು. ಅದಕ್ಕೆ ನೋಡಿ ಪ್ರಭುಪಾದರು ಅಭಾರಿ ನಾನು ಅವನಿಗೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅದ್ ಬಿಟ್ರೆ ಬೇರೆಯವರು ಎಲ್ಲರನ್ನೂ ಸಹ ಈ ಪುಸ್ತಕವನ್ನ ಪಬ್ಲಿಷ್ ಮಾಡಲಿಕ್ಕೆ ತುಂಬಾ ಸಹಾಯ ಮಾಡಿದ್ದಾರೆ ಪ್ರಭುಪಾದರಿಗೆ. ಅವ್ರಿಗೂ ಸಹ ಪ್ರಭುಪಾದರು ಅಭಾರಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೋಡಿ, ನಾವು ಸಹ ಪ್ರಭುಪಾದರಿಗೆ ಮತ್ತೆ ಇವ್ರಿಗೆಲ್ಲರಿಗೂ ಸಹ ನಾವು ಅಭಾರಿ ಆಗಿರ್ಬೇಕು. ನಮ್ಗೆ ನಿಜವಾದ ಒಂದು ಜ್ಞಾನ ಮಾರ್ಗವನ್ನ, ನಮ್ಗೆ ಆ ಶಾಶ್ವತವಾಗಿರುವಂತಹ ರಸವನ್ನ ಅನುಭವಿಸೋ ಒಂದು ಜ್ಞಾನವನ್ನ ನಮ್ಗೆ ಇಲ್ಲಿ ಕೊಡ್ತಾ ಇದ್ದಾರೆ ಭಕ್ತಿ ರಸಾಮೃತ ಸಿಂಧುವಿನ ಮೂಲಕ. ಭಕ್ತಿ ರಸಾಮೃತ ಸಿಂಧು ಗ್ರಂಥ ಮಹಾರಾಜ್ ಕಿ ಜೈ, ಷಡ್ಗೋಸ್ವಾಮಿ ಕಿ ಜೈ, ರೂಪ ಗೋಸ್ವಾಮಿ ಕಿ ಜೈ, ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಬೇವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ. PDF ಸಿಗ್ಬೋದಾ? PDF ತಗೋಬೇಕು ಮಾತಾಜಿ. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ನೀವು ಬುಕ್ ತಗೋಬೇಕು. ಪ್ರಭುಪಾದರಿಗೆ ನೀವು ಕೃತಜ್ಞರಾಗಿ ತಗೋಬೇಕು ಆಕ್ಚುಲಿ. ನಾವು ಜಸ್ಟ್ ಅಂದ್ರೆ ನಾನು ಕಳಿಸ್ತೀನಿ ನಿಮ್ಗೆ, ಬಟ್ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ, ಈ PDF ಅನ್ನ ನಾವು ಇವಾಗ ಭಕ್ತರು ನಿಮ್ಗೆ ಇದನ್ನ ಫೋಟೋ ತೆಗೆದು ನೋಡಿ, ಇದನ್ನ PDF ಮಾಡಿ ಇಟ್ಟಿದ್ದಾರೆ ಆಯ್ತಾ. ಬಟ್ ನೀವು ಪ್ರಭುಪಾದರಿಗೆ ನಿಜವಾಗ್ಲೂ ಕೃತಜ್ಞ ಆಗಿರ್ಬೇಕಂದ್ರೆ ನೀವು ಒಂದು ಸ್ವಲ್ಪ ದುಡ್ಡನ್ನ ಕೊಟ್ಟು ನೀವು ಪುಸ್ತಕವನ್ನ ನೀವು ಕೊಂಡ್ಕೋಬೇಕು ಮಾತಾಜಿ. ಆಕ್ಚುಲಿ ಈಗ ನೀವು ಶಾಪಿಗೆ ಹೋದಾಗ, ಟೆಂಪಲ್ಗೆ ಹೋದಾಗ ನಾವು ಪರ್ಚೇಸ್ ಮಾಡೇ ಮಾಡ್ತೀವಿ. ಮಾಡ್ಕೊಳ್ಳಿ. ಈಗ ಓದ್ಲಿಕ್ಕೆ ಸ್ವಲ್ಪ PDF ನಾನು ಕಳಿಸ್ತೀನಿ ಮಾತಾಜಿ, ಬಟ್ ನಾನ್ ನಿಮ್ಗೆ ನನ್ನ ಕಡೆಯಿಂದ ಹೇಳ್ತಾ ಇದ್ದೀನಿ. ಆಯ್ತು ಮಾತಾಜಿ, ಭಕ್ತಿ ರಸಾಮೃತ ಸಿಂಧು ಪ್ರಭುಜಿ, ಭಕ್ತಿ ರಸಾಮೃತ ಸಿಂಧು. ಭಕ್ತಿ ರಸಾಮೃತ ಸಿಂಧು ನೋಡಿ, ನಿಮ್ಗೆ ಕಾಣಿಸ್ತಾ ಇದೆಯಲ್ವಾ ಗೊತ್ತಿಲ್ಲ. ಸೊ ಇದು ಕಾಣಿಸ್ತಾ ಇಲ್ಲ ಮಾತಾಜಿ. ಅದೇ ಬ್ಲರ್ ಆಗ್ತಾ ಇದೆ. ತಗೊಂಡಿದೀವಿ ಮಾತಾಜಿ. ಹಾ ತೋರ್ಸಿ ಮಾತಾಜಿ, ಕಾಣ್ತಾ ಇಲ್ಲ. ಒಂದ್ ನಿಮಿಷ. ಮಾತಾಜಿ ಇವತ್ತು ಎಷ್ಟನೇ ಮಂತ್ರ ಓದಿರೋದು? ಮಂತ್ರ ಇಲ್ಲ ಮಾತಾಜಿ, ಇದು ಪ್ರಸ್ತಾವನೆ ಕಾಣ್ತಾ ಇದೆ ಮಾತಾಜಿ. ಕಾಣಿಸ್ತಾ ಇದೆ. ಭಕ್ತಿ ರಸಾಮೃತ ಸಿಂಧು ಭಕ್ತಿ ರಸಾಮೃತ ಸಿಂಧು ಅಂತ ಪ್ರಭುಜಿ. ಸೊ ರಾಧಾಕೃಷ್ಣ ಚಿತ್ರ ಇದೆ ನೋಡಿ. ನಾವ್ ಅಡ್ರೆಸ್ ಹಾಕಿದ್ರೆ ನಮಗೆ ಕಳಿಸಿ ಕೊಡ್ತಾರ ಮಾತಾಜಿ? ಮಾತಾಜಿ ನಾವ್ ಅಡ್ರೆಸ್ ಹಾಕಿದ್ರೆ ಕಳಿಸಿ ಕೊಡ್ತಾರ? ಕಳಿಸ್ಕೊಡ್ತಾರೆ ಮಾತಾಜಿ. ಫುಲ್ ಸೆಟ್ಟೇ ತಗೊಂಡ್ಬಿಡಿ ಮಾತಾಜಿ. ಅದು ನಿಮ್ಗೆ ಭಕ್ತಿ ಶಾಸ್ತ್ರಿ ಸೆಟ್ ಅಂತ ಬರುತ್ತೆ, ಅದ್ರಲ್ಲಿ ಒಂದು 8-10 ಬುಕ್ ಇರುತ್ತೆ. ಅದೆಲ್ಲನೂ ಬೇಕೇ ಬೇಕಾಗಿರೋ ಬುಕ್ಗಳು, ಅದೆಲ್ಲನೂ ಒಟ್ಟಿಗೆ ನೀವು ತಗೊಂಡ್ಬಿಡಿ. ಅದ್ರ ಜೊತೆ ಒಂದು ಜಪಮಾಲೆ ಮತ್ತೆ ಒಂದು ಚೀಲ ಕೊಡ್ತಾರೆ ನಿಮ್ಗೆ. ಸೊ ಅದು ಮತ್ತೆ ರಾಧಾಕೃಷ್ಣರ ಒಂದು ಚಿಕ್ಕ ಫೋಟೋನು ಸಹ ನಿಮ್ಗೆ ಕೊಡ್ತಾರೆ ಮಾತಾಜಿ.
ಸೊ ಮಾತಾಜಿ ಇದೊಂದು ಅಟೆಂಡ್ ಆಗಿರಿ. ಹಾ ಮಾತಾಜಿ. ನಾನು ನಿನ್ನೆ ಹರೇ ಕೃಷ್ಣ ಮಾತಾಜಿ ಇದೊಂದೇ ಬುಕ್ಕೆನ ಇದು? ಹರೇ ಕೃಷ್ಣ ಮಾತಾಜಿ ಹಾ ಹೇಳಿ ಮಾತಾಜಿ. ಒಂದೇ ಬುಕ್ಕೆನ ಇದು ಇವಾಗ ನೀವು ಹೇಳಿದ್ದು? ಹಾ ಮಾತಾಜಿ, ಭಕ್ತಿ ರಸಾಮೃತ ಸಿಂಧು ಮಾತಾಜಿ. ನೀವು ಇದಕ್ಕಿಂತ ಮುಂಚೆ ಒಂದೇನಾ ಹಾ, ಮಾತಾಜಿ? ಅದು ಒಂದೇ ಮಾತಾಜಿ, ಒಂದೇ ವಾಲ್ಯೂಮ್ ಸರಿ ತಗೊಂಡಿದೆ ಮಾತಾಜಿ, ಅದಕ್ಕೆ ಕೇಳ್ದೆ. ಅಷ್ಟೇ ಮಾತಾಜಿ, ಒಂದೇ ಬುಕ್. ಸರಿ. ಇದಾದ್ಮೇಲೆ ಮತ್ತೆ ಯಾವ ಬುಕ್ ಕಲಿಸ್ತೀರಾ ಮಾತಾಜಿ? ಇಷ್ಟೇ ಮಾತಾಜಿ, ಇಷ್ಟೇನೆ ನಾವು ಕಲಿಸ್ತಾ ಇರೋದು. ಬೇರೆದೆಲ್ಲೂ ಸಹ ನೀವು ಅಡಿಷನಲ್ ಬುಕ್ಸ್ ಓದ್ಕೊಂಡು ಮಾತಾಜಿ. ಇವಾಗ ಕೃಷ್ಣ ಬುಕ್ ಓದ್ತಾ ಇದೀರಲ್ವಾ 5 ಗಂಟೆಯಲ್ಲಿ, ಆ ತರ ಇನ್ನ ನಿಮ್ಗೆ ಸೈನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್ ಅಂತ ಇದೆ. ಮತ್ತೆ ಪರ್ಫೆಕ್ಟ್ ಕ್ವಶನ್ಸ್ ಪರ್ಫೆಕ್ಟ್ ಆನ್ಸರ್ಸ್ ಅಂತ ಇದೆ. ಅವೆಲ್ಲನೂ ಸಹ ಮಿನಿಮಮ್ ಓದ್ಬೇಕಾಗಿರುವಂತ ಪುಸ್ತಕಗಳು, ಪ್ರಭುಪಾದರು ಬರೆದಿರುವಂತ ಪುಸ್ತಕಗಳಲ್ಲಿ ಚಿಕ್ಕ ಪುಸ್ತಕಗಳು ಅದೆಲ್ಲನೂ. ಅದಕ್ಕೆ ಯಾವುದೇ ಕ್ಲಾಸಸ್ ಅನ್ನ ಮಾಡೋದಿಲ್ಲ. ಕ್ಲಾಸ್ ಮಾಡೋದು ಅಂತಂದ್ರೆ ನಿಮ್ಗೆ ಭಗವದ್ಗೀತೆ, ಈಶೋಪನಿಷತ್ತು, ಭಕ್ತಿ ರಸಾಮೃತ ಸಿಂಧು ಮತ್ತು ಉಪದೇಶಾಮೃತ, ಈ 4 ಪುಸ್ತಕಕ್ಕೆ ಕ್ಲಾಸ್ ಮಾಡೋದು ಮಾತಾಜಿ. ಈಗ ಉಪದೇಶಾಮೃತ ಒಂದ್ ಆಗ್ಬೇಕಲ್ಲ ಮಾತಾಜಿ? ಉಪದೇಶಾಮೃತ ಆಯ್ತಲ್ಲ ಮಾತಾಜಿ? ಆಯ್ತಲ್ಲ ಮಾತಾಜಿ, ಮುಗೀತಲ್ಲ. ಆಯ್ತು, ಉಪದೇಶಾಮೃತ ಆಯ್ತು. ಈಗ ಭಕ್ತಿ ರಸಾಮೃತ ಸಿಂಧು. ಇದಾದ್ಮೇಲೆ ನಿಮ್ಗೆ ಅಟೆಂಡ್ ಆಗಿರ್ಲಿಲ್ಲ ಮಾತಾಜಿ, ಅದಕ್ಕೆ ನನ್ಗೆ ಗೊತ್ತಾಗ್ಲಿಲ್ಲ. ಓಕೆ, ನೆಕ್ಸ್ಟ್ ಪುಸ್ತಕ ಬರೋ ತನಕ ನೀವು PDF ಹಾಕಿ ಮಾತಾಜಿ. ಹಾ ಮಾತಾಜಿ. ಮಾತಾಜಿ ಈಗ ನೆಕ್ಸ್ಟ್ ಏನ್ ಬರುತ್ತೆ ನೆಕ್ಸ್ಟ್ ಲೆವೆಲ್ ಅಲ್ಲಿ? ಮಾತಾಜಿ ನೆಕ್ಸ್ಟ್ ಪ್ರೆಸೆಂಟೇಷನ್ಸ್ ಮಾಡ್ತೀರಾ ಮಾತಾಜಿ? ಇವಾಗ ನಿಮ್ಗೆ ಒಂದು ಟಾಪಿಕ್ ಕೊಡ್ತೀವಿ, ನೀವೊಂದು ಗ್ರೂಪ್ ಅಲ್ಲಿ ಪ್ರೆಸೆಂಟೇಷನ್ಸ್ ಮಾಡ್ತೀರಿ. ನೀವೇನ್ ಕಲ್ತ್ಕೊಂಡಿದ್ರೆ ಇಲ್ಲಿ ತನಕ ಅದನ್ನ ನಮ್ಗೆ ನೀವು ಅಂದ್ರೆ ಟೀಚರ್ಸ್ ಇರ್ತಾರೆ, ಅವ್ರ ಮುಂದೆ ನೀವು ಹೇಳ್ತೀರಾ ಮಾತಾಜಿ. PDF ಎಲ್ಲ ಮಾಡ್ಬೇಕಾಗತ್ತಾ? PPT ಮಾಡ್ಬೇಕಾಗತ್ ಮಾತಾಜಿ. PPT ಮಾಡ್ಬೇಕಾ? ಓಕೆ. ಹೌದು ಮಾತಾಜಿ, ಸ್ವಲ್ಪ ಅಟೆಂಡೆನ್ಸ್ ಲಿಂಕ್ ಕಳಿಸ್ಕೊಡಿ ನಮಗೆ. ಅಟೆಂಡೆನ್ಸ್ ಇವತ್ತೊಂದ್ ದಿವಸ ಇಲ್ಲ ಮಾತಾಜಿ. ಆಕ್ಚುಲಿ ಎಷ್ಟು ಜನ ಇದ್ದಾರೆ ಇಲ್ಲಿ? ಹಾಕಿದ್ದಾರೆ ನಮಗೆ ಕರೆಕ್ಟ್ ಆಗಿ ಹಾಕಿದ್ದಾರೆ ಮಾತಾಜಿ. ಓಕೆ, ಈ ನಂಬರಿಗೆ ಸ್ವಲ್ಪ ಎಷ್ಟು ಜನ ಇದ್ರು ಅಂತ ಒಂದ್ ಸ್ವಲ್ಪ ಹೇಳ್ತೀರಾ ಮಾತಾಜಿ? ನನ್ನ ನಾಗವೇಣಿ ಮಾತಾಜಿ 29 ಜನ ಇದ್ದಾರೆ. ಅವಾಗ 33 ಇದ್ರು ಮಾತಾಜಿ, 33 ಇದ್ರು, ಇವಾಗ 29 ಇದ್ದಾರೆ ಮಾತಾಜಿ. ಓಕೆ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇವಾಗ ಇದು 8 ಗಂಟೆ ಕ್ಲಾಸಿಗೆ ಸ್ವಲ್ಪ ಅಟೆಂಡೆನ್ಸ್ ಹಾಕ್ಬಿಡ್ಲಿಕ್ಕೆ ಹೇಳ್ರಿ ಮಾತಾಜಿ. ಹಾ ಮಾತಾಜಿ, ಅದು ನಾಗವೇಣಿ ಮಾತಾಜಿ ಇದ್ರೆ ಅವರೇ ಹಾಕ್ತಾರೆ. ಅವ್ರು ಇವಾಗ ಯಾತ್ರೆಗೆ ಹೋಗಿರೋದ್ರಿಂದ ಶ್ವೇತಾ ಮಾತಾಜಿ ಹೇಳಿದ್ದಾರೆ. ಶ್ವೇತಾ ಮಾತಾಜಿ ಹಾಕಿದಾರಂತೆ. ಶ್ವೇತಾ ಮಾತಾಜಿ ಅದು 8 ಶ್ಲೋಕ ಗಂಟೆ ಇದೆ ಇದಕ್ಕೆ ಮಾತಾಜಿ ಭಕ್ತಿ ಹಾಕ್ಬಿಡಿ ಅದಕ್ಕೆ. ರಸಾಮೃತ ಸಿಂಧುದಲ್ಲಿ. 8 ಮಾತಾಜಿ ಗಂಟೆ ಅಲ್ಲಿ ಕ್ಲಾಸಿಗೆ. ಹಾಕಕ್ ಆಗಲ್ಲ. ಇಲ್ಲಿ ಯಾರು ಬರ್ತಾರೋ ಅವ್ರು ಮಾತ್ರನೇ ಹಾಕ್ಬೇಕು. ಅದನ್ನ ಗ್ರೂಪ್ ಅಲ್ಲಿ ಹಾಕಂಗಿಲ್ಲ. ಝೂಮ್ ಕ್ಲಾಸ್ಗೆ ಬಂದವರು ಮಾತ್ರನೇ ಅಟೆಂಡೆನ್ಸ್ ಹಾಕೋದು. ಓ, ಇದ್ರಲ್ಲೇ ಹಾಕೋದಾ? ಹೌದು ಮಾತಾಜಿ, ಅದು ಗ್ರೂಪ್ ಅಲ್ಲಿ ಹಾಕಂಗಿಲ್ಲ. ಇಲ್ಲಿ ಯಾರು ಸರಿ ಬರ್ತಾರೋ ಯಾರು ಕೇಳ್ತಾರೋ ಅವ್ರು ಮಾತ್ರನೇ ಅಟೆಂಡೆನ್ಸ್ ಅನ್ನ ಕೊಡೋರು. ಮಾತಾಜಿ ಇದ್ರಲ್ಲಿ ಇನ್ನು ಎಷ್ಟು ಶ್ಲೋಕ ಇದೆ ಮಾತಾಜಿ ಭಕ್ತಿ ರಸಾಮೃತ ಸಿಂಧು? ಭಕ್ತಿ ರಸಾಮೃತ ಸಿಂಧುದಲ್ಲಿ ಶ್ಲೋಕ ಅಂತ ಇಲ್ಲ ಮಾತಾಜಿ. ಇದು ಅಂದ್ರೆ ರೂಪ ಗೋಸ್ವಾಮಿಯವರು ಬರೆದಿರೋದ್ರಲ್ಲಿ ಶ್ಲೋಕಗಳಿದೆ. ಬಟ್ ಇಲ್ಲಿ ಪ್ರಭುಪಾದರು ನಮ್ಗೆ ಇಲ್ಲಿ ಶ್ಲೋಕಗಳನ್ನ ಅವ್ರು ಹೇಳ್ಕೊಡ್ತಾ ಇಲ್ಲ. ಒಂದ್ 4 ಶ್ಲೋಕಗಳನ್ನ ಬಾಹ್ಯಾಟ್ ಮಾಡ್ಕೊಳ್ಲಿಕ್ಕೆ ಹೇಳಿದ್ದಾರೆ. ಅದ್ ಬಿಟ್ರೆ ಮಿಕ್ಕಿದೆಲ್ಲೂ ಸಹ ಪಾಠದ ರೂಪದಲ್ಲೇ ಇದೆ ಮಾತಾಜಿ. 19 ಪಾಠಗಳಿದೆ ಒಟ್ಟು ಪಾಠಗಳು. ನಾನು ಹೇಳಿದ್ನಲ್ಲ ಮಾತಾಜಿ ನಿಮ್ಗೆ 50 ಸಮಥಿಂಗ್ ಇದೆ ಪಾಠಗಳು. ಬಟ್ ನಮ್ಗೆ ಇಲ್ಲಿ 19 ಪಾಠಗಳನ್ನ ಮಾತ್ರ ಕಲ್ತ್ಕೊಳ್ಲಿಕ್ಕೆ ಹೇಳಿದ್ದಾರೆ. ನಮ್ಗೆ ಅಷ್ಟೇನೆ ಕಲ್ತ್ಕೊಳ್ಲಿಕ್ಕೆ ಅರ್ಹತೆ ಇರೋದು. ಇನ್ನು ಮುಕ್ಕಿದ್ದೆಲ್ಲನೂ ಸಹ ತುಂಬಾ ಹೈ ಲೆವೆಲ್ ಅದು ಆ ಭಕ್ತಿ ಹೋಗುತ್ತೆ ಮಾತಾಜಿ. ಆ ಪ್ರೇಮ ಭಕ್ತಿ ಎಲ್ಲ ಇದೆಯಲ್ಲ, ನಮ್ನೆಲ್ಲ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನಾವು ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು ನಾವು ಅಪರಾಧ ಮಾಡ್ಬಿಡ್ತೀವಿ. ಸೊ ಅದಕ್ಕೋಸ್ಕರ ನಮ್ಗೆ 19 ಚಾಪ್ಟರ್ಗಳನ್ನ ಮಾತ್ರ ಓದಕ್ ಹೇಳಿದ್ದಾರೆ. ಇದೆಷ್ಟು 90 ಪೇಜಸ್ ಇದೆಯಾ ಮಾತಾಜಿ ಈ ಬುಕ್ ಅಲ್ಲಿ? ಮಾತಾಜಿ ಪ್ರೇಮ ಭಕ್ತಿ ಇದೆಯಲ್ಲ, ಅಷ್ಟೇ ಮಾತಾಜಿ ಕ್ಲೋಸ್. ಮಾತಾಜಿ ಅಷ್ಟೇ. ಫಸ್ಟ್ ಪೂರ್ವ ಭಾಗ ಅಂತ ಏನ್ ಹೇಳ್ತಿದೀವೋ ಅಷ್ಟ್ ಮಾತ್ರ. ಇದ್ರಲ್ಲಿ 445 ಪೇಜಸ್ ಏನೋ ಇದೆ ಮಾತಾಜಿ. ಹೌದಾ ಮಾತಾಜಿ? 500 ಪೇಜ್ ಇರುವಂತ ಪುಸ್ತಕ. 51ವರೆಗೂ ಇದೆ ಮಾತಾಜಿ ಇದು. ಹೌದು, ಬಟ್ ನಾವು ಓದ್ಬೇಕಾಗಿರೋದು 19 ಚಾಪ್ಟರ್ಸ್ ಅನ್ನ ಮಾತ್ರ. ಸರಿ ಮಾತಾಜಿ. ಓಕೆ ಮಾತಾಜಿ. ಸೊ ನಾಳೆ ಮತ್ತೆ ಪೀಠಿಕೆಯನ್ನ ಮಾತಾಜಿ ಮಾಡ್ತಾರೆ. ಆಮೇಲೆ ಫಸ್ಟ್ ಚಾಪ್ಟರ್ ಇಂದ ಸೋಮವಾರದಿಂದ ನಿಮ್ಗೆ ಫಸ್ಟ್ ಚಾಪ್ಟರ್ ಶುರುವಾಗ್ತಾ ಹೋಗುತ್ತೆ. ಎಲ್ಲಾನು ದೊಡ್ಡ ಚಾಪ್ಟರ್ಸ್ ಇದೆ. ಮತ್ತೆ ಈ ತರ ಓದ್ತಾ ಹೇಳ್ಬೇಕಾದ್ರೆ ಹಿಂಗೆ ಫಾಸ್ಟ್ ಆಗತ್ತೆ. ಅಟ್ಲೀಸ್ಟ್ ನೀವು ಮಿನಿಮಮ್ ಜಿಸ್ಟ್ ಅನ್ನ ಅರ್ಥ ಮಾಡ್ಕೊಂಡು ನೀವು ಮಿಕ್ಕಿದ್ದೆಲ್ಲ ನೀವು ಓದ್ಕೋಬೇಕಾಗತ್ತೆ. ಯಾಕಂದ್ರೆ ತುಂಬಾ ಸಮಯ ಬೇಕಾಗತ್ತೆ. ಇದನ್ನ ನಾವು ಕರೆಕ್ಟ್ ಆಗಿ ಚರ್ಚೆ ಮಾಡ್ಕೊಂಡು ಹೋಗ್ಬೇಕಂದ್ರೆ ಅಷ್ಟು ಸಮಯ ಕೊಡ್ಲಿಕ್ಕೆ ಆಗಲ್ಲ. ಸೊ ಇವಾಗ ನಿಮ್ಗೆ ಅಟ್ಲೀಸ್ಟ್ ಮೇನ್ ಅರ್ಥ ಆಯ್ತಾರೆ. ಇವಾಗ ಭಕ್ತಿ ರಸ ಅಮೃತ ಸಿಂಧು ಅಂತ ಯಾಕೆ ಇಲ್ಲಿ ನಮ್ಗೆ ಓದ್ಬೇಕು ಅಂತ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾರೆ ಪ್ರಭುಪಾದ್ರು. ಮತ್ತೆ ಲೇಖಕರ ಬಗ್ಗೆ ನಮ್ಗೆ ಇಲ್ಲಿ ಅರ್ಥ ಮಾಡಿಸಿದ್ದಾರೆ. ನಿಮ್ಗೆ ಅಷ್ಟು ಅರ್ಥ ಆದ್ರೆ ಸಾಕು. ಇವತ್ತು ತುಂಬಾ ಚೆನ್ನಾಗಿತ್ತು ಮಾತಾಜಿ. ಇವತ್ತು ಬಹಳ ಇಂಟ್ರೆಸ್ಟ್ ಆಗಿತ್ತು ಮಾತಾಜಿ. ಇವತ್ತು ಎಲ್ಲ ಹರೇ ಕೃಷ್ಣ ಮಾತಾಜಿ. ವಿಷಯ ಪೂರ್ತಿನೂ ತುಂಬಾ ಚೆನ್ನಾಗಿರುತ್ತೆ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಒಂದು ಕ್ವೆಶ್ಚನ್. ಓದ್ಬೇಕಾದ್ರೆ ಎಲ್ರಿಗೂ ಸೀರಿಯಲ್ ಪ್ರಕಾರ ಹೇಳಿ ಮಾತಾಜಿ. ಎಲ್ಲ ನಾನು ಒಂದು ಅಪ್ರೂವ್ ಇದ್ ಮಾಡಕ್ ಆಗ್ತಿಲ್ಲ. ಸಹಕಾರ ಕೊಟ್ಕೊಡಿ. ಯಾಕಂದ್ರೆ ನಾನು ಹಿಂದೆ ಹೋಗ್ಬೇಕಾಗತ್ತೆ ಮಾತಾಜಿ. ಸ್ಕ್ರೀನ್ ಹಿಂದೆ ಇವತ್ತಾಗಿದಾರಲ್ಲ ಅವ್ರಿಗೆ ಹೇಳಿ ಮಾತಾಜಿ. ನಾಳೆ ಇನ್ನೊಬ್ರು ಅದನ್ನ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಒಬ್ಬೊಬ್ರು ಸಹಕಾರ ಕೊಟ್ಕೋಬೇಕು. ಅದು ಅಂಡರ್ಸ್ಟುಡ್. ಅದು
ಸರಿ ಮಾತಾಜಿ. ಬೇರೆಯವ್ರಿಗೆ ಸಹಕಾರ ಕೊಡೋದು, ಅವ್ರನ್ನು ಸಹ ಜೊತೆಯಲ್ಲಿ ಭಕ್ತಿ ಮಾರ್ಗದಲ್ಲಿ ಕರ್ಕೊಂಡು ಹೋಗೋದು. ಸೊ ನೀವು ಅವ್ರಿಗೆ ಸಹಾಯ ಮಾಡ್ತಾ ಇರೋದು ಒಂದು, ನೀವು ಅಂದ್ರೆ ಇವಾಗ ಕೃಷ್ಣನಿಗೆ ನೀವು ಒಂದು ಭಕ್ತಿ ಮಾಡ್ತಿರೋ ಹಾಗೇನೆ ಒಂದು ಸೇವೆ ಅದು. ಅಂದ್ರೆ ನಾವ್ ಇಲ್ಲಿ ಬುಕ್ಕಲ್ಲಿ ಓದಿರ್ತೀವಿ ಮಾತಾಜಿ, ಓದಿದ್ರು ನಿಮ್ ಮುಂದೆ ಅದು ಓದಿದಾಗ ನಮ್ಗೊಂಥರ ಹಾ ಅದು ಮಾತಾಜಿ, ಅದು ಒಂದು ರಸನೇ ಆಗೋದು. ಮಾತಾಜಿ. ಆ ರಸ ನಮ್ಗೆ ಸಿಗ್ಬೇಕು. ಅದಕ್ಕೆ ಎಲ್ರಿಗೂ ಅದು ಎಲ್ರಿಗೂ ಅವಕಾಶ ಸಿಗ್ಬೇಕಲ್ಲ ಮಾತಾಜಿ, ಅದಕ್ಕೆ ಹೇಳಿದೆ. ಎಲ್ಲರೂ ಅದನ್ನ ಅರ್ಥ ಮಾಡ್ಕೋಬೇಕು ಮಾತಾಜಿ. ನಾನು ಓದಿನಲ್ಲ, ನಿನ್ನೆ ನಾನು ಓದಿನಲ್ವಾ, ಇವತ್ತು ಬೇರೆಯವ್ರಿಗೆ ಚಾನ್ಸ್ ಕೊಡೋಣ ಅನ್ನೋದನ್ನೆಲ್ಲ ಎಲ್ಲರೂ ಅರ್ಥ ಮಾಡ್ಕೋಬೇಕು ಮಾತಾಜಿ. ಸರಿ ಮಾತಾಜಿ. ಯಾರಾದ್ರೂ ಒಬ್ರು ಕೋ ಹೋಸ್ಟ್ ಇದ್ರೆ ಅವ್ರು ಓದಿಸಿದ್ರೆ ಸಮಯ ಇದ್ರೆ ಅದೆಲ್ಲ ಮಾಡ್ಬೋದು ಮಾತಾಜಿ. ಬಟ್ ಬೇಗ ಹಿಂದೆ ಹೋಗಿ ಸ್ಕ್ರೀನ್ ಅಲ್ಲಿ ನೋಡ್ಕೊಂಡು ಹೌದು ಮಾತಾಜಿ. ಹೇಳಕ್ಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇಲ್ವಲ್ಲ ಮಾತಾಜಿ, ಇಲ್ಲಿ ಆತರ ಮಾಡಕ್ ನಿಮ್ಗೂ ಕಷ್ಟ ಆಗತ್ತೆ. ಅಲ್ಲ ಟೈಮ್ ಇರ್ಬೇಕು ಮಾತಾಜಿ, ಟೈಮ್ ಇದ್ರೆ ಹಾ, ಅಲ್ಲ ಆಯ್ತು, ಅದೇ ನಾವೇ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ ಮಾತಾಜಿ. ಅಡ್ಜಸ್ಟ್ ಮಾಡ್ಕೋಬೇಕು. ನೀವೇ ಅರ್ಥ ಮಾಡ್ಕೊಂಡು ನಾನು ಓದಿದಿನೆಲ್ಲ ಬೇರೆಯವ್ರಿಗೆ ಚಾನ್ಸ್ ಕೊಡೋಣ ಅಂತ ನೀವೇ ಆತರ ಸಹಕಾರ ಕೊಡ್ಕೊಂಡು ಹೋಗ್ಬೇಕು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಶುಭರಾತ್ರಿ. ಪ್ರತಿ ಕ್ಷಣವೂ ಕೃಷ್ಣನ್ ನಾಮಸ್ಮರಣೆ ಮಾಡ್ತಾರೆ, ಒಂದು ಕ್ಷಣ ಕೃಷ್ಣನ ಮರಿಬೇಡಿ. ನಾನು PDF ಕಳಿಸ್ತೀನಿ, ಬಟ್ ಎಲ್ಲರೂ ಪುಸ್ತಕವನ್ನ ಪರ್ಚೇಸ್ ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ.